ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ. ಶ್ರೀ ಶ್ರೀ ಗೌರನಿತಾಯ್ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನ ಇವರು ಆಯೋಜಿಸಿರುವ 3ನೇ ಹಂತದ ತರಗತಿಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತು ನಾವು ಮುಂದುವರಿಸಲಿದ್ದೇವೆ ಈಶೋಪನಿಷತ್ತಿನ ಶ್ಲೋಕ ಮಂತ್ರ 11. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಂತ್ರ 11. ವಿದ್ಯಾಂ ಚ ಅವಿದ್ಯಾಂ ಚ ಯಸ್ತದ್ವೇದೋ ಭಯಂ ಸಹ ಅವಿದ್ಯೆಯ ಮೃತ್ಯುಂ ತೀರ್ತ್ವಾ ವಿದ್ಯೆಯ ಅಮೃತಂ ಅಶ್ನುತೆ. ವಿದ್ಯಾಂ ಚ ಅವಿದ್ಯಾಂ ಚ ಯಸ್ತದ್ವೇದ ಉಭಯಂ ಸಹ ಅವಿದ್ಯೆಯ ಮೃತ್ಯುಂ ತೀರ್ತ್ವಾ ವಿದ್ಯಾಯಾಂ ಅಮೃತಂ ಅಶ್ನುತೆ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಯಾವನು ಅವಿದ್ಯೆ ಹಾಗೂ ದಿವ್ಯ ಜ್ಞಾನಗಳನ್ನು ಒಟ್ಟಿಗೆ ಅರಿಯುತ್ತಾನೋ ಅವನು ಮತ್ತೆ ಮತ್ತೆ ಜನನ ಮರಣಗಳಾಗುವುದನ್ನು ಮೀರಿ ಪೂರ್ಣ ಅಮೃತತ್ವವನ್ನು ಅನುಭವಿಸುತ್ತಾನೆ. ಹರೇ ಕೃಷ್ಣ. ನಾವು ಮಂತ್ರ 9ರಲ್ಲಿ ಏನು ತಿಳ್ಕೊಂಡಿದ್ದೇವೆ, ಅಲ್ಲಿ ಅಂದರೆ ಯಾರು ದೇಹ ಭಾವನೆಯಲ್ಲಿ ಇದ್ದುಕೊಂಡು ಮತ್ತೆ ಹೆಚ್ಚಿನ ಒಂದು ಇಂದ್ರಿಯ ಭೋಗವನ್ನು ಮಾಡುತ್ತಾರೆ, ಅದು ಅಜ್ಞಾನ. ಹಾಗೆಯೇ ಇನ್ನು ಸೋಕಾಲ್ಡ್ ಜ್ಞಾನವನ್ನು ಪಡೆದುಕೊಂಡು ಇಂದ್ರಿಯ ಭೋಗ ಮಾಡಲಿಕ್ಕಾಗಿ ಅದನ್ನು ಪಡ್ಕೊಳ್ತಾರೆ, ಅದು ಕೂಡ ಸೋಕಾಲ್ಡ್ ವಿದ್ಯಾ. ಆದರೆ ಅದು ಸೋಕಾಲ್ಡ್ ವಿದ್ಯಾ. ಆದರೆ ಇಲ್ಲಿ
ವಿ ಆ ಆ ರೀತಿಯ ಎರಡದು ಕೂಡ ಒಳ್ಳೆಯದಲ್ಲ. ಅದನ್ನು ನಾವು ಮಂತ್ರ 9ರಲ್ಲಿ ತಿಳ್ಕೊಂಡ್ವಿ. ಮಂತ್ರ 10ರಲ್ಲಿ ನಾವು ತಿಳ್ಕೊಂಡೇವಿ ಏನಂತ, ನಮಗೆ ಯಾವುದು ಜ್ಞಾನ, ಭಗವಂತ ಏನು 13ನೇ ಅಧ್ಯಾಯ 8ರಿಂದ 12ನೇ ಶ್ಲೋಕದಲ್ಲಿ ಹೇಳಿದ 20 ಅಂಶಗಳು ಅದು ಜ್ಞಾನ, ಅದು ಬಿಟ್ಟರೆ ಉಳಿದೆಲ್ಲ ಅಜ್ಞಾನ. ಸೊ ಹಾಗೆ ಆ ರೀತಿಯ ಜ್ಞಾನದ ಸಂಸ್ಕೃತಿಯಿಂದ ಒಂದು ರೀತಿಯ ಫಲ ಸಿಗುತ್ತದೆ, ಮತ್ತು ಉಳಿದ ಅಜ್ಞಾನದ ಒಂದು ಸಂಸ್ಕೃತಿಯಿಂದ ಬೇರೆ ಫಲ ಸಿಗುತ್ತದೆ. ಇದನ್ನು ನಾವು ನಿನ್ನೆ ತಿಳ್ಕೊಂಡಿದ್ದೇವೆ. ಇವತ್ತು ಆ ವಿದ್ಯೆಯ ಸಂಸ್ಕೃತಿ, ಆ 20 ಅಂಶಗಳನ್ನು ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ ಆ 20 ಅಂಶಗಳು ಅದನ್ನು ಬೆಳೆಸಿಕೊಂಡಾಗ, ಆ ವಿದ್ಯೆಯ ಸಂಸ್ಕೃತಿಯನ್ನು ಬೆಳೆಸಿಕೊಳ್ಳುವುದರಿಂದ ನಮಗೆ ಏನು ಸಿಕ್ಕುತ್ತದೆ? ಶಾಶ್ವತ ಜೀವನ ಸಿಕ್ಕುತ್ತದೆ. ಅಮೃತಂ ಅಶ್ನುತೆ, ಪೂರ್ಣ ಅಮೃತತ್ವವನ್ನು ಅನುಭವಿಸುತ್ತಾನೆ ಅಂತ ಇದನ್ನು ಹೇಳ್ತದೆ. ಮತ್ತೆ ಇದಲ್ಲದೆ ಈ ಒಂದು ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂತಂದರೆ, ದಿವ್ಯ ಜ್ಞಾನ ಅಂದರೆ ಈ ಜ್ಞಾನದ ಸಂಸ್ಕೃತಿಯನ್ನು ಬೆಳೆಸಿಕೊಂಡಾಗ ದಿವ್ಯ ಜ್ಞಾನವನ್ನು ನಾವು ಪಡ್ಕೊಳ್ಬೋದು. ದಿವ್ಯ ಜ್ಞಾನ ಅಂದರೆ ಕೃಷ್ಣ ಪ್ರಜ್ಞೆಯಲ್ಲಿನ ಆ ಜ್ಞಾನ, ಅದನ್ನು ಅದರ ಜೊತೆಗೆ ಅವಿದ್ಯೆಯ ಜ್ಞಾನ ಅಂದರೆ ಈಗ ದೇಹ ಮತ್ತು ಆತ್ಮ ಇವೆರಡನ್ನು ಒಟ್ಟಿಗೆ ಇಡಲಿಕ್ಕೆ ಕಲಿತುಕೊಳ್ತಕ್ಕಂತಹ ಭೌತ ವಿದ್ಯೆಯ ಜ್ಞಾನ, ಎರಡನ್ನೂ ಒಟ್ಟಿಗೆ ಯಾರು ಅರಿಯುತ್ತಾರೆ ಅವರು ಜನನ ಮರಣ ಚಕ್ರಗಳನ್ನು ಮೀರಿ ಪೂರ್ಣ ಅಮೃತತ್ವವನ್ನು ಅನುಭವಿಸುತ್ತಾರೆ. ಹಾಗಾದರೆ ಏನು ಅಂದರೆ, ನಮಗೆ ದಿವ್ಯ ಜ್ಞಾನವೂ ಬೇಕು, ಆದರೆ ಈ ಒಂದು ಭೌತಿಕ ಜ್ಞಾನವು ಬೇಕು. ಇವೆರಡನ್ನೂ ನಾವು ಹೇಗೆ ನಾವು ಅರ್ಥಕೊಳ್ಬಹುದು ಮತ್ತು ಹೇಗೆ ನಾವು ಆ ಪೂರ್ಣ ಅಮೃತತ್ವವನ್ನು ಅಂದರೆ ಆಧ್ಯಾತ್ಮಿಕ ಭಗವಂತನ ಲೋಕವನ್ನು ನಾವು ಹೇಗೆ ಸೇರ್ಬೋದು, ಈ ವಿಚಾರಗಳೆಲ್ಲ ಇದೆ ಇಲ್ಲಿ. ಹೇಗೆ ಅಂತಂದರೆ, ಈಗ ನಾವು ಸಮುದ್ರದಲ್ಲಿದ್ದಾಗ ನಮಗೆ 2 ವಿಷಯಗಳು ನಮಗೆ ಗೊತ್ತಿರಬೇಕು ಅಲ್ವಾ? ಸಮುದ್ರದಲ್ಲಿದ್ದಾಗ ದೋಣಿ ನಡೆಸುವ ಜ್ಞಾನ ಬೇಕು. ಆಮೇಲೆ ಆ ದೋಣಿ ನಡೆಸಿದ ಮೇಲೆ ತೀರ ಎಲ್ಲಿದೆ ಅದು ಕೂಡ ನಮಗೆ ಗೊತ್ತಿರಬೇಕು. ನಾವು ಎಲ್ಲಿ ಹೋಗಿ ಸೇರಬೇಕು ಸಮುದ್ರ ದಾಟಿ ಅದು ಕೂಡ ಅಲ್ಲಿ ಗೊತ್ತಿರಬೇಕು. ಅದೇ ರೀತಿ ಈ ಭೌತಿಕ ಪ್ರಪಂಚದಲ್ಲಿ ಬದುಕಲಿಕ್ಕೆ ಈ ಒಂದು ಭೌತಿಕ ಜ್ಞಾನ ಬೇಕು. ಬದುಕಿದರೆ ಅಂದರೆ ದೇಹವನ್ನು, ಆತ್ಮವನ್ನು ದೇಹದಲ್ಲಿಟ್ಟು ಒಂದು ಆಧ್ಯಾತ್ಮಿಕ ಒಂದು ಸಂಸ್ಕೃತಿಯನ್ನು, ಆ ಒಂದು ಜ್ಞಾನ ಸಂಸ್ಕೃತಿಯನ್ನು ಬೆಳೆಸ್ಕೊಳ್ಳಿಕ್ಕೆ ದೇಹವೂ ಅಗತ್ಯ. ಸೊ ದೇಹವನ್ನು ನಾವು ಉಳಿಸಿಕೊಳ್ಳಿಕ್ಕೆ ನಾವು ಈ ಒಂದು ಭೌತಿಕ ಜ್ಞಾನವನ್ನು ಬಳಸಬೇಕು. ಸೊ ಹಾಗಾಗಿ ಇಲ್ಲಿ ಏನಿದೆ ಅಂತಂದರೆ, ಭೌತಿಕ ಜ್ಞಾನವನ್ನು ದೇಹದ ಒಂದು ರಕ್ಷಣೆಗೆ ಬಳಸಿಕೊಂಡು ದಿವ್ಯ ಜ್ಞಾನವನ್ನು ನಾವು ಆ ಒಂದು ಜ್ಞಾನದ ಸಂಸ್ಕೃತಿಯನ್ನು ಒಟ್ಟಿಗೆ ಅರಿತರೆ ಅವರು ಜನ್ಮ ಮತ್ತು ಮರಣ ಇದನ್ನು ದಾಟಲಿಕ್ಕೆ ಸಾಧ್ಯ. ಸೊ ಅದು ನಮ್ಮ ಅಂದರೆ ಮಾನವ ಜೀವನದ ಒಂದು ಗುರಿ, ಭಗವಂತನ ಧಾಮಕ್ಕೆ ಹಿಂದೆ ಹೋಗುವುದು. ಸೊ ಅದನ್ನು ಪಡೀಲಿಕ್ಕೆ ಇದು ಸಾಧ್ಯ. ಹರೇ ಕೃಷ್ಣ. ಇಲ್ಲಿ ಶ್ರೀಲ ಪ್ರಭುಪಾದರು ಬಹಳ ವಿಸ್ತಾರವಾದ ಭಾವಾರ್ಥವನ್ನು ಬರೆದಿದ್ದಾರೆ, ತುಂಬ ದೊಡ್ಡ ಭಾವಾರ್ಥ. ಹಾಗಾಗಿ ಇವತ್ತು ಮುಗಿಯುತ್ತೆ ಅಥವಾ ಗೊತ್ತಿಲ್ಲ, ಆದಷ್ಟು ಪ್ರಯತ್ನ ಮಾಡ್ತೇನೆ. ಇವತ್ತು ಮುಗಿಲಿಲ್ಲ ಅಂದರೆ ಇದರಿಂದ ಮುಂದುವರೆದ ಭಾಗವನ್ನು ಕೂಡ ಮಾಡಲಿಕ್ಕೆ ನಾಳೆ ಮುಂದುವರಿಸ್ಬೋದು. ನೋಡೋಣ ಹೇಗಾಗುತ್ತೆ ಅಂತ. ಹರೇ ಕೃಷ್ಣ. ಹರೇ ಕೃಷ್ಣ. ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದಕಿ ಜೈ. ಮಾತಾಜಿ ಓದಿ. ಹರೇ ಕೃಷ್ಣ. ಭಾವಾರ್ಥ. ಭೌತ ಜಗತ್ತು ಸೃಷ್ಟಿಯಾದಾಗಿನಿಂದ ಪ್ರತಿಯೊಬ್ಬರೂ ನಿತ್ಯ ಜೀವನವನ್ನು ಪಡೆಯಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ಪ್ರಕೃತಿ ನಿಯಮ ಎಷ್ಟು ಕ್ರೂರವಾಗಿದೆ ಎಂದರೆ ಮೃತ್ಯುವಿನ ಪಾಶದಿಂದ ಬಿಡಿಸಿಕೊಳ್ಳಲು ಯಾರಿಗೂ ಸಾಧ್ಯವಿಲ್ಲ. ಯಾರೂ ಸಾಯಲು ಇಷ್ಟಪಡುವುದಿಲ್ಲವೆಂಬುದು ಸತ್ಯವಾದ ಮಾತು. ಯಾರೂ ವೃದ್ಧರಾಗಲು ಅಥವಾ ಕಾಯಿಲೆ ಬೀಳಲು ಇಷ್ಟಪಡುವುದಿಲ್ಲ. ಆದರೆ ಪ್ರಕೃತಿ ನಿಯಮವು ಯಾರಿಗೂ ಸಾವು, ಮುಪ್ಪು ಅಥವಾ ಕಾಯಿಲೆಯಿಂದ ಮುಕ್ತಿಯನ್ನೂ ಕೊಡುವುದಿಲ್ಲ. ಭೌತ ಜ್ಞಾನದ ಪ್ರಗತಿಯಿಂದಲೂ ಈ ಸಮಸ್ಯೆಯನ್ನು ಪರಿಹರಿಸಲು ಆಗಿಲ್ಲ. ಭೌತ ವಿಜ್ಞಾನವು ಸಾವನ್ನು ತ್ವರಿತಗೊಳಿಸಲು ಪರಮಾಣು ಬಾಂಬನ್ನು ಕಂಡುಹಿಡಿಯಬಹುದು, ಆದರೆ ಅದು ರೋಗ, ಮುಪ್ಪು ಮತ್ತು ಸಾವುಗಳ ಕ್ರೂರ ಮುಷ್ಟಿಯಿಂದ ರಕ್ಷಣೆ ಒದಗಿಸಲಾರದು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು.
ಇಲ್ಲಿ ಬಹುಮುಖ್ಯವಾದ ವಿಚಾರ ಅಂತಂದ್ರೆ ರೋಗ, ಮುಪ್ಪು ಮತ್ತು ಸಾವು ಇವು ಪ್ರಕೃತಿಯ ಒಂದು ಕ್ರೂರ ಮುಷ್ಟಿ. ಅದರಿಂದ ಪ್ರಕೃತಿಯ ನಿಯಮ, ಈ ಪ್ರಕೃತಿಯ ನಿಯಮ. ಹಾಗಾಗಿ ಈ ಪ್ರಕೃತಿಯ ನಿಯಮ ಅದು ಕ್ರೂರವಾದದ್ದು. ಅದರಿಂದ ಯಾರು ಕೂಡ ಪರಿಹಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೆ ಯಾರಿಗಾದರೂ ಮುಪ್ಪು ಬರ್ಲಿಕ್ಕೆ ಇಷ್ಟ ಉಂಟಾ? ಹರೇ ಕೃಷ್ಣ. ಯಾರಾದ್ರೂ ಇಲ್ಲ ಮಾತಾಜಿ. ದೇವ್ರ ಹತ್ರ ನನಗೆ ವಯಸ್ಸಾಗ್ಲಿ ಅಂತ? ಇಲ್ಲ ಮಾತಾಜಿ. ಅಥವಾ ಯಾರಾದ್ರೂ ಕೇಳ್ಕೊತಾರ ನಂಗೆ ರೋಗ ಬರ್ಲಿ ಅಂತ? ಇಲ್ಲ. ಅಥವಾ ಯಾರಾದ್ರೂ ಸಾಯ್ಲಿಕ್ಕೆ ರೆಡಿ ಇದ್ದಾರಾ? ಅಥವಾ ಸಾವು ಬೇಕು ಅಂತ ಕೇಳ್ತಾರ? ಇಲ್ಲ ಮಾತಾಜಿ. ಇಲ್ಲ ಮಾತಾಜಿ. ಅಥವಾ ಸಾಯ್ಲಿಕ್ಕೆ ಇಷ್ಟ ಪಡ್ತಾರ? ಇಲ್ಲ ಇಲ್ಲ. ಇಲ್ಲ. ಯಾರಿಗೂ ಇದು ಬೇಕಾಗ್ಲಿಲ್ಲ. ಅಂದ್ರೆ ಎಲ್ಲರೂ ಕೂಡ ತಾವು ಆದಷ್ಟು ಹೆಚ್ಚು ಬದುಕಬೇಕು ಅಲ್ವಾ, ಇದೇ ಇಚ್ಛೆ ಇರುತ್ತೆ. ಆದರೆ ಮುಪ್ಪನ್ನು ತಪ್ಪಿಸ್ಲಿಕ್ಕಾಗತ್ತಾ? ಇಲ್ಲ ಮಾತಾಜಿ. ರೋಗ ತಪ್ಪಿಸ್ಲಿಕ್ಕಾಗತ್ತಾ? ಇಲ್ಲ ಮಾತಾಜಿ, ಯಾವುದು ಆಗಲ್ಲ. ಸಾವನ್ನು ತಪ್ಪಿಸ್ಲಿಕ್ಕಾಗತ್ತಾ? ಇಲ್ಲ. ಇಲ್ಲ. ಇದನ್ನ ಇಲ್ಲಿ ಶ್ರೀಲ ಪ್ರಭುಪಾದರು ಚರ್ಚಿಸಿದ್ದಾರೆ. ಸೃಷ್ಟಿ ಆಗಿದಾಗಿಂದ ಭಗವಂತ ಈ ಒಂದು ಭೌತಿಕ ಲೋಕವನ್ನ ಸೃಷ್ಟಿ ಮಾಡಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೂ ಎಲ್ಲ ಜನರು ಪ್ರಯತ್ನ ಮಾಡ್ತಾ ಇದ್ದಾರೆ ಶಾಶ್ವತವಾದ ಜೀವನವನ್ನು ನಾವು ಪಡ್ಕೊಳ್ಬೇಕು. ಆದರೆ ಭಗವಂತ ಏನು ಹೇಳಿದ್ದಾನೆ? ಇದು ಭೌತಿಕ ಪ್ರಪಂಚ ದುಃಖಾಲಯ ಮತ್ತು ಅಶಾಶ್ವತ ಅಂತ ಭಗವದ್ಗೀತೆಯಲ್ಲಿ ಡಿಕ್ಲೇರ್ ಮಾಡಿಬಿಟ್ಟಿದ್ದಾನೆ. ಹೇಗೆ ಅಂತ ನೋಡೋಣ. ಈಗ ವಯಸ್ಸನ್ನ ನಾವು ವಯಸ್ಸಾಗುವುದನ್ನು, ಮುಪ್ಪು ಬರುವುದನ್ನು ತಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಈ ಮುಪ್ಪನ್ನು ನಾವು ವಯಸ್ಸಾಗುವುದನ್ನು ಮುಚ್ಚಿಡಬಹುದು ಅಲ್ವಾ? ಹೊರಗಿನಿಂದ ಮೇಕಪ್ ಮಾಡೋದು ಅಲ್ವಾ? ಹೌದು ಮಾತಾಜಿ. ಮೇಕಪ್ ಮಾಡೋದು ಅಥವಾ ಒಂದು ಪ್ಲಾಸ್ಟಿಕ್ ಸರ್ಜರಿ ಮಾಡೋದು ಅಥವಾ ಒಂದು ಇದೆಲ್ಲ ಮಾಡಿಕೊಂಡು ತುಂಬ ನಾವು ಅಂದರೆ ವಯಸ್ಸಾಗಿದ್ರೂ ಕೂಡ ನಾವು ನಮ್ಮನ್ನ ಅಂದರೆ ವಯಸ್ಸನ್ನು ಮುಚ್ಚಿಡಬಹುದು. ಬಿಳಿ ಕೂದಲಾದರೆ ಕಪ್ಪು ಹಚ್ಚಬಹುದು ಬಣ್ಣನ, ಅಥವಾ ಹಲ್ಲು ಬಿದ್ದರೆ ಹಲ್ಲನ್ನು ನಾವು ಕಟ್ಟಿಸ್ಬೋದು ಅಲ್ವಾ? ಕ್ಯಾಟ್ರಾಕ್ಟ್ ಬಂದರೆ ಮತ್ತೆ ಅದರ ಆಪರೇಷನ್ ಮಾಡಿ ಕಣ್ಣನ್ನು ಮತ್ತೆ ಇದನ್ನು ಲೆನ್ಸ್ ಹಾಕೋಬಹುದು. ಹೀಗೆಲ್ಲ ಮಾಡ್ಬೋದು. ಆದರೆ ಒಳಗಿನಿಂದ ಶರೀರದಲ್ಲಿ ಬರುತ್ತಿರುವ ಮುಪ್ಪು ಆವರಿಸ್ತಾ ಇದೆ ಶರೀರವನ್ನ, ಅದನ್ನು ಬದಲಾವಣೆ ಮಾಡ್ಲಿಕ್ಕಾಗುತ್ತಾ? ಆಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಏನಾಗಿದೆ, ಈ ಮುಪ್ಪನ್ನು ನಾವು ಹೊರಗಿನಿಂದ ಮುಚ್ಚಿಡಲಿಕ್ಕಾಗಿ ಕಾಸ್ಮೆಟಿಕ್ ಇಂಡಸ್ಟ್ರೀಸು ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಅಲ್ವಾ? ಅಲ್ಲಿ ಒಂದು ಅಮೆರಿಕದಲ್ಲಿ ಒಬ್ಬ ತುಂಬಾ ಬಿಲಿಯನೇರ್ ಇದ್ದಿದ್ದ ಒಬ್ಬ ತುಂಬಾ ಶ್ರೀಮಂತ ವ್ಯಕ್ತಿ. ಅವನಿಗೆ 72 ವರ್ಷ ಆಯಿತು. ಆವಾಗ ಅವನಿಗೆ ಒಂಥರ ನಿತ್ರಾಣ ಬಂತು, ಅಂದರೆ ನಿಶಕ್ತಿ ಆಯಿತು ಅವನಿಗೆ. ಆಗ ಅವನು ಡಾಕ್ಟ್ರ್ ಹತ್ರ ಹೋದಾಗ ಎಲ್ಲ ಅವರು ಪರೀಕ್ಷೆ ಮಾಡಿದರು. ಪರೀಕ್ಷೆ ಮಾಡಿದ್ಮೇಲೆ ವೈದ್ಯರು ಅವರು ಡಾಕ್ಟ್ರ್ ಹತ್ರ ಹೇಳ್ದ, ನನಗೆ ತುಂಬ ಜವಾಬ್ದಾರಿ ಕೆಲಸ ಇದೆ, ಯಾಕೋ ನನಗೆ ಶಕ್ತಿ ಕಡಿಮೆ ಆಗ್ತಾ ಇದೆ ಡಾಕ್ಟ್ರೇ, ಏನು? ಅವರು ಡಾಕ್ಟ್ರ್ ಹೇಳಿದರು, ಎಲ್ಲ ಪರೀಕ್ಷೆ ಮಾಡಿ, ಇಲ್ಲ ನಿನಗೆ ವಯಸ್ಸಾಯಿತು ನಿನಗೆ. ಆಯಿತು, ಹಾಗಾದರೆ ಅವನು ಹೇಳ್ತಾನೆ, ಎಷ್ಟು ನಿಮಗೆ $1 ಮಿಲಿಯನ್ ನಿಮಗೆ ಬೇಕು, ತಗೊಳ್ಳಿ, ನೀವು ರಿಸರ್ಚ್ ಮಾಡಿ ಈ ಮುಪ್ಪನ್ನು ನೀವು ತಡೆಗಟ್ಟ ಹಾಗೆ ನೀವು ರಿಸರ್ಚ್ ಮಾಡಿ. ಆಯಿತು, ರಿಸರ್ಚ್ ಮಾಡಲಿಕ್ಕೆ ಅವರೆಲ್ಲ ಹಣ ತಗೊಂಡ್ರು, ರಿಸರ್ಚ್ ಮಾಡಿದರು. ಆಮೇಲೆ ವರದಿ ಕೊಟ್ಟರು. ರಿಸರ್ಚ್ ಮಾಡಿ ಅವನಿಗೆ ಹೇಳಿದರು, ನೋಡಿ ನಾವೆಲ್ಲ ನಿಮ್ಮ ಹಣವನ್ನಷ್ಟು ನಾವು ಖರ್ಚು ಮಾಡಿ ರಿಸರ್ಚ್ ಮಾಡಿದ್ದೇವೆ, ಆದರೆ ನಾವು ಈ ಒಂದು ಮುಪ್ಪನ್ನು ನಮಗೆ ತಡಲಿಕ್ಕೆ ಸಾಧ್ಯ ಇಲ್ಲ ವೈದ್ಯಕೀಯ ವಿಜ್ಞಾನದಿಂದ. ಮುಪ್ಪನೇ ಹಾಗಾದರೆ ಹೇಗೆ, ಯಾಕೆ ತಡಲಿಕ್ಕಾಗೋದಿಲ್ಲ? ನಿಜ ಹೇಳಬೇಕಾ ನಿಮಗೆ ಅಂತ ಕೇಳ್ತಾರೆ. ಹೇಳಿ, ಏನದು? ಸೂರ್ಯ ಬೆಳಿಗ್ಗೆ ಹುಟ್ಟುವುದು ಅದನ್ನು ತಡಲಿಕ್ಕಾಗತ್ತಾ? ಹರೇ ಕೃಷ್ಣ. ಇಲ್ಲ. ಚಂದ್ರ ರಾತ್ರಿ ಬರೋದು ತಡಲಿಕ್ಕಾಗತ್ತಾ? ಇಲ್ಲ. ಮುಪ್ಪು ಕೂಡ ಹಾಗೆ ಅದನ್ನ ರಿವರ್ಸ್ ಮಾಡಕ್ಕೆ ಬರೋದಿಲ್ಲ. ಈಗ ನನಗೆ 75 ವರ್ಷ ಆಗಿದೆ, ನಂಗೆ 16 ವರ್ಷ 18 ವರ್ಷ 20 ವರ್ಷದ ಹುಡುಗಿ ಮಾಡ್ಬೇಡು, ಆಗತ್ತಾ? ಆಗಲ್ಲ. ವಯಸ್ಸು ಆಗ್ತಾನೆ ಹೋಗ್ತಾ ಇರತ್ತೆ ಅಲ್ವಾ?
ಮುಖ ಸುಕ್ಕುಗಟ್ಟಿದ್ರೆ ಅದಕ್ಕೇನಾದರೂ ಒಂದು ಟ್ರೀಟ್ಮೆಂಟ್ ಕೊಟ್ಟು ಅದನ್ನ ನಾವು ಸ್ವಲ್ಪ ಕಡಿಮೆ ಮಾಡ್ಬೋದು. ಆದರೆ ಮುಪ್ಪನ್ನು ತಡಿಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ? ಹೌದು ಮಾತಾಜಿ. ಪ್ರವಾಹದ ಹಾಗೆ ಹರ್ಕೋತ ಹೋಗ್ತಾ ಇರುತ್ತೆ. ಅದ್ರ ತಡಿಲಿಕ್ಕಾಗೋದಿಲ್ಲ. ಸೊ ಅದರಿಂದ ಮುಪ್ಪನ್ನ ತಡಿಲಿಕ್ಕೆ ಸಾಧ್ಯವಿಲ್ಲ. ಇದನ್ನ ನಮಗೆ ತಿಳ್ಕೊಂಡ್ವಿ. ಈಗ ಸಾವಿನ ಬಗ್ಗೆ ನೋಡೋಣ. ಈಗ ಸಾವು ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ಜಾತಸ್ಯ ಮರಣಂ ಧ್ರುವಂ ಅಂತ ಹೇಳಿ. ಹುಟ್ಟಿದವನಿಗೆ ಹುಟ್ಟಿದವನು ಸಾಯಲೇಬೇಕು. ಇದು ಪ್ರಕೃತಿ ನಿಯಮ. ಆಯ್ತು, ವೈದ್ಯಕೀಯ ವಿಜ್ಞಾನ ಇಷ್ಟು ತುಂಬಾ ಮುಂದುವರೆದಿದೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಹಾಗಾದ್ರೆ ಈ ವೈದ್ಯಕೀಯ ವಿಜ್ಞಾನ ಮುಂದುವರೆದಿದೆ ಅಂತ ಈಗ ಸಾವನ್ನು ತಪ್ಪಿಸ್ಲಿಕ್ಕಾಗತ್ತಾ? ಇಲ್ಲ ಮಾತಾಜಿ. ಆ ಸಾವನ್ನು ಮುಂದೂಡ್ಲಿಕ್ಕಾಗಿ ನಾವು ಎಷ್ಟೋ ರೀತಿಯ ಒಂದು ವೆಂಟಿಲೇಟರ್ ಇಡ್ಬೋದು, ಅಥವಾ ಎಷ್ಟೋ ರೀತಿಯ ತುಂಬ ಟ್ರೀಟ್ಮೆಂಟ್ ಕೊಡ್ಬೋದು. ಆದರೆ ಸಾವು ಬಂದಿದ್ದನ್ನು ತಪ್ಪಿಸ್ಲಿಕ್ಕೆ ಯಾರಿಂದನೂ ಸಾಧ್ಯವಿಲ್ಲ ಅಲ್ವಾ? ಅದಕ್ಕೆ ಹೇಳ್ತಾ ಇದ್ದಾರೆ, ಪ್ರಕೃತಿ ನಿಯಮ ಎಷ್ಟು ಕ್ರೂರವಾಗಿದೆ ಅಂದರೆ ಮೃತ್ಯುವಿನ ಪಾಶದಿಂದ ಬಿಡಿಸಿಕೊಳ್ಳಲು ಯಾರಿಗೂ ಸಾಧ್ಯವಿಲ್ಲ. ಹಾಗಾಗಿ ಇಲ್ಲಿ ಹೇಳ್ತಾರೆ, ಹಾಗಾದ್ರೆ ಮೃತ್ಯುವನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಸೈನ್ಸಿಗೆ. ಹಾಗಾದ್ರೆ ರೋಗವನ್ನು ತಡೆಗಟ್ಟಲಿಕ್ಕಾಗತ್ತಾ? ರೋಗ ಬರ್ತದೆ ಅಲ್ವಾ? ನೋಡಿ, ಶರೀರದಲ್ಲಿ ತಲೆಯಿಂದ ಶಿರದಿಂದ ಹಿಡಿದು ಪಾದದ ತುದಿಯವರೆಗೆ ಎಷ್ಟು ಅಂಗಾಂಗಗಳಿವೆ, ಎಷ್ಟು ರೀತಿಯ ನಮ್ಮ ಶರೀರದಲ್ಲಿ ಒಳಗಡೆ ಇದೆ ಅಥವಾ ಹೊರಗಡೆಯಿಂದ ಕಾಣ್ತದೆ. ಎಲ್ಲದಕ್ಕೂ ತುಂಬಾ ಅನೇಕ ರೀತಿಯ ರೋಗಗಳುಂಟು ಅಲ್ವಾ? ನೋಡಿ, ನಿಮ್ಗೆ ಹಲ್ಲಿದೆ, ಹಲ್ಲಿನ ನೋವು, ಹಲ್ಲಿನಲ್ಲಿ ನಾನಾ ಭಯಂಕರವಾದ ರೀತಿಯ ನೋವು ಉಂಟಾದ್ರೆ ತಡ್ಕೊಳಕ್ಕಾಗತ್ತಾ? ಹಲ್ಲು ನೋವನ್ನ ಇಲ್ಲ, ತಡ್ಕೊಳಕ್ಕಾಗಲ್ಲ. ಹೊಟ್ಟೆ ನೋವು ಬಂದ್ರೆ ತಡ್ಕೊಳಕ್ಕಾಗತ್ತಾ? ತಲೆನೋವು ಬಂದ್ರೆ ಆಗತ್ತಾ? ಬೆನ್ನೋವು ಬಂದ್ರೆ ಆಗತ್ತಾ? ಎಲ್ಲಿ ಏನಿದ್ರು ಎಲ್ಲ ಕಡೆಗೂ ನೋವೇ, ಮತ್ತೆ ರೋಗವೇ. ಇದು ರೋಗಗಳ ಒಂದು ಗೂಡು. ಈಗ ಹಿಂದೆ ಎಲ್ಲ ಏನಾಯ್ತು, ತುಂಬಾ ವರ್ಷಗಳ ಹಿಂದೆ, ಅನೇಕ ವರ್ಷಗಳ ಹಿಂದೆ ಸ್ಮಾಲ್ ಪಾಕ್ಸ್ ಬಂತು, ಪ್ಲೇಗ್ ಬಂತು, ಆಯ್ತು, ಮತ್ತೆ ಹೋಯ್ತು. ಆಮೇಲೆ ಅದಕ್ಕೇನೋ ಕಂಡು ಹಿಡಿದ್ರು, ಹೋಯ್ತು. ಅದಾದ್ಮೇಲೆ ಅನೇಕ ರೀತಿಯ ಹೊಸ ಕಾಯಿಲೆಗಳು ಬರ್ತಾನೆ ಇರುತ್ತೆ. ಈಗ ಇತ್ತೀಚೆಗೆ ನಮಗೆ ಅನುಭವ ಇದ್ದಂಗೆ ಏನ್ ಬಂತು, ಇತ್ತೀಚೆಗೆ ನಮ್ಗೆ ಕೊರೋನಾ ಬಂತು ಅಲ್ವಾ? ಆಮೇಲೆ ಅದು ಹೋಯ್ತು. ಆಮೇಲೆ ಡೆಂಗು ಬಂತು, ಆಮೇಲೆ ಸಾರ್ಸ್ ಬಂತು, ಹೀಗೆ ಚಿಕನ್ ಗುನ್ಯಾ ಬಂತು ಅಲ್ವಾ? ಒಂದಾದ ಮೇಲೆ ಒಂದು ರೋಗಗಳು, ಹೊಸ ರೋಗಗಳು ಬರುತ್ತೆ, ಹೋಗುತ್ತೆ. ಮತ್ತೊಂದಕ್ಕೆ ಔಷಧಿ ಕಂಡುಹಿಡಿತಾರೆ, ಮದ್ದು ಕಂಡುಹಿಡಿತಾರೆ, ಚುಚ್ಚುಮದ್ದು ಕಂಡುಹಿಡಿತಾರೆ, ಹೋಗುತ್ತೆ. ಮತ್ತೊಂದು ಬರುತ್ತಾ ಇರುತ್ತೆ ಹೊಸ ರೋಗಗಳು ಅಲ್ವಾ? ಎಷ್ಟು ಹೈಟೆಕ್ ಆಸ್ಪತ್ರೆಗಳು, ಲೆಕ್ಕಾಚಾರ ಇದೆಯಾ? ಆಸ್ಪತ್ರೆಗಳು, ಡಾಕ್ಟರ್ಸು, ಸ್ಪೆಷಲಿಸ್ಟು, ಸೂಪರ್ ಸ್ಪೆಷಲಿಸ್ಟು. ಆದರೆ ಇವರು ಎಲ್ಲ ರೀತಿಯ ಒಂದು ಇದನ್ನ ಮಾಡಿದ್ರು, ಆ ರೋಗವನ್ನು ನಿಲ್ಲಿಸ್ಲಿಕ್ಕಾಗತ್ತಾ? ಅಥವಾ ರೋಗವನ್ನು ನಿಲ್ಲಿಸ್ಲಿಕ್ಕಾಗಲ್ಲ, ರೋಗವನ್ನು ತಡಿಲಿಕ್ಕಾಗಲ್ಲ, ಮುಪ್ಪನ್ನು ನಿಲ್ಲಿಸ್ಲಿಕ್ಕಾಗಲ್ಲ, ಸಾವಿನ ದವಡೆಯಿಂದ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಹಾಗಾಗಿ ಇಲ್ಲಿ ಯಾವುದೇ ಭೌತ ವಿಜ್ಞಾನದ ಪ್ರಗತಿಯಿಂದಲೂ ಈ ಸಮಸ್ಯೆಯನ್ನು ಪರಿಹರಿಸಲು ಆಗಿಲ್ಲ. ಸೊ ಈ ಸಮಸ್ಯೆ ಪರಿಹರಿಸ್ಲಿಕ್ಕೆ ಆಗಲಿಲ್ಲ, ಆಯ್ತು, ಒಮ್ಮೆ ಇದನ್ನ ಪರಿಹರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ಕಂಪನಿ ಏನ್ ಹೇಳುತ್ತೆ, ಹೀಗೆ ಕೈ ಮಾಡಿಕೊಂಡು ಯೋಗಕ್ಷೇಮಂ ವಹಾಮ್ಯಹಂ ಅಂತ ಹೇಳುತ್ತೆ. ಇದ್ಯಾವುದು ಕಂಪನಿ? ಹರೇ ಕೃಷ್ಣ. ಭಗವಂತನ ಯೋಗಕ್ಷೇಮಂ ವಹಾಮ್ಯಹಂ. ಈಗ ನಮ್ಮ ಭೌತಿಕದಲ್ಲಿ LIC ಮಾತಾಜಿ, LIC ಯೋಗಕ್ಷೇಮಂ ವಹಾಮ್ಯಹಂ ಅವ್ರು ಹೇಳ್ತಾರೆ. ಆ LIC ಅವರು ಇದನ್ನ ಸ್ಲೋಗನ್ ಹಾಕಿದ್ದಾರೆ. ಆದರೆ ಈ ಯೋಗಕ್ಷೇಮಂ ವಹಾಮ್ಯಹಂ ಇದು ಬಂದಿರೋದು ಭಗವಂತನ ಒಂದು ಭಗವಂತನೇ ಹೇಳಿದ್ದಾನೆ. ಎಲ್ಲಿ? ಭಗವದ್ಗೀತೆಯಲ್ಲಿ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಕೃಷ್ಣ ಹೇಳಿದ್ದಾನೆ. ಭಗವಂತನಿಗೆ ಯೋಗಕ್ಷೇಮ ನೋಡ್ಕೊಳ್ಳಿಕ್ಕೆ ಸಾಧ್ಯ. ಅವನು ಹೇಳಿದ್ದಾನೆ, ಅಂದರೆ ನಿನ್ನಲ್ಲಿ ಇರುವುದನ್ನು ನಾನು ಕಾಪಾಡ್ತೇನೆ, ಇಲ್ಲದೆ ಇರುವುದನ್ನು ನಾನು ಕೊಡ್ತೇನೆ, ಅದು ಯೋಗಕ್ಷೇಮ. ಅದೀಗ ಈಗ LIC ಅವರು ಈ ಒಂದು ಯೋಗಕ್ಷೇಮಂ ವಹಾಮ್ಯಹಂ ಹೇಳಿದಾಗ ಅದರ ಹಣ ಅವರು ಯಾವಾಗ ಬರುತ್ತೆ, ಯಾರಿಗೆ ಬರುತ್ತೆ?
ಹರೇ ಕೃಷ್ಣ. ಪ್ರೀಮಿಯಂ ಇದ್ರೆ ನಮ್ಗೆ ಬರುತ್ತೆ, ಇಲ್ಲ ಅಂದ್ರೆ ನಾಮಿನಿ ಕೊಟ್ಟಿರೋರ್ಗ್ ಬರುತ್ತೆ. ನಾಮಿನಿ ನಾವು ಹೋದ್ಮೇಲೆ ನಾಮಿನಿಗೂ ಸಿಕ್ಕುತ್ತೆ. ಆಯ್ತು ಅಲ್ವಾ? ಈಗ ಅದರದ್ದು ಅವರು ಎಷ್ಟೇ ಪರಿಹಾರ ಹೇಳಿದ್ರು, ಅವ್ರು ಎಷ್ಟೇ ಒಂದು ಪರಿಹಾರ ಯೋಗಕ್ಷೇಮ ಮಹಾಮ್ಯಹಂ ಅಂದ್ರೂ ಕೂಡ ಅದು ಕೂಡ ಹಣ ನಮ್ಮ ಕೈಗೆ ಸಿಕ್ಕೋದಿಲ್ಲ, ನಮ್ಮ ನಾಮಿನಿಗೆ ಸಿಕ್ಬೋದು. ಹಾಗಾಗಿ ಇನ್ಶೂರೆನ್ಸ್ ಇಂಡಸ್ಟ್ರಿ ಜಾಸ್ತಿ ಆಗ್ತಾ ಇದೆ, ಸಾವಿನ ಭಯ ಅಲ್ವಾ? ಹೌದು ಮಾತಾಜಿ. ಹೌದು ಮುಪ್ಪಿನ ಭಯ ಕಾಸ್ಮೆಟಿಕ್ ಇಂಡಸ್ಟ್ರಿ ಜಾಸ್ತಿ ಆಗ್ತಾ ಇದೆ, ಸಾವಿನ ಭಯ ಇನ್ಶೂರೆನ್ಸ್ ಇಂಡಸ್ಟ್ರಿ ಜಾಸ್ತಿ ಆಗ್ತಾ ಇದೆ ಅಲ್ವಾ? ಹೌದು. ಆಮೇಲೆ ಆಸ್ಪತ್ರೆಗಳು ಕೂಡ ಜಾಸ್ತಿ ಆಗ್ತಾ ಇದೆ, ರೋಗದ ಭಯ ಅಲ್ವಾ? ಹೌದು ಹೌದು. ಮಾತಾಜಿ. ಹಾಗಾಗಿ ಇದನ್ನ ತಡ್ಕೊಳ್ಳಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಇದು ಈ ಒಂದು ಮುಪ್ಪು, ರೋಗ, ಸಾವು ಇವು ಪ್ರಕೃತಿ ನಿಯಮ, ಇದು ಭೌತಿಕ ಪ್ರಪಂಚ. ನಮ್ಮ ದೇಹ ಇರೋದು ಭೌತಿಕ ಶರೀರ. ಹಾಗಾದ್ರೆ ನಾವು ಭಗವದ್ಗೀತೆಯಲ್ಲಿ ಕೇಳಿದ್ದೇವೆ, ಆತ್ಮಕ್ಕೆ ಸಾವಿಲ್ಲ, ಆತ್ಮಕ್ಕೆ ನೋವು ಇಲ್ಲ ಅಲ್ವಾ? ಆತ್ಮವನ್ನು ಬೆಂಕಿ ಸುಡೋದಿಲ್ಲ, ಗಾಳಿ ಅದರಿಂದ ಒಣಗಿಸೋದಿಲ್ಲ, ಅದಕ್ಕೆ ಕತ್ತರಿಸೋಕ್ಕೂ ಸಾಧ್ಯ ಇಲ್ಲ ಯಾವುದೇ ಶಸ್ತ್ರದಿಂದ. ಸೊ ಆತ್ಮಕ್ಕೆ ಸಾವಿಲ್ಲ. ಆತ್ಮ ಏನು? ಅದು ಸಚ್ಚಿದಾನಂದ. ಹಾಗಾದರೆ ದೇಹಕ್ಕೇನಾದರೂ ಆತ್ಮಕ್ಕೆ ನರಳಾಟ ಇಲ್ಲ, ದೇಹ ಹೇಗಾಗಿದೆ? ಹರೇ ಕೃಷ್ಣ. ಎಲ್ಲವೂ ಉಂಟು. ಜಡ ವಸ್ತುವಿನಿಂದ ಆಗಿದೆ ಅಲ್ವಾ? ಜಡ ವಸ್ತುವಿನಿಂದ ಆಗಿದೆ ದೇಹ. ಸೊ ದೇಹಕ್ಕೂ ಯಾವುದೇ ನರಳಾಟ ಇಲ್ಲ. ಆದರೆ ನಮಗೆ ನರಳಾಟ ಯಾಕೆ ಬರುತ್ತೆ ಅಂದರೆ ನಾವು ದೇಹದ ಭಾವನೆಯಲ್ಲಿದ್ದೇವೆ, ನಾವು ಭ್ರಮೆಯಲ್ಲಿದ್ದೇವೆ. ಸೊ ಹಾಗಾಗಿ ನಮಗೆ ನರಳಾಟ. ಸೊ ಈ ನರಳಾಟ ಅಂದರೆ ಎಷ್ಟಿರುತ್ತೆ ಅಂದರೆ ಜೀವಮಾನ ಪರ್ಯಂತ ನಾವು ಈಗ ದುಃಖ ಹೇಗಿರುತ್ತೆ ಅಂತಂದರೆ ಸುಖ ಸ್ವಲ್ಪವೇ ಇರುತ್ತೆ, ಕ್ಷಣಿಕವಾದದ್ದು ಸುಖ, ಭೌತಿಕ ಸುಖ. ಆದರೆ ದುಃಖ ಅಗಾಧವಾದದ್ದು. ದುಃಖ ಎಷ್ಟು? ದುಃಖ ಅಗಾಧವಾದದ್ದು ಭೌತಿಕ ಪ್ರಪಂಚದಲ್ಲಿ. ಸೊ ಹಾಗಾಗಿ ಈ ದುಃಖ ಎಷ್ಟಿರುತ್ತೆ ಅಂತಂದರೆ ಪ್ರತಿ ಒಂದು ವಿಚಾರದಲ್ಲೂ ಇದಿರುತ್ತೆ. ಯಾಕೆ ಅಂತಂದರೆ ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ. ಸೊ ಇದು ದುಃಖ. ಆದರೆ ಸುಖ ಕ್ಷಣಿಕ. ತುಂಬ ನೋಡಿ, ನೀವು ಬೇಕಾದ್ರೆ ಆಹಾರವನ್ನು ಸೇವನೆ ಮಾಡಿ, ಆ ಹೊಟ್ಟೆ ತುಂಬುವಷ್ಟು ನೀವು ಸೇವನೆ ಮಾಡಿ, ಅದು ಸುಖ ಅಂತ ಕಾಣುತ್ತೆ. ಸ್ವಲ್ಪ ಹೊತ್ತಿಗೆ ಅದು ಏನಾಗುತ್ತೆ, ಜಾಸ್ತಿ ತಿಂದರೆ ಅದು ನಮಗೆ ಆಗೋದಿಲ್ಲ. ಸೊ ಹಾಗಾದ್ರೆ ಸುಖ ಸ್ವಲ್ಪವೇ, ಆದರೆ ಕಷ್ಟ ದುಃಖ ಅಪಾರವಾದದ್ದು ಅಲ್ವಾ? ಹೌದು ಮಾತಾಜಿ. ಈ ದುಃಖ ಅದೆಲ್ಲಿ ಕೊನೆಗೆ ಅಂತ್ಯವಾಗತ್ತೆ? ಸಾವಿನಲ್ಲಿ ಅಲ್ವಾ? ಸಾವು ಬಂದಾಗ ದೇಹಕ್ಕೆ ಎಷ್ಟೋ ಸಾವಿರ, 40, 50, 60 ಸಾವಿರ ಚೇಳುಗಳು ಕುಟುಕಿದಷ್ಟು ನೋವಾಗುತ್ತೆ. ಯಾಕೆ ನೋವಾಗುತ್ತೆ ಜೀವಾತ್ಮನಿಗೆ ಯಾಕೆ ನೋವಾಗುತ್ತೆ ಅಂದರೆ ಆ ದೇಹದಲ್ಲಿ ಅನೇಕ ವರ್ಷಗಳಿಂದ ವಾಸವಾಗಿ ಬಿಟ್ಟಿದ್ರಿಂದ ಈ ದೇಹವನ್ನು ಬಿಡಲಿಕ್ಕೆ ಆಗದೆ ನೋವನ್ನು ಅನುಭವಿಸ್ತದೆ. ಸೊ ಹಾಗಾಗಿ ದೇಹ ಭಾವನೆಯಲ್ಲಿ ಇದ್ದಿದ್ರಿಂದ ನೋವು ಉಂಟಾಗತ್ತೆ. ಈಗ ಏನಾಯಿತು, ಒಬ್ಬ ಶ್ರೀಮಂತ ಇದ್ದಿದ್ದ, ಸುಮಾರು ಮನೆಗಳೆಲ್ಲ ಇದ್ದಿತ್ತು ಅವನಿಗೆ. ಸೊ ಒಂದು ಮನೆಗೆ ಪಕ್ಕದಲ್ಲಿ ಒಂದು ಮನೆ ಎದುರಿಗೆ ಇದ್ದಿತ್ತು. ಅದು ಅವನಿಗೆ ಗೊತ್ತಿಲ್ಲದಂಗೆ ಅವನ ಮಗ ಮಾರಾಟ ಮಾಡಿಬಿಟ್ಟಿದ್ದ. ಸೊ ಅವಾಗ ಆ ಮನೆಗೆ ಬೆಂಕಿ ಬಿತ್ತು. ಇದನ್ನು ನೋಡಿ ಇವನು ಗೋಳಾಡ್ಕೊಂಡ, ಅಯ್ಯೋ ಎಷ್ಟು ನನ್ನ ಮನೆ ಉರಿತಾ ಇದೆ, ಬೆಂಕಿ ಆಗ್ತಾ ಇದೆ, ಬನ್ನಿ 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 ಬನ್ನಿ. ಆಮೇಲೆ ಮಗ ಬಂದು ಹೇಳ್ತಾನೆ, ಅಪ್ಪ ಅದೆಲ್ಲ ಯಾಕೆ ಅಳ್ತಾ ಇದೆಯಾ? ಆ ಮನೆ ನಮ್ಮದಲ್ಲ, ಈಗ ಮನೆ ಮಾರಾಟ ಮಾಡಿಬಿಟ್ಟಿದ್ದೇನೆ, ಹಣ ಕೂಡ ಅವ್ರು ಕೊಟ್ಬಿಟ್ಟಿದ್ದಾರೆ, ಲೆಕ್ಕಪತ್ರ ಅದರದ್ದು ಪತ್ರ ಕಾಗದ ಪತ್ರ ಎಲ್ಲ ಮುಗಿದು ಹೋಗಿದೆ. ಅವಾಗ ಅವನು ಅಳು ನಿಲ್ಲಿಸಿಬಿಟ್ಟ. ಅವನಿಗೆ ಯಾಕೆ ಅವಾಗ ದುಃಖ ಬಂದಿತ್ತು? ನಂದು ಅನ್ನೋ ಭಾವನೆ. ನಂದು ಒಳ ಭಾವನೆ. ಸೊ ಹಾಗಾಗಿ ಈ ದೇಹದಲ್ಲಿ ನಮಗೆ ಯಾಕೆ ನೋವು ಬರುತ್ತೆ ಅಂದರೆ ನನ್ನದು ಅಂದಾಗ. ಆಮೇಲೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಭೌತ ವಿಜ್ಞಾನ ಸಾವನ್ನು ತ್ವರಿತಗೊಳಿಸುವಾಗೆ ಬಾಂಬನ್ನು ಕಂಡುಹಿಡಿಬಹುದು. ಬಾಂಬನ್ನು ಕಂಡುಹಿಡಿದು ಹಾಕಿಬಿಟ್ರೆ ಅಲ್ಲಿ ಎಲ್ಲ ಜೀವಾತ್ಮಗಳನ್ನ ಕೊಲ್ಲಬಹುದು ಆ ಬಾಂಬಿನಿಂದ. ಆದರೆ ಸಾವನ್ನು ಅವರು ತ್ವರಿತಗೊಳಿಸ್ಲಿಕ್ಕೆ ಏನಾದರೂ ಕಂಡುಹಿಡಿಬಹುದು. ಆದರೆ ಅವರಿಗೆ ರೋಗ ಮುಪ್ಪು ಸಾವು ಇದನ್ನ ರಕ್ಷಣೆ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಇಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓದ್ಲಾ ಮಾತಾಜಿ? ಇನ್ನೂ ಇದೆ ಮಾತಾಡ್ಲಿಕ್ಕೆ. ಸೊ ಈಗ ಏನಂತಂದ್ರೆ, ಈಗ ಸಣ್ಣದೊಂದು ನಮ್ಗೆ ಕೈಗೇನಾದ್ರೂ ಸಣ್ಣದೊಂದು ಇದು ಬಂತು ಅಂತ ತಿಳ್ಕೊಳ್ಳೋಣ, ಕ್ಯಾನ್ಸರ್ ಬಂತು ಬೆರಳು ತುದಿಗೆ. ಅವಾಗ ಹೇಳ್ತಾರೆ, ಈ ಬೆರಳೆ ಕತ್ತರಿಸ್ಬಿಡಿ. ಇಲ್ಲ ಡಾಕ್ಟ್ರೇ, ನಾನು ಬೆರಳು ಕತ್ತರಿಸೋದು ಬೇಡ, ನನಗೇನಾದ್ರೂ ಏನಾದರೂ ಮೆಡಿಸಿನ್ ಇದ್ರೆ ಕೊಡಿ ಹೇಳ್ತಾನೆ. ಸೊ ಇಲ್ಲ, ಅವರು ಹೇಳ್ತಾರೆ, ನಿನಗೆ ಮೆಡಿಸಿನ್ ಈಗ ಕೊಡ್ಲಿಕ್ಕೆ ಬರೋಲ್ಲ, ಕೈ ಬೇಡ ಏನಾದರೂ ಮಾಡ್ತೇನೆ ನಾನು. ಸ್ವಲ್ಪ ದಿವಸ ತಳಿತಾನೆ, ಆದರೆ ಅವನಿಗೆ
ಅದು ಸ್ಪ್ರೆಡ್ ಆಗುತ್ತೆ, ಇಡೀ ಕೈಯನ್ನೇ ಕತ್ತರಿಸುವಂಥ ಸಂದರ್ಭ ಬರುತ್ತದೆ. ಸ್ವಲ್ಪ ಮತ್ತೊಂದು ಡಾಕ್ಟರ್ ಹತ್ರ ಹೋಗ್ತಾನೆ, ಅವ್ರಿಗೂ ಡಿನೈ ಮಾಡ್ತಾನೆ, ಆಮೇಲೆ ಏನಾಗುತ್ತೆ, ಇಡೀ ಕೈಯನ್ನೇ ಕತ್ತರಿಸುವಂಥ ಸಂದರ್ಭ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತಂದರೆ, ನಾವು ಈ ರೋಗವನ್ನು ತಡಿಲಿಕ್ಕೆ ಸಾಧ್ಯವೇ ಇಲ್ಲ. ರೋಗ ಏನಾಗುತ್ತೆ, ಹೆಚ್ಚಾಗುತ್ತಾನೆ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ರೋಗವನ್ನು ನಾವು ತಡೆದು ನಾವು ಇದನ್ನ ದೇಹವನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕೂ ಕೂಡ ನಮ್ಮ ಹತ್ರ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಾವು ಈ ಈ ಒಂದು ಪ್ರಕೃತಿಯ ನಿಯಮ, ಸೊ ಇದನ್ನ ನಮಗೆ ಇದನ್ನ ನಮಗೆ ಅನುಭವಿಸಲೇಬೇಕು. ಈ ಪ್ರಕೃತಿ ನಿಯಮವನ್ನ ಪಾಲನೆ ಮಾಡಲೇಬೇಕು. ಪಾಲನೆ ಮಾಡಲಿಲ್ಲ ಅಂದ್ರೂ ಕೂಡ ಅದು ಬಿಡೋದಿಲ್ಲ. ಪ್ರಕೃತಿ ನಿಯಮದ ಅಷ್ಟು ಕ್ರೂರವಾದದ್ದು. ಹರೇ ಕೃಷ್ಣ. ಲೌಕಿಕವಾಗಿ ಮುಂದುವರಿದ ಹಿರಣ್ಯಕಶಿಪಿನ ಕಾರ್ಯಚಟುವಟಿಕೆಗಳ ಬಗ್ಗೆ ನಾವು ಪುರಾಣಗಳಿಂದ ತಿಳಿದಿದ್ದೇವೆ. ಪ್ರಾಪಂಚಿಕ ಅರ್ಜನೆಯಿಂದ ಮತ್ತು ಅಜ್ಞಾನದ ಬಲದಿಂದ ಮೃತ್ಯುವನ್ನು ಗೆಲ್ಲಬಯಸಿ ಅವನು ಒಂದು ಬಗೆಯ ಧ್ಯಾನದಲ್ಲಿ ತೊಡಗಿದನು. ಆ ಧ್ಯಾನ ಎಷ್ಟು ತೀವ್ರ ಸ್ವರೂಪದ್ದಾಗಿತ್ತೆಂದರೆ ಸಮಸ್ತ ಲೋಕಗಳಲ್ಲಿರುವವರು ಅವನ ನಿಗೂಢ ಶಕ್ತಿಯಿಂದ ತೊಂದರೆಗೀಡಾದರು. ಜಗತ್ತಿನ ಸೃಷ್ಟಿಕರ್ತನಾದ ಬ್ರಹ್ಮದೇವನೇ ಧರೆಗಿಳಿದು ಬರುವಂತೆ ಮಾಡಿದನು. ಆಗ ಅವನು ಬ್ರಹ್ಮನನ್ನು ಅಮರನಾಗುವ ವರ ಕೇಳಿದನು. ಸಕಲ ಲೋಕಗಳನ್ನು ಆಳುವ ತಾನೇ ಅಮರನಲ್ಲ, ಆದ್ದರಿಂದ ಅವನಿಗೆ ಅಮರತ್ವ ಕೊಡಲು ಸಾಧ್ಯವಿಲ್ಲವೆಂದು ಬ್ರಹ್ಮನು ಹೇಳಿದನು. ಭಗವದ್ಗೀತೆಯಲ್ಲಿ 8.17 ಹೇಳಿರುವಂತೆ ಬ್ರಹ್ಮನು ದೀರ್ಘಕಾಲ ಬದುಕುತ್ತಾನೆ ಅಂದ ಮಾತ್ರಕ್ಕೆ ಅವನು ಅಮರನೆಂದು ಅರ್ಥವಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ಹಾಗಾಗಿ ಇಲ್ಲಿ ಅಮರತ್ವ ಅಂದ್ರೆ ಸಾವೇ ಇಲ್ಲದಿರ್ತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ಹಿರಣ್ಯಕಶಿಪು ಏನು ಮಾಡಿದ, ಅವನು ದೊಡ್ಡ ರಾಕ್ಷಸ, ಅವನು ತಾನು ಅಮರತ್ವವನ್ನು ಪಡಿಬೇಕು. ನೋಡಿ, ಪ್ರಾಪಂಚಿಕ ಅರ್ಜನೆಯನ್ನು ಮತ್ತು ಅಜ್ಞಾನದ ಬಲದಿಂದ, ಅಂದರೆ ಪ್ರಾಪಂಚಿಕ ಅರ್ಜನೆ ಅಂದರೆ ಹಣ. ಸೊ ಆ ಸಂಪತ್ತಿನ ಒಂದು ಪ್ರಾಪಂಚಿಕ ಸಂಪತ್ತಿನಿಂದ ಮತ್ತು ಅಜ್ಞಾನ, ಇದರಿಂದ ಮೃತ್ಯುವನ್ನು ಗೆಲ್ಲಲಿಕ್ಕೆ ಪ್ರಯತ್ನ ಮಾಡಿದ. ಸೊ ಅವನು ಈ ಹಿರಣ್ಯಕಶಿಪು ತುಂಬ ಧ್ಯಾನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಧ್ಯಾನ ಅಂತಂದರೆ ಎಷ್ಟು ತೀವ್ರ ರೂಪವಾದ ಆ ಒಂದು ತಪಸ್ಸನ್ನು ಮಾಡಿದ ಅಂತಂದರೆ, ಇಡೀ ಅವನು ಮಾಡಿದ ತಪಸ್ಸಿನ ಪ್ರಭಾವಕ್ಕೆ ಏನಾಗುತ್ತೋ ಅವನ್ನೆಲ್ಲ ಮೈದ ಎಲ್ಲ ಮಾಂಸ ಗಿಂಸ ಎಲ್ಲ ತಿನ್ಕೊಂಡು ಹೋಗಿತ್ತು ಇದು ಗೆದ್ದಲು. ಆಮೇಲೆ ಅವನ ಆ ಒಂದು ಇಷ್ಟು ತೀವ್ರ ರೂಪದ ಆ ಒಂದು ತಪಸ್ಸಿನಿಂದ, ಅವನ ನಿಗೂಢ ಶಕ್ತಿಯಿಂದ ಎಲ್ಲ ಸಮಸ್ತ ಲೋಕಗಳಲ್ಲಿ ಇರೋರೆಲ್ಲರೂ ತುಂಬ ತೊಂದರೆಗೀಡಾದರು. ಆಮೇಲೆ ಬ್ರಹ್ಮ ಬಂದ ಸೃಷ್ಟಿಕರ್ತನಾದ ಬ್ರಹ್ಮನನ್ನು ಕುರಿತು ಅವನು ಧ್ಯಾನ ಮಾಡಿದ್ದ. ಅದು ಹೀಗೆ ದೇವತೆ ಬ್ರಹ್ಮ. ಸೊ ಹಾಗಾಗಿ ಬ್ರಹ್ಮನ ಹತ್ರ ನನಗೆ ಏನು ಕೇಳ್ತಾನೆ, ನನಗೆ ಅಮರತ್ವವನ್ನು ಕೊಡುವು ನೀನು ಅಂತ ವರ ಕೇಳ್ತಾನೆ. ಅವನ ವರ ಕೇಳಿದ್ದಕ್ಕೆ ಬ್ರಹ್ಮ ಏನು ಹೇಳ್ತಾನೆ, ನಾನೇ ಅಮರನಲ್ಲ, ನನಗೂ ಕೂಡ ಸಾವಿದೆ, ನಾನು ನಿನಗೆ ಹೀಗೆ ಕೊಡ್ತೇನೆ ಅಂತ ಹೇಳ್ತಾನೆ. ಇದನ್ನ ಶ್ರೀಲ ಪ್ರಭುಪಾದರು ಇಲ್ಲಿ ಭಗವದ್ಗೀತೆ ಶ್ಲೋಕವನ್ನು ಕೋಟ್ ಮಾಡ್ತಾರೆ. ಅಂತಂದರೆ 8.17 ಶ್ಲೋಕ ಹೇಳ್ತಾರೆ. ಅಂದರೆ ಇಲ್ಲಿ ಎರಡನ್ನೂ ಕೂಡ ನೋಡ್ಬೋದು, 16 ಮತ್ತು 17. ಆ ಬ್ರಹ್ಮಭುವನ ಲೋಕ ಪುನರಾವರ್ತಿನೋರ್ಜುನ ಮಾಮುಪೇತಿ ತು ಕೌಂತೆಯ ಪುನರ್ಜನ್ಮನ ವಿದ್ಯತೆ. ಅಂದರೆ ಬ್ರಹ್ಮಲೋಕಕ್ಕೆ ಹೋದರೂ ಕೂಡ ಸಾವಿದೆ ಅಲ್ಲಿ. ಯಾಕೆಂದರೆ ಬ್ರಹ್ಮಲೋಕ ಅದು ಭೌತಿಕ ಪ್ರಪಂಚ. ಸೊ ಅಲ್ಲಿ ಬ್ರಹ್ಮನ ಆಯುಸ್ಸು ದೀರ್ಘಾಯುಷು ಅಂತ ಹೇಳ್ತಾರೆ. ಸಹಸ್ರಯುಗ ಪರ್ಯಂತಂ ಅಹರ್ಯತ್ ಬ್ರಹ್ಮಣೋ ವಿದುಹು ರಾತ್ರಿಂ ಯುಗ ಸಹಸ್ರಾಂತಂ ತೇ ಅಹೋರಾತ್ರವಿದೋ ಜನಾಹ. ಅಂದರೆ ಬ್ರಹ್ಮನ ಒಂದು ಆಯುಸ್ಸು ಎಷ್ಟಿದೆ ಕೇಳಿದರೆ, ಆ ಬ್ರಹ್ಮನ ಆಯುಸ್ಸು ಅಂತಂದರೆ ನಮಗೆ ಹೇಗೆ ತಿಳ್ಕೊಳ್ಬೇಕು ಅಂತಂದರೆ, ಈಗ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, 4 ಯುಗಗಳಿವೆ. ಆ 4 ಯುಗಗಳನ್ನು ಒಟ್ಟಿಗೆ ಸೇರಿಸಿದ್ರೆ ಒಂದು ದಿವ್ಯ ಯುಗ. ಇಂತಹ 1000 ಯುಗಗಳು, ಆ 1000 ಯುಗಗಳು ಸೇರಿಸಿದಾಗ ಅವನಿಗೆ ಒಂದು ದಿನ. ಸೊ ಈ ರೀತಿಯಾದ ಅವನ ಒಂದು ದಿನ, ಆ ಒಂದು ದಿನ ಅವನ ಹಗಲಿ ಎಷ್ಟಿದೆಯೋ ಅಷ್ಟೇ ರಾತ್ರಿ ಇರುತ್ತೆ. ಹೀಗೆ ಒಂದು ಒಟ್ಟು ಅವನ ಈ ಒಂದು 4 ಯುಗಗಳ ಅವಧಿ ಎಷ್ಟಿರುತ್ತೆ ಅಂತಂದರೆ 4,32,000 ವರ್ಷಗಳು. ಸಾರಿ, 4 ಒಟ್ಟು ಅವನ 100 ವರ್ಷ ಇರ್ತಾನೆ ಅಂದರೆ ಬ್ರಹ್ಮ
311 ಟ್ರಿಲಿಯನ್ 40 ಬಿಲಿಯನ್ ವರ್ಷಗಳು ಅವನ ಬ್ರಹ್ಮನಿಗಿರ್ತಕ್ಕಂಥ ಆಯಸ್ಸು 100 ವರ್ಷ. ಅವನ ಬ್ರಹ್ಮಲೋಕದ 100 ವರ್ಷ ಅಂದರೆ ಅದು 311 ಟ್ರಿಲಿಯನ್ 40 ಬಿಲಿಯನ್. ಇಷ್ಟು ದೀರ್ಘಕಾಲ ಅವನು ಬದುಕ್ತಾನೆ, ಆದರೆ ಅವನು ಅಮರ ಅಲ್ಲ. ಈಗಿರ್ತಕ್ಕಂಥ ಬ್ರಹ್ಮನಿಗೆ 50 ವರ್ಷ ಆಗಿದೆ. ಸೊ ಹಾಗೆ ವಿರಿಂಚಿ ಬ್ರಹ್ಮ ಅಂತ, ಬ್ರಹ್ಮ ಹೇಳೋದು ಪೋಸ್ಟ್. ಸೊ ಹಾಗಾಗಿ ಬ್ರಹ್ಮ ಹೇಳವನು ಕೂಡ ಅವನು ಅಮರ ಅಲ್ಲ. ಸೊ ಹಾಗಾಗಿ ಈ ಬ್ರಹ್ಮನ ಅಮರ ಅಲ್ಲ. ಆದರೆ ಹಿರಣ್ಯಕಶಿಪು ಏನ್ ಮಾಡಿದ, ಬ್ರಹ್ಮನನ್ನ ಕೇಳ್ತಾನೆ, ನನಗೆ ಕೊಡು ಅಂತ. ಹರೇ ಕೃಷ್ಣ, ನನಗೆ ಅಮರತ್ವವನ್ನು ಕೊಡು ಅಂತ. ಅದಕ್ಕೆ ಬ್ರಹ್ಮ ನನ್ನ ಹತ್ರ ಅಮರತ್ವ ಕೊಡಕ್ಕೆ ಸಾಧ್ಯ ಇಲ್ಲ ಹೇಳಿದ. ಹರೇ ಕೃಷ್ಣ, ಮುಂದುವರಿ. ಹರೇ ಕೃಷ್ಣ. ಓದಿ ಮುಂದೆ. ಎಲ್ಲಿಂದ ಮಾತಾಜಿ? ಹಿರಣ್ಯ ಚಿನ್ನಕಶಿಪು ಎಂದರೆ ಹಾಸಿಗೆ. ಈತನು ಇವೆರಡು ವಿಷಯಗಳಲ್ಲಿ, ಆದರೆ ಹಣ ಮತ್ತು ಹೆಂಗಸರಲ್ಲಿ ಆಸಕ್ತನಾಗಿದ್ದನು. ಅವನು ಅಮರನಾಗಿ ಉಳಿದು ಇವೆರಡರ ಆನಂದವನ್ನು ಅನುಭವಿಸ ಬಯಸಿದನು. ಅಮರನಾಗುವ ತನ್ನ ಬಯಕೆಯನ್ನು ಈಡೇರಿಸಿಕೊಳ್ಳಲು ಬ್ರಹ್ಮನ ಬಳಿ ಪರೋಕ್ಷವಾಗಿ ಅನೇಕ ಪ್ರಶ್ನೆಗಳನ್ನು ಕೇಳಿದನು. ಅಮರತ್ವದ ವರ ಕೊಡಲು ಸಾಧ್ಯವಿಲ್ಲವೆಂದು ಬ್ರಹ್ಮನು ಹೇಳಿದ್ದರಿಂದ ತನಗೆ ಯಾವುದೇ ಮನುಷ್ಯನಿಂದಾಗಲಿ ಪ್ರಾಣಿಯಿಂದಾಗಲಿ ದೇವರಿಂದಾಗಲಿ 84 ಲಕ್ಷ ಜಾತಿಗಳಲ್ಲಿ ಯಾವುದರಿಂದಲೂ ಆಗಲಿ ಸಾವು ಬರದಂತೆ ವರ ಕೊಡಬೇಕೆಂದು ಹಿರಣ್ಯಕಶಿಪು ಕೇಳಿಕೊಳ್ಳುತ್ತಾನೆ. ಭೂಮಿಯ ಮೇಲಾಗಲಿ ಆಕಾಶದಲ್ಲಾಗಲಿ ನೀರಿನಲ್ಲಾಗಲಿ ಯಾವುದೇ ಆಯುಧದಿಂದಾಗಲಿ ತನಗೆ ಸಾವು ಬರಬಾರದೆಂದು ಅವನು ಕೇಳಿಕೊಳ್ಳುತ್ತಾನೆ. ಹೀಗೆ ಹಿರಣ್ಯಕಶಿಪುವಿಗೆ ಇಂಥ ಭರವಸೆಗಳಿಂದ ತಾನು ಮೃತ್ಯುವಿನಿಂದ ತಪ್ಪಿಸಿಕೊಳ್ಳಬಹುದೆಂಬ ಮೂರ್ಖತನವಿತ್ತು. ಆದರೆ ಕೊನೆಗೆ ಬ್ರಹ್ಮನು ಅವನಿಗೆ ಈ ವರಗಳನ್ನೆಲ್ಲ ಕೊಟ್ಟರು. ಅವನು ನೃಸಿಂಹನ ರೂಪದಲ್ಲಿ, ಅಂದರೆ ಅರ್ಧ ಸಿಂಹ ಅರ್ಧ ಮನುಷ್ಯನ ಆಕಾರದ ರೂಪದಲ್ಲಿ ಬಂದು ಭಗವಂತನಿಂದ ಕೊಲ್ಲಲ್ಪಟ್ಟನು. ಅವನನ್ನು ಕೊಲ್ಲುವ ಯಾವ ಆಯುಧಗಳನ್ನು ಬಳಸಲಿಲ್ಲ, ಏಕೆಂದರೆ ಭಗವಂತನು ಅವನನ್ನು ಉಗುರುಗಳಿಂದ ಬಗೆದು ಕೊಂದು ಹಾಕಿದನು. ಅವನನ್ನು ಭೂಮಿಯ ಮೇಲಾಗಲಿ ಆಕಾಶದಲ್ಲಾಗಲಿ ನೀರಿನಲ್ಲಾಗಲಿ ಕೊಲ್ಲಲಿಲ್ಲ. ಅವನ ಕಲ್ಪನೆಗೆ ಮೀರಿದ ಅದ್ಭುತ ಜೀವಿಯ ತೊಡೆಯ ಮೇಲೆ ಕೊಲ್ಲಲ್ಪಟ್ಟನು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಹಿರಣ್ಯಕಶಿಪು ಹೇಗಿದ್ದ ಅಂದರೆ, ಹಿರಣ್ಯಕಶಿಪು ಅಂದರೆ ತುಂಬ ಒಂದು ಇಡೀ 14 ಲೋಕಗಳನ್ನು ಅವನು ಆಳಲಿಕ್ಕೆ ಪ್ರಾರಂಭ ಮಾಡಿದ್ದ. ಚಿನ್ನದ ಒಂದು ಎಷ್ಟು ಚಿನ್ನ ಇತ್ತು ಅವನ ಹತ್ರ ತಂದರೆ ಚಿನ್ನದ ಅರಮನೆ, ಆ ಹಾಸಿಗೆ, ಕಶಿಪು ಅಂದರೆ ಹಾಸಿಗೆ. ಸೊ ಹಾಗಾಗಿ ಇಲ್ಲಿ ಹಣ ಮತ್ತು ಹೆಂಗಸರಲ್ಲಿ ಅವನು ತುಂಬ ಆಸಕ್ತಿ ಇದ್ದ. ಸೊ ಈಗ ಹಿರಣ್ಯಕಶಿಪು ಅಷ್ಟು ಆಸಕ್ತಿ ಇದ್ದವನು, ಅವನು ಅಷ್ಟು ತಪಸ್ಸು ಮಾಡಿದರೂ ಕೂಡ ಆ ಬ್ರಹ್ಮ ಹೇಳಿದ, ನನ್ನ ಹತ್ರ ಆಗೋದಿಲ್ಲ. ಸೊ ಬ್ರಹ್ಮನ ಹತ್ರ ಕೇಳಿದೆ ಇಂಡೈರೆಕ್ಟ್ ಆಗಿ, ನನಗೆ ಇಂಡೈರೆಕ್ಟಾಗಿ ಕೊಡೋದು ವರ ಅಂದರೆ ತನಗೆ ಅಮರನಾಗುವಂಥದ್ದು. ಹೇಗೆ ಕೇಳಿದ್ರೆ, ನನಗೆ ಯಾವ ಪ್ರಾಣಿಯಿಂದನೂ ಸಾವು ಬರಬಾರ್ದು, ಮನುಷ್ಯರಿಂದ ಸಾವು ಬರಬಾರ್ದು, ನನಗೆ ಭೂಮಿ ಮೇಲೆ ಸಾವು ಬರಬಾರ್ದು, ಆಕಾಶದ ಮೇಲೆ ಸಾವು ಬರಬಾರ್ದು, ನನಗೆ ಆಯುಧದಿಂದ ಸಾವು ಬರಬಾರ್ದು, ಯಾವುದೇ ಆಯುಧದಿಂದ ಸಾವು ಬರಬಾರ್ದು. ಈ ರೀತಿಯೆಲ್ಲ ಕೇಳಿದಾಗ ಅವನಿಗೆ ಬ್ರಹ್ಮ ಆಯಿತು ಅಂತೇಳಿ ವರ ಕೊಟ್ಟ. ಆದರೆ ದೇವತೆಗಳು ಅವರನ್ನು ಇಷ್ಟೊಂದು ಅಂದರೆ ಇಷ್ಟವಿಲ್ಲದಿದ್ದರೂ ಕೊಡ್ತಾನೆ, ಯಾಕೆಂದರೆ ಅವನು ಮಾಡಿದ್ದ ಒಂದು ತಪಸ್ಸಿಗೆ. ಸೊ ಆದರೆ ಅದನ್ನು ಭಗವಂತ ಅವನನ್ನು ಹೇಗೆ ಸಾಯಿಸಿದ, ನರಸಿಂಹನ ರೂಪದಲ್ಲಿ, ಅಂದರೆ ಅರ್ಧ ಸಿಂಹ ಅರ್ಧ ಮನುಷ್ಯ. ಯಾಕೆಂತಂದರೆ ಅರ್ಧ ಸಿಂಹ ಅರ್ಧ ಮನುಷ್ಯ, ಈ ಮನುಷ್ಯನೂ ಅಲ್ಲ ಮೃಗವೂ ಅಲ್ಲ. ಸೊ ಆ ರೂಪ, ಮತ್ತೆ ಹಗಲು ಹೊತ್ತು ಅಲ್ಲ ರಾತ್ರಿ ಹೊತ್ತು ಅಲ್ಲ, ಮುಸ್ಸಂಜೆಯ ಸಮಯದಲ್ಲಿ, ಒಳಗೂ ಅಲ್ಲ ಹೊರಗೂ ಅಲ್ಲ. ಸೊ ಹಾಗಾಗಿ ಯಾಕೆ ಅಂತಂದರೆ ಅವನು ಒಂದು ಹೊಸ್ತಿಲ ಮೇಲೆ ಅವನನ್ನು ಕೊಂದ, ಮತ್ತು ಮೇಲೆ ಆಕಾಶದ ಮೇಲೂ ಅಲ್ಲ, ಭೂಮಿಯ ಮೇಲೂ ಅಲ್ಲ, ನೀರಿನ ಮೇಲೂ ಅಲ್ಲ, ಭಗವಂತ ತನ್ನ ತೊಡೆಯ ಮೇಲೆ ಅವನನ್ನು ಕೊಂದಿದ್ದಾನೆ. ಸೊ ಹಾಗಾಗಿ ಅವನು ಯಾವ ಅಸ್ತ್ರವನ್ನು ಆಯುಧವನ್ನು ಬಳಸಲಿಲ್ಲ, ಅವನನ್ನು ಉಗುರಿನಿಂದ ಬಗೆದು ಕೊಂದು ಹಾಕಿದ್ದಾನೆ. ಸೊ ಹಾಗಾಗಿ ಇಲ್ಲಿ ಯಾರು ಕೂಡ ಅಮರ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಆ ಬ್ರಹ್ಮನೇ ಹೇಳ್ತಾನೆ, ನಾನೇ ಒಂದು ಅಮರ ಅಲ್ಲ. ಸೊ ಹಾಗಾಗಿ ಯಾರಿಗೂ ಕೂಡ ಅಮರತ್ವ ಭೌತಿಕ ಪ್ರಪಂಚದಲ್ಲಿ ಸಾಧ್ಯ ಇಲ್ಲ. ಸೊ ಏನಾಗುತ್ತೆ, ಬ್ರಹ್ಮನಿಗೆ ರಾತ್ರಿ ಆಯಿತು ಅಂತಂದರೆ
ಅಲ್ಲಿ ಪ್ರಳಯ ಆಗುತ್ತೆ, ಕಲ್ಪಾಂತ ಪ್ರಳಯ. ಕಲ್ಪಾಂತ ಪ್ರಳಯ ಹೇಗೆ ಕೇಳಿದ್ರೆ ಎಲ್ಲ ಕಡೆಗೂ ನೀರು, ಎಲ್ಲಿವರೆಗೆ ನೀರು, ಜನೋಲೋಕದವರೆಗೂ ನೀರು. ಸೊ ಆಗ ಎಲ್ಲದೂ ಕೂಡ ಸೂರ್ಯ ಚಂದ್ರರು ಕೂಡ ಅವರು ಹೋಗ್ಬಿಡ್ತಾರೆ, ಅಂದರೆ ಕತ್ತಲೆ ಆಗ್ಬಿಡುತ್ತೆ. ಇಡೀ ಇಡೀ ಈ ಭೌತಿಕ ಪ್ರಪಂಚ ಫುಲ್ ಕತ್ತಲೆ ಆಗ್ಬಿಡುತ್ತೆ. ಹಾಗಾದ್ರೆ ನಾವೆಲ್ಲ ಎಲ್ಲಿ ಹೋಗ್ತೇವೆ ಹರೇ ಕೃಷ್ಣ? ಆ ಸಮಯದಲ್ಲಿ ನಾವೆಲ್ಲಿ ಹೋಗ್ತೇವೆ ಹರೇ ಕೃಷ್ಣ? ಎಲ್ಲ ಒಳ್ಳೆ ಬ್ರಹ್ಮಲೋಕಕ್ಕೆ ನಾವೆಲ್ಲ ಬ್ರಹ್ಮಲೋಕಕ್ಕೆ ಹೋಗ್ತೀವಿ. ಕಾರಣೋದಕಶಾಹಿ ವಿಷ್ಣುವಿನ ಒಳಗೆ ಹೋಗ್ತೀವಿ ಮಾತಾಜಿ. ನಾವು ಗರ್ಭೋತ್ಕಷಾಯಿಯ ಆ ಹೊಕ್ಕಳಿನಲ್ಲಿ ಇರ್ತೇವೆ. ಅಂದರೆ ಗರ್ಭೋತ್ಕಷಾಯ ಹೊಕ್ಕಳಿನಲ್ಲಿ ನಾವು ಅಲ್ಲಿ ಆಶ್ರಯವಂತ ಕೊಟ್ಕೊಳ್ತೇವೆ. ಹೇಗೆ ಕೇಳಿದರೆ ಸೂಕ್ಷ್ಮ ಶರೀರ ನಮ್ಮನ್ನು ಆವರಿಸ್ಕೊಂಡಿರುತ್ತೆ, ಅಲ್ಲಿಂದ ನಾವು ಏನು ಮಾಡ್ತೇವೆ, ಅಲ್ಲಿರ್ತೇವೆ. ಮತ್ತೆ ಯಾವಾಗ ಬ್ರಹ್ಮ ಮತ್ತೆ ಬ್ರಹ್ಮ ಸೃಷ್ಟಿ ಮಾಡುವಾಗ ಅದು ಕಲ್ಪಾಂತ ಪ್ರಳಯ. ಸೊ ಅದಕ್ಕಾಗಿ ಬ್ರಹ್ಮ ಮತ್ತೆ ಸೃಷ್ಟಿ ಮಾಡುವಾಗ ಏನು ಮಾಡ್ತೇವೆ, ನಾವು ಮತ್ತೆ ಹೊರಗೆ ಬರ್ತೇವೆ. ಮತ್ತೆ ಶರೀರದಿಂದ ಆ ಮೂರು ಗುಣ, ಆ ಶರೀರದಿಂದ ಮತ್ತೆ ಶರೀರ ಸಿಗ್ತದೆ ನಮಗೆ, ಭೌತಿಕ ಶರೀರ. ಅಲ್ಲಿ ಬರ್ತೇವೆ, ಮೂರು ಗುಣಗಳ ಜೊತೆ ಓಡ್ಕೊಂಡು ಮತ್ತೆ ಕೆಲಸ ಮಾಡಲಿಕ್ಕೆ ಬರ್ತೇವೆ. ಹೇಗೆ ಅಂತಂದರೆ ನಾವು ರಾತ್ರಿ ಮಲಗಿರ್ತೇವೆ, ಬೆಳಿಗ್ಗೆ ಎದ್ದು ಕೂಳೆ ಎಚ್ಚರ ಆದ ಕೂಳೆ ಹೇಳ್ತೇವೆ. ಅದೇ ರೀತಿ ನಮಗೆ ನಾವು ಒಂದು ಪ್ರಳಯ ಆದಾಗ ಮತ್ತೆ ಸೃಷ್ಟಿಯಾದಾಗ ಮತ್ತೆ ನಮಗೆ ಭೌತಿಕ ಶರೀರ ಬರುತ್ತೆ. ಸೊ ಹಾಗಾಗಿ ಮತ್ತೆ ಮತ್ತೆ ಹುಟ್ಟು, ಮತ್ತೆ ಸಾವು. ಸೊ ಹಾಗಾಗಿ ಸಾವು ಬರಬಾರದು ಅಂತಂದರೆ ಹಾಗಿಲ್ಲ. ಸಾವು ಇಲ್ಲದ ಜಾಗ ಯಾವುದು ಅಂತ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ್ದಾನೆ. ಸೊ ಅದನ್ನು ಹೇಳ್ತಾರೆ, ಪರಸ್ತಸ್ಮಾತ್ತು ಭಾವೋ ಅನ್ಯೋ ಅವ್ಯಕ್ತೋ ಅವ್ಯಕ್ತಾತ್ ಸನಾತನಃ ಯಃ ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಅಂತಂದರೆ ಯಾವುದು ನಿತ್ಯವಾದ ಶಾಶ್ವತವಾದ ಲೋಕ ಇದೆ. ಸೊ ಅದು ಈ ಭೌತಿಕ ಪ್ರಪಂಚವನ್ನು, ಈ ಜಡವಸ್ತುವನ್ನು ಅದು ಮೀರಿದ್ದು. ಸೊ ಅದು ಉನ್ನತವಾದ ಲೋಕ. ಸೊ ಆ ವೈಕುಂಠ ಧಾಮಗಳು, ಸೊ ಇದು ಆ ವೈಕುಂಠ ಧಾಮಗಳು ಈ ಭೌತಿಕ ಜಗತ್ತು ಎಲ್ಲ ಅದು ಆ ಪ್ರಳಯ ಕಾಲದಲ್ಲಿ ಎಲ್ಲವೂ ಕೂಡ ನಾಶವಾದರೂ ಕೂಡ ಆ ವೈಕುಂಠ ಲೋಕ ಹಾಗೇ ಇರುತ್ತೆ. ಸೊ ಆ ಒಂದು ಭಗವಂತನ ಧಾಮ ಹಾಗೇ ಇರುತ್ತೆ. ಈಗ ನಮಗೆ ನಾವು ಶಾಶ್ವತವಾಗಿ ಇರಬೇಕು ಅಂತಂದರೆ ನಾವು ಭಗವಂತನ ಧಾಮದಲ್ಲಿ ಇರಬೇಕು. ನಮಗೆ ಮತ್ತೆ ಈ ಭೌತಿಕ ಪ್ರಪಂಚದಲ್ಲೇ ನಾನು ಹುಟ್ಟು ಸಾವು ಇದ್ರೂ ಕೂಡ ನಾನು ಇಲ್ಲೇ ಇರ್ತೇನೆ ಅಂತಂದರೆ ಇಲ್ಲಿ ಇದನ್ನು ನಾವು ಡಿಸೈಡ್ ಮಾಡಬೇಕು ಅಲ್ವಾ? ನಾವು ಎಲ್ಲಿ ಇರಬೇಕು, ನಮಗೆ ಶಾಶ್ವತವಾದದ್ದು ಬೇಕೋ ಅಥವಾ ನಾವು ಇಲ್ಲೇ ಇರಬೇಕು, ಅದನ್ನು ನಾವು ಡಿಸೈಡ್. ಆದರೆ ಯಾರೂ ಕೂಡ ಬಾಡಿಗೆ ಮನೇಲಿ ಇರಲಿಕ್ಕೆ ಇಷ್ಟಪಡೋದಿಲ್ಲ ಅಲ್ವಾ? ನಂದೊಂದು ಮನೆ, ಸ್ವಂತ ಮನೆ ಬೇಕು ಶಾಶ್ವತವಾದದ್ದು ಅಂತ ತಿಳ್ಕೊಂಡ್ಬಿಡ್ತಾರೆ ಅಲ್ವಾ ಹರೇ ಕೃಷ್ಣ ಪ್ರತಿಯೊಬ್ಬರು? ಹೌದು ಮಾತಾಜಿ. ಈಗ ಹೇಗೆ ಕೇಳಿದರೆ ಈ ಭೌತಿಕ ಪ್ರಪಂಚದಲ್ಲಿ ಈಗ ಒಬ್ಬ ಮಿಲಿಯನಿಯರ್ ಇದ್ದಿದ್ದ, ಅವನು ಏನು ಮಾಡ್ದ, ಹೆಂಡ ಕುಡಿದ, ಬೀಡಿ ಸಿಗರೇಟ್ ಸೇವನೆ ಮಾಡಿದ, ಮತ್ತು ಹೆಂಗಸರ ಅಂದರೆ ಹಿಂದೆ ಬಿದ್ದ. ಸೊ ಎಲ್ಲವನ್ನೂ ಅವನು ಹಣವನ್ನು ಈ ರೀತಿಯಾಗಿ ಅವನು ಕಳ್ಕೊಂಡ. ಸೊ ಅವನು ಕಳ್ಕೊಂಡಾದ್ಮೇಲೆ ಅವನು ಪಾಪರಾದ್ಮೇಲೆ ಅವನು ಭಿಕ್ಷುಕನಾಗಿ ಎಲ್ಲರ ಕಡೆ ಬೇಡುವಂಥ ಪರಿಸ್ಥಿತಿ ಬಂತು. ಸೊ ಅದು ಈಗ ಹಾಗೆ ನಮ್ಮ ಜೀವನವೂ ಕೂಡ ನಾವು ಭಗವಂತನ ಮಕ್ಕಳು ಅಲ್ವಾ? ಭಗವಂತನ ಮಕ್ಕಳು. ನಮ್ಮ ಪರಮ ತಂದೆ ಅವನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಲ್ವಾ? ಅವನು ಲಕ್ಷ್ಮೀಪತಿ. ಸೊ ಅವನ ಆಶ್ರಯದಲ್ಲಿ, ಅವನ ಧಾಮದಲ್ಲಿ ನಮಗೆ ನಾವು ಸೇರಿದವರು, ಅದಕ್ಕೆ ಸೇರಿದವರು, ಪರಾಶಕ್ತಿಗೆ ಸೇರಿದವರು. ಆದರೆ ಅದನ್ನು ಬಿಟ್ಕೊಂಡು ನಾವಿಲ್ಲಿ ಭೌತಿಕ ಪ್ರಪಂಚಕ್ಕೆ ಬಂದಿದ್ದೇವೆ. ಹಾಗಾಗಿ ನಾವು ಅನಾಥರು ಅಲ್ವಾ? ಹೌದು. ಹಾ. ಸೊ ಹಾಗಾಗಿ ನಾವಿಲ್ಲಿ ತಿಳ್ಕೊಳ್ಬೇಕು, ನಾವು ಏನು ಮಾಡಬೇಕು, ಇದು ನಮಗೆ ಪ್ರತಿಯೊಬ್ಬರಿಗೂ ಬಿಟ್ಟಿದ್ದು. ಅವರಿಗೆ ಚಿಕ್ಕ ಸ್ವತಂತ್ರ ಭಗವಂತ ಕೊಟ್ಟಿದ್ದಾನೆ ಅಲ್ವಾ? ನಾವು ಏನ್ ಮಾಡಬೇಕು, ಈ ನರಳಾಟ, ಈ ಒಂದು ಗೋಳಾಟ, ಹುಟ್ಟು ಸಾವು ಮುಪ್ಪು ರೋಗ ಇದರಲ್ಲೇ ನಾವು ಉಳ್ಕೊಳ್ಬೇಕಾ, ಅಥವಾ ಶಾಶ್ವತವಾದ ನಮ್ಮ ಒಂದು ದಿವ್ಯವಾದ ಭಗವಂತನ ಲೋಕ, ಅಲ್ಲಿ ಭಗವಂತನ ಆನಂದವೇ ಆನಂದಾಂಬುದಿ ವರ್ಧನಂ ಅಂತಹ ಲೋಕ ಇದೆ. ಭಗವಂತ ನಮಗೆ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ, ಎಲ್ಲ ಶಾಸ್ತ್ರಗಳು ನಮಗೆ ಹೇಳುತ್ತವೆ. ಅದನ್ನು ನಾವು ಅಲ್ಲಿ ಹೋಗಿ ಶಾಶ್ವತ ಆನಂದದಲ್ಲಿ ನಾವು ಇರಬೇಕೋ, ಅಥವಾ ನಾವು ಇದೇ ರೀತಿ ಭೌತಿಕ ಪ್ರಪಂಚದಲ್ಲಿ ಸುಖವನ್ನು ಅರಸುತ್ತಾ ಅದನ್ನು ಆ ಭ್ರಮೆಯಲ್ಲಿ ಉಳ್ಕೊಳ್ಬೇಕೋ, ಅದು ಅವರವರಿಗೆ ಬಿಟ್ಟಿದ್ದು ಅಲ್ವಾ ಹರೇ ಕೃಷ್ಣ? ಆದರೆ ಭಗವಂತ ಹೇಳ್ತಾನೆ, ನೀವು ಭಗವಂತನ ಲೋಕಕ್ಕೆ ಬನ್ನಿ ಅಂತ ಎಲ್ಲ ರೀತಿಯ
ಒಂದು ತಾನೇ ಸ್ವತಃ ಬರ್ತಾನೆ, ಪರಮಾತ್ಮನಾಗಿ ನಮಗೆ ಒಂದು ಒಳಗಿನಿಂದ ಕೂಗಿ ಅವನಿಗೆ ಹೇಳ್ತಾನೆ. ಆದರೆ ನಾವು ಭೌತಿಕದಲ್ಲಿ ಇಷ್ಟು ತೊಡಗಿದ್ದೇವೆ, ನಮಗೆ ಅದು ಕೇಳಿಸುವುದೇ ಇಲ್ಲ. ಆಮೇಲೆ ಗುರುಗಳನ್ನು ಕಳಿಸ್ತಾನೆ, ತನ್ನ ಪ್ರತಿನಿಧಿಗಳು ಗುರುಗಳನ್ನ ಕಳಿಸ್ತಾನೆ. ಅದಾದ ಮೇಲೆ ನಮಗೆ ಭಗವದ್ಗೀತೆ ಕೊಡ್ತಾನೆ, ಭಾಗವತಂ ಕೊಡ್ತಾನೆ. ಇಷ್ಟೆಲ್ಲ ಸುವಿಧೆಗಳು ಇದ್ರೂ ಕೂಡ ನಮಗೆ ಭಗವಂತನ ಬಗ್ಗೆ ತಿಳ್ಕೊಳ್ಳುವ ಅವಕಾಶ, ಇಷ್ಟೊಂದು ಒಳ್ಳೆಯ ಮಾನವ ಶರೀರ ಇದೆ, ಒಳ್ಳೆಯ ಉನ್ನತ ಪ್ರಜ್ಞೆ ಇದೆ, ಬುದ್ಧಿ ತುಂಬ ಎಲ್ಲ ಪ್ರಾಣಿ ಪಕ್ಷಿಗಳಿಗಿಂತ ಬುದ್ಧಿ ನಮಗೆ ಚೆನ್ನಾಗಿ ಕೊಟ್ಟಿದ್ದಾನೆ. ಆ ಪ್ರಜ್ಞೆ ಇಷ್ಟೊಂದು ಉನ್ನತವಾದ ಪ್ರಜ್ಞೆ ಕೊಟ್ಟಿದ್ದಾನೆ. ಆದರೂ ಇಲ್ಲ, ನಾನು ಹೀಗೆ ಇರ್ತೇನೆ ಅಂತಂದ್ರೆ ಅದಕ್ಕೆ ನಾವೇನೋ ಮಾಡಲಿಕ್ಕೆ ಸಾಧ್ಯ. ಹರೇ ಕೃಷ್ಣ ಅಲ್ವಾ? ಹೌದು ಮಾತಾಜಿ. ಹೌದು ಮಾತಾಜಿ. ಈಗ ಓದಿ ಹರೇ ಕೃಷ್ಣ. ಓದ್ಲ ಕೃಷ್ಣ. ಮಾತಾಜಿ. ಹರೇ ಕೃಷ್ಣ. ವಿಷಯ ಇಷ್ಟೇ, ಭೋಗವಾದಿಗಳಲ್ಲೆಲ್ಲ ಮಹಾಶಕ್ತಿಶಾಲಿಯಾದ ಹಿರಣ್ಯಕಶಿಪುವೇ ತನ್ನ ನಾನಾ ಹೂಟಗಳಿಂದ ಅಮರನಾಗಲು ಸಾಧ್ಯವಾಗಲಿಲ್ಲ. ಕ್ಷಣ ಕ್ಷಣಕ್ಕೂ ತಮ್ಮ ಯೋಜನೆಗಳೆಲ್ಲ ತಲೆಕೆಳಗಾಗುತ್ತಿರುವ ಇಂದಿನ ಪುಟಾಣಿ ಹಿರಣ್ಯಕಶಿಪುಗಳಿಂದ ಏನು ಮಾಡಲು ಸಾಧ್ಯ? ಸಾಕ ಮಾತಾಜಿ? ಹರೇ ಕೃಷ್ಣ. ಹರೇ ಕೃಷ್ಣ. ಇನ್ನೊಂದು ಪ್ಯಾರ ಓದಿ. ಸಾವನ್ನು ಗೆಲ್ಲುವಂತ ಏಕಮುಖವಾದ ಪ್ರಯತ್ನಗಳನ್ನು ಮಾಡಬಾರದೆಂದು ಈಶೋಪನಿಷತ್ ಹೇಳುತ್ತದೆ. ಪ್ರತಿಯೊಬ್ಬರೂ ಬದುಕಲು ತುಂಬಾ ಕಷ್ಟಪಡುತ್ತಿದ್ದಾರೆ. ಆದರೆ ಪ್ರಕೃತಿ ನಿಯಮ ಎಷ್ಟು ಕ್ರೂರವಾಗಿದೆ ಎಂದರೆ ಅದು ಯಾರನ್ನೂ ಬಿಡುವುದಿಲ್ಲ. ಶಾಶ್ವತವಾದ ಜೀವನವನ್ನು ಪಡೆಯಬೇಕಾದರೆ ಭಗವದ್ಧಾಮಕ್ಕೆ ಹೋಗಲು ಸಿದ್ಧವಾಗಿರಬೇಕು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಹಾಗಾಗಿ ನಾವು ತಿಳ್ಕೊಳ್ಬೇಕು ವಿಷಯ ಏನು ಅಂತಂದರೆ, ಮುಖ್ಯವಾದದ್ದು ಶ್ರೀಲ ಪ್ರಭುಪಾದರು ಹೇಳ್ತಾರೆ, ತುಂಬ ಮಹಾಶಕ್ತಿಶಾಲಿಗಳಲ್ಲಿ ಹಿರಣ್ಯಕಶಿಪು ಅಷ್ಟು ಶಕ್ತಿಶಾಲಿಯಾಗಿದ್ದ. ಹೇಗೆ ಇದ್ದಿದ್ದ ಅಂದರೆ ಹಿರಣ್ಯಕಶಿಪು ಅವನು 14 ಲೋಕಗಳನ್ನು ಆಳ್ತಾ ಇದ್ದ. ಮತ್ತು ಎಲ್ಲ ದೇವತೆಗಳು ಕೂಡ ಅವನ ಮನೆಯಲ್ಲಿ ಆಳುಗಳ ಥರ ಇದ್ರಂತೆ. ಈ ವಿಷ್ಣು, ಬ್ರಹ್ಮ, ವಿಷ್ಣು, ಮಹೇಶ್ವರ, ಇವು 3 ಜನ ಬಿಟ್ಟು. ಆಮೇಲೆ ಅವನು ಕಣ್ಣು ಹುಬ್ಬು ಹಾಕಿದರೆ ಹೀಗೆ ಬಿಟ್ಟರೆ ದೇವತೆಗಳೆಲ್ಲ ನಡುಕ್ತಾ ಇದ್ರು. ಸೂರ್ಯನಿಗೆ ಶಾಖ ಹೆಚ್ಚಾಯ್ತು ಅಂದರೆ ಕಣ್ಣು ಹುಬ್ಬು ಏರಿಸಿದ್ರೆ ಸೂರ್ಯ ತಂಪು ಮಾಡಿಬಿಡ್ತಿದ್ನಂತೆ. ಆಮೇಲೆ ಎಲ್ಲರ ಹತ್ರ ಅವನೇನು ಹೇಳಿದ ದೇವತೆಗಳ ಹತ್ರ, ಜಸ್ಟ್ ಇಲ್ಲಿ ನೀವು ರೆಸಿಗ್ನೇಷನ್ ಕೊಡಿ, ನೀವು ಹೋಗ್ಬಿಡಿ ಮನೆ ನೋಡ್ಕೋತೀರ ನಾನು ಅಂತ. ಅಂದರೆ ಅಷ್ಟು ಅವನಿಗೆ ಪವರ್ಫುಲ್, ಅಷ್ಟು ದೇವತೆಗಳನ್ನು ಸೆರೆಮನೆ ಹತ್ರ ತನ್ನ ಹತ್ರ ಇಟ್ಕೊಂಡಿದ್ದ. ಆಮೇಲೆ ಮಳೆ ಎಲ್ಲದನ್ನು ಕೂಡ ಅವನು ಕಂಟ್ರೋಲ್ ಮಾಡ್ತಾ ಇದ್ದಿದ್ದ. ಆಮೇಲೆ ಭೂಮಿಯಿಂದನೂ ಕೂಡ ಏನು ಮಾಡ್ತಾ ಇದ್ದ ಅಂತಂದರೆ ಫೋರ್ಸ್ಫುಲಿ ಎಲ್ಲ ಒಳ್ಳೊಳ್ಳೆ ಬೆಳೆಗಳನ್ನೆಲ್ಲ ಕೇಳ್ತಾ ಇದ್ದ ಭೂಮಿ ಹತ್ರ. ಸೊ ಹೀಗಾಗಿ ಇಲ್ಲಿ ಏನು ಹೇಳ್ತಾರೆ ಅಂದರೆ ಆ ಮಹಾ ಶಕ್ತಿಶಾಲಿ ಹಿರಣ್ಯಕಶಿಪು ಅವನು ತನ್ನ ನಾನಾ ಊಟಗಳಿಂದ ಅಮರನಾಗಲು ಅವನಿಗೆ ಸಾಧ್ಯವೇ ಇಲ್ಲ. ಸೊ ಅವನಿಗೆ ಸಾಧ್ಯವಾಗಲಿಲ್ಲ ಅವನಿಗೆ. ಯಾಕೆಂದರೆ ಅವನು ಏನು ಮಾಡಿದರೂ ಕೂಡ ಎಲ್ಲದನ್ನು ಕೂಡ ಭಗವಂತ ನರಸಿಂಹಾವತಾರವನ್ನೇ ಎತ್ತಿದ. ಯಾಕೆ ಎತ್ತಿದ? ಆ ಮಗು ಪ್ರಹ್ಲಾದನನ್ನು ಕಾಪಾಡಲಿಕ್ಕಾಗಿ ಬಂದ. ಆಮೇಲೆ ಬಂದಾಗ ಹಿರಣ್ಯಕಶಿಪುವನ್ನು ಅವನು ಸಂಹಾರ ಮಾಡಿದ. ಈಗ ಈ ಶ್ರೀಲ ಪ್ರಭುಪಾದರು ಏನು ಹೇಳ್ತಾರೆ ಅಂತಂದರೆ, ಹಿರಣ್ಯಕಶಿಪು ಆಗ ಅವನು ಮಹಾಶಕ್ತಿಶಾಲಿ. ಹಾಗೇ ಅವನು ಅದೇ ತರಹ ಈಗ ಭೌತಿಕ ಪ್ರಪಂಚದಲ್ಲಿ ಕಲಿಯುಗದಲ್ಲಿ ಅನೇಕ ಹಿರಣ್ಯಕಶಿಪುಗಳಿದ್ದಾರೆ. ಆ ಕಾಲದಲ್ಲಿ ಒಂದೇ ಹಿರಣ್ಯಕಶಿಪು, ಈಗ ಪುಟಾಣಿ ಹಿರಣ್ಯಕಶಿಪುಗಳು ನಾವುಗಳು ಅಂದರೆ ಈ ಭೌತಿಕ ಪ್ರಪಂಚದಲ್ಲಿ ಪುಟಾಣಿ ಹಿರಣ್ಯಕಶಿಪುಗಳು. ಹೇಗೆ ಕೇಳಿದರೆ, ನಮಗೆ ಕೂಡ ಆ ಭೋಗ ಮಾಡಲಿಕ್ಕೆ, ಇಂದ್ರಿಯ ಭೋಗ ಮಾಡಲಿಕ್ಕೆ ನಮಗೆ ಮತ್ತೆ ಒಡೆತನದ ಭಾವನೆ, ಅಮರತ್ವ ಆಗಲಿಕ್ಕೆ, ನಾವು ಚೆನ್ನಾಗಿ ಶಾಶ್ವತವಾಗಿ ಬಹುಕಾಲ ಬದುಕಬೇಕು ಅಂತ ಆಸೆ ಇರ್ತದೆ ಅಲ್ವಾ? ಹರೇ ಕೃಷ್ಣ. ಸುಖವಾಗಿ ಭೋಗ ಪಡಿಬೇಕು ಅಂತ ಆಸೆ ಇರುತ್ತೆ. ಸೊ ಇಂದ್ರಿಯ ಭೋಗದ ಆಸೆ, ಸೊ ಅಮರತ್ವನಾಗುವ ಬಯಕೆ. ಇದು ಯಾಕೆ ಅಂತಂದರೆ ಆನಂದಮಯ ಅಭ್ಯಾಸ. ಈ ಆತ್ಮ ಇದೆಯಲ್ಲ, ಅದು ಈ ಲೋಕಕ್ಕೆ ಸೇರಿದ್ದಲ್ಲ, ಭಗವಂತನ ಲೋಕದಲ್ಲಿ ಅದು ಆನಂದದಿಂದ ಇರಲಿಕ್ಕೆ ಮಾಡ್ತದೆ. ಅದಕ್ಕೆ ಇಂದ್ರಿಯ ಭೋಗ ತಪ್ಪಲ್ಲ, ಆದರೆ ಅದು ಜಾಗ ತಪ್ಪು. ಭೌತಿಕ ಪ್ರಪಂಚ ಇದು ಜಾಗ ತಪ್ಪು. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಸಣ್ಣ ಪುಟಾಣಿ ಹಿರಣ್ಯಕಶಿಪುಗಳು ಅಂತಂದರೆ ಇಲ್ಲಿ ಏನಾಗುತ್ತೆ, ನಾವು ಕೂಡ ಪ್ರಯತ್ನ ಮಾಡ್ತೇವೆ. ಯಾಕಂದರೆ ನಾವು ಕೂಡ ಕಂಟ್ರೋಲ್ ಮಾಡಲಿಕ್ಕೆ ನೋಡ್ತೇವೆ ಭೌತಿಕವನ್ನು, ಪ್ರಪಂಚವನ್ನು. ಹೇಗೆ ಕೇಳಿದರೆ ನಾವು ಹೇಗೆ ಕಂಟ್ರೋಲ್ ಮಾಡಲಿಕ್ಕೆ ನೋಡ್ತೇವೆ ಅಂದರೆ,
ಈಗ ಸಪೋಸ್ ನಾವು ಕೂಡ ಭೂಮಿಯಿಂದ ಒಳ್ಳೊಳ್ಳೆ ಬೆಳೀಲಿಕ್ಕೆ ನೋಡ್ತೇವೆ, ತುಂಬ ಇದನ್ನೆಲ್ಲ ಹಾಕಿ, ಅಂದರೆ ಗೊಬ್ಬರ ಎಲ್ಲ ಹಾಕಿ, ಸಾವಯವ ಗೊಬ್ಬರ ಹಾಕಿ ಭೂಮಿಯಿಂದ ಹೆಚ್ಚು ಹೆಚ್ಚು ಬೆಳೀಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ, ನಾವು ಬೇಕಾದದನ್ನು ಬೆಳೀಲಿಕ್ಕೆ. ಆಮೇಲೆ ನಾವು ತುಂಬ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಎಲ್ಲ ರೀತಿಯ ಒಂದು ಸಂಶೋಧನೆಗಳನ್ನು ಕೂಡ ಮಾಡ್ತೇವೆ. ಭೂಮಿ ಮೇಲೆ ಕಂಟ್ರೋಲ್ ಮಾಡಲಿಕ್ಕೆ ನಾವು ಎಲ್ಲಿ ಗಾಳಿ, ಏರೋಸ್ಪೇಸ್ ಅದನ್ನು ಕೂಡ ಕಂಟ್ರೋಲ್ ಮಾಡೋದು. ಸಮುದ್ರದ ಆಳದಲ್ಲಿ ಕೂಡ ನಾವು ಅದನ್ನು ಕೊರೆತ ಮಾಡಿ ರಿಗ್ ಮೆಷಿನ್ಸಿಂದ ಎಣ್ಣೆಗಳನ್ನು, ಅಂದರೆ ಇದು ಆಯಿಲ್, ಇದನ್ನು ತೆಗಿಲಿಕ್ಕೆ ನೋಡ್ತೇವೆ. ಎಲ್ಲ ಕಡೆಗೂ ಕಂಟ್ರೋಲ್ ಮಾಡಲಿಕ್ಕೆ ನಾವು ನೋಡ್ತಾ ಇದ್ದೇವೆ ಅಲ್ವಾ ಹರೇ ಕೃಷ್ಣ? ಹೌದು ಮಾತಾಜಿ, ಮಳೆನೂ ಕಂಟ್ರೋಲ್ ಮಾಡ್ತಾರೆ ಮಾತಾಜಿ. ಮಳೆ ಗೊತ್ತಿಲ್ಲ ನನಗೆ ಹೇಗೆ ಕಂಟ್ರೋಲ್ ಮಾಡ್ತಾರೆ ಅಂತ. ಚೈನಾಲ್ ಮಾಡಿದ್ದಾರೆ. ಆದರೆ ಮಳೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆದರೆ ತುಂಬ ಅವ್ರು ಎಷ್ಟೋ ಕೋಟಿ ಖರ್ಚು ಮಾಡಿದ್ರು ಒಂದು ಬಕೆಟ್ ನೀರಷ್ಟು ಅವರಿಗೆ ಮಾಡ್ಲಿಕ್ಕೆ ಆಗಲಿಲ್ಲ ಮಳೆ ತರಿಸ್ಲಿಕ್ಕೆ. ಆದರೆ ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕೆ ಕಾರಣ ಅಂದರೆ ಅಲ್ಲಿ ತಮ್ಮ ಒಂದು ಇಂದ್ರಿಯ ಭೋಗ, ಒಡೆತನದ ಭಾವನೆ. ಆದರೆ ಅಂಥ ಹಿರಣ್ಯಕಶಿಪುವಿಗೆ ಅಮರ ಆಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನು ಚಿಕ್ಕ ಚಿಕ್ಕ ಹಿರಣ್ಯಕಶಿಪುಗಳಿಗೆ ಈಗ ಕಲಿಯುಗದಲ್ಲಿ ಇದ್ದಾರಲ್ಲ, ಸೊ ಅವರಿಗೆ ಏನು ಮಾಡಲಿಕ್ಕೆ ಸಾಧ್ಯ ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಯಾರು ಕೂಡ ಅಮರ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾರೂ ಕೂಡ ಯೋಜನೆಗಳು ಎಷ್ಟೋ ಮಾಡಬಹುದು, ಆಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಈಶೋಪನಿಷತ್ತಿನ ಅತಿ ಮುಖ್ಯವಾದ ಈ ಒಂದು ಮಂತ್ರದ ಅತಿ ಮುಖ್ಯವಾದ ವಿಷಯ ಏನು ಅಂತಂದರೆ, ಸಾವನ್ನು ಗೆಲ್ಲುವಂಥ ಏಕಮುಖವಾದ ಪ್ರಯತ್ನಗಳನ್ನು ಮಾಡಬಾರದೆಂದು ಈಶೋಪನಿಷತ್ತು ಹೇಳುತ್ತದೆ. ಸೊ ದಿಸ್ ಇಸ್ ದ ಥೀಮು, ಈ ಒಂದು ಮಂತ್ರದ ಥೀಮು. ಸಾವನ್ನು ಗೆಲ್ಲಲಿಕ್ಕೆ ನಾವು ಏಕಮುಖ ಪ್ರಯತ್ನ, ಅಂದರೆ ನಾವು ಪ್ರಯತ್ನಗಳನ್ನು ಸಾವನ್ನು ಗೆಲ್ಲಲಿಕ್ಕೆ ಮಾಡಬಾರ್ದು. ಈ ಥರ ಅಂದರೆ ಭೌತಿಕವಾದ ಪ್ರಯತ್ನ ಮಾಡಬಾರ್ದು. ಈಗ ಸಾವನ್ನು ಗೆಲ್ಲಲಿಕ್ಕೆ ಭೌತಿಕ ಪ್ರಯತ್ನ ಅಂದರೆ ಭೌತಿಕ ಸಮಸ್ಯೆಗಳು. ಇದು ಭೌತಿಕ ಸಮಸ್ಯೆಗಳು ಏನಂತಂದರೆ, ನಮಗೆ ಇಲ್ಲಿ ಎರಡು ವಿಚಾರಗಳಿದೆ. ಭೌತಿಕ ಸಮಸ್ಯೆಗಳು, ಪ್ರತಿಯೊಬ್ಬರು ಬದುಕಲಿಕ್ಕೆ ತುಂಬ ಕಷ್ಟಪಡ್ತಾ ಇದ್ದಾರೆ. ಇದು ಹೇಗೆ ಅಂತ ತಿಳ್ಕೊಳ್ಳೋಣ. ಅಂದರೆ ಈಗ ಭಗವದ್ಗೀತೆಯಲ್ಲಿ ಹೇಳಿದೆ, ಮಮ ಯುವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಮನಶ್ಚಷ್ಟಾನಿ ಇಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕರ್ಷತಿ. ಕರ್ಷತಿ ಅಂದರೆ ಕಷ್ಟಪಡೋದು. ಹೇಗೆ ಕಷ್ಟಪಡ್ತಾ ಇದ್ದಾರೆ ಪ್ರತಿಯೊಬ್ಬರು? ಮನಶ್ಚಷ್ಟಾನಿ ಇಂದ್ರಿಯ. ಭಗವಂತ ಏನು ಹೇಳ್ತಾನೆ? ಎಲ್ಲರೂ ಕೂಡ ನನ್ನ ಮಕ್ಕಳೇ, ಈ ಒಂದು ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ಜೀವಿಗಳು ನನ್ನ ಮಕ್ಕಳೇ. ಆದರೆ ಏನು ಮಾಡ್ತಾ ಇದ್ದಾರೆ? ಈ ಒಂದು ಮನಸ್ಸು ಮತ್ತು 5 ಇಂದ್ರಿಯಗಳು ಅದನ್ನು ಹಿಡ್ಕೊಂಡು ಅವರು ತುಂಬ ಕಷ್ಟಪಡ್ತಾ ಇದ್ದಾರೆ. ನೋಡಿ, ಈ ಹಿರಣ್ಯಕಶಿಪು ತುಂಬ ತಪಸ್ಸು ಮಾಡಿದ ಅಲ್ವಾ, ತುಂಬ ಕಷ್ಟಪಟ್ಟ. ಆ ಹಿರಣ್ಯಕಶಿಪುವಿನ ಕಷ್ಟದಿಂದ ಏನು ಸಿಕ್ಕಿತು? ಅವನಿಗೆ ಅಮರತ್ವ ಸಿಗಲಿಲ್ಲ. ಆದರೆ ಒಂದೇ ಕ್ಷಣದಲ್ಲಿ ಅವನಿಗೆ ಸಾವು ಬಂದಿದೆ. ಅದನ್ನು ನೋಡೋಣ ಹೇಗೆ ಸಾವು ಬರ್ತದೆ ಅಂತ. ಅಂದರೆ ಅವನದ್ದು ಎಷ್ಟು ಕಷ್ಟಪಟ್ಟ, ಪ್ರಯತ್ನ ಮಾಡಿ ಮಹಾ ತಪಸ್ಸು ಮಾಡಿದ, ಆದರೂ ಸಾಧ್ಯ ಆಗಲಿಲ್ಲ. ಈಗ ನಮ್ಮ ಜೀವನದಲ್ಲಿ ನಾವು ಎಷ್ಟು ಕಷ್ಟಪಡ್ತೇವೆ ನೋಡಿ. ನೀವು ವಿಚಾರ ಮಾಡಬಹುದು, ಎಷ್ಟೇ ಹೈ ಲೆವೆಲ್ ಕಂಪನಿನಲ್ಲಿ ಅಥವಾ ಒಂದು ಕಂಪನಿದೆ ಟಾಪ್ ಲೆವೆಲ್ CEO ಆಗಿದ್ದಾನೆ ಅಂತ ಇಟ್ಕೊಳ್ಳೋಣ. ಅವ ಕೆಳಗಿನ ಒಂದು ಇದರಲ್ಲಿ ಕೂಲಿಕಾರ ಒಬ್ಬವನಿದ್ದಾನೆ ಅಂತ ತಿಳ್ಕೊಳ್ಳೋಣ. ಆದರೆ ಎಲ್ಲರೂ ಕಷ್ಟಪಡ್ತಾ ಇದ್ದಾರೆ. ಕೂಲಿಕಾರನ ಏನು ಮಾಡ್ತಾನೆ? ದೊಡ್ಡ ದೊಡ್ಡ ಭಾರ ಹೊರಬೇಕಾಗತ್ತೆ ಅಲ್ವಾ. ಕನ್ಸ್ಟ್ರಕ್ಷನ್ ಕಂಪನಿ ಬೆಳಗಿಂದ ಸಂಜೆವರೆಗೂ ಭಾರ ಹೊತ್ತು ಅವರಿಗೆ ಒಂದು ಮರಳು ಮತ್ತು ಸಿಮೆಂಟು, ಕಲ್ಲು ಎಲ್ಲ ಹೊತ್ಕೊಂಡು ಹೋಗ್ಬೇಕಾಗತ್ತೆ ಅಲ್ವಾ. ಹೌದು, ಭಾರ ಅಲ್ವಾ. ಈ CEO ಅವನೇನು ಮಾಡ್ತಾನೆ? ಅವನಿಗೂ ಕೂಡ ಕಷ್ಟಪಡ್ತಾನೆ. ಎಂಥ ಕಷ್ಟ ಅವನಿಗೆ! ಅವನ ದೊಡ್ಡ ಕಂಪನಿಯನ್ನು ತಾನು ನಡ್ಸ್ಕೊಂಡು ಹೋಗಬೇಕು, ಆ ಕಂಪನಿಯನ್ನು ವಿಸ್ತಾರ ಮಾಡಬೇಕು. ಇದೆಲ್ಲ ಅವನಿಗೆ ಬರ್ಡನ್ ಆಫ್ ಎಂಗ್ಸೈಟಿ, ಅಂದರೆ ಅವನಿಗೆ ಕಳವಳದ ಭಾರ ಅಲ್ವಾ. ಅವನು ಒಳಗೆ ಎ ಸಿ ಒಂದು ಚೇಂಬರಲ್ಲಿ ಅವನ ಆಫೀಸ್ ಇದ್ರೂ ಕೂಡ ಅವನು ಒಳಗಿಂದೊಳಗೆ ಬೆವರುತ್ತಾನೆ. ಯಾಕೆ ಬೆವರುತ್ತಾನೆ? ಮಾನಸಿಕ ಒತ್ತಡದಲ್ಲಿ ಬರುತ್ತಾರೆ. ಸೊ ಹಾಗಾಗಿ ಇಲ್ಲಿ ಪ್ರತಿಯೊಬ್ಬರು ಬೆಳಗಿನಿಂದ ಸಂಜೆವರೆಗೂ ತುಂಬ ಕಷ್ಟಪಡ್ತಾ ಇರ್ತಾರೆ. ಈಗ ನೋಡಿದರೆ, ಈಗ ರೈಲಿನಲ್ಲಿ ಈಗ ಮುಂಬೈ ಅಂತಲ್ಲಿ 2 ತಾಸು ಹೋಗ್ಲಿಕ್ಕೆ ಕೆಲಸಕ್ಕೆ ಮತ್ತು ಬರಲಿಕ್ಕೆ 2 ತಾಸು ಅಲ್ವಾ. ಅಷ್ಟು ಜನರ ನುಗ್ಗಲು ಮುದ್ದೆ ಹೋಗ್ಬೇಕು ಅಲ್ವಾ. ಹೌದು ಮಾತಾಜಿ. ಆಮೇಲೆ ಇನ್ನು ಕೆಲವರು ಇದು ಅಂತಂದರೆ ಹಳ್ಳಿಗಳಲ್ಲಿ ಕೂಡ, ಅಂದರೆ ಅವರಿಗೆ ಅಂದರೆ ಸಣ್ಣ ಒಂದು ಬಾಡಿಗೆ ಒಂದು ರೂಮಲ್ಲಿ ಇರ್ತಾರೆ ಸ್ಲಮ್ ಏರಿಯಾದಲ್ಲಿ.
ಎಷ್ಟೋ ಜನ. ಆಮೇಲೆ ಅಲ್ಲಿಂದ ಅವರು ಕೆಲಸಕ್ಕೆ ಹೋಗ್ತಾರೆ, ಬೆಳಗಿಂದ ಸಂಜೆವರೆಗೂ ಕತ್ತೆ ಥರ ದುಡ್ಕೊಂಡು ಬರ್ತಾರೆ. ಆದರೆ ಊರಲ್ಲಿ ಅವರಿಗೆ ಏನಿರುತ್ತೆ, ಊರಲ್ಲಿ ಅವರಿಗೆ ಹಳ್ಳಿಯಲ್ಲಿ ಅವರಿಗೆ ಮನೆ ಇರುತ್ತೆ, ಜಮೀನು ಇರುತ್ತೆ. ಆದರೆ ಅಲ್ಲಿದ್ದರೆ ಅವರು ರಾಜರ ಥರ ಬದುಕ್ಬೋದು ಒಳ್ಳೆತನದಿಂದ ಜೀವನದಲ್ಲಿ. ಆದರೆ ಬದುಕಲ್ಲ, ಪೇಟೆಗೆ ಬರ್ತಾರೆ ಅಲ್ವಾ, ಪೇಟೆಯಲ್ಲಿ ಬಂದು ಹಗಲು ರಾತ್ರಿ ದುಡಿತಾರೆ. ಸೊ ಹೌದು ಮಾತಾಜಿ. ಇದು ಏನಾಗಿದೆ ಅಂತಂದ್ರೆ, ಮನುಷ್ಯ ಈ ರೀತಿಯಾಗಿ ಕಷ್ಟಪಡ್ತಾನೆ. ಯಾಕೆ ಕಷ್ಟಪಡ್ತಾನೆ? ನಾನಿನ್ನೂ ಮತ್ತು ಹೆಚ್ಚು ಇಂದ್ರಿಯ ಭೋಗ ಅಂದರೆ ನಾನಿದ್ದ ಪರಿಸ್ಥಿತಿಗಿಂತ ಜಾಸ್ತಿ ನಾನು ಭೋಗ ಪಡಿಬೇಕು, ಜಾಸ್ತಿ ಸಂಪಾದನೆ ಮಾಡಬೇಕು, ಜಾಸ್ತಿ ನನ್ನ ಒಂದು ಒಡತರ ಜಾಗ ತಗೋಬೇಕು, ಮನೆ ಕಟ್ಟಬೇಕು, ಕಾರ್ ತಗೋಬೇಕು, ಇದೆಲ್ಲದಕ್ಕೂ ಕಷ್ಟಪಡಬೇಕು ಅಲ್ವಾ? ಹೌದು ಮಾತಾಜಿ. ಹರೇ ಕೃಷ್ಣ. ಆದರೆ ಇದಕ್ಕೆ ತುಂಬಾ ಕಷ್ಟಪಡ್ತಾ ಇದ್ದಾರೆ ಇವರೆಲ್ಲ. ಇವ್ರದ್ದು ತಪಸ್ಸು, ಹಿರಣ್ಯಕಶಿಪು ಒಬ್ಬ ಆ ರೀತಿ ತಪಸ್ಸು ಮಾಡಿದ. ಆದರೆ ಬದುಕಿನಲ್ಲಿ ಈಗ ಈ ರೀತಿ ಒಂದು ಬದುಕಲಿಕ್ಕಾಗಿ ತಪಸ್ ಕಷ್ಟ ಪಡೋದು ಅಲ್ವಾ? ಹರೇ ಕೃಷ್ಣ. ಇಲ್ಲಿ ಈ ತರ ಇದೆ. ಆದರೆ ಪ್ರಕೃತಿ ನಿಯಮ ಕ್ರೂರ, ಅದು ಯಾರನ್ನು ಬದುಕಲಿಕ್ಕೆ ಬಿಡೋದಿಲ್ಲ. ಯಾಕೆ ಬದುಕಲಿಕ್ಕೆ ಬಿಡೋದಿಲ್ಲ ಅಂತಂದ್ರೆ, ಇದು ಭಗವಂತನ ನಿಯಮ ಈ ಭೌತಿಕ ಪ್ರಪಂಚವನ್ನ ಮಾಡಿರೋದು. ಸೊ ಹೇಗೆ ಕೇಳಿದ್ರೆ, ಇಲ್ಲಿ ನೋಡಿ, ಪದೇ ಪದೇ ಪ್ರಕೃತಿ ನಮಗೆ ಏನು ಕೊಡುತ್ತೆ? ಜನ್ಮ ಮೃತ್ಯು ಜರಾ ವ್ಯಾಧಿ, ಪ್ರೈಮರಿ ಮಿಸರೀಸ್, ಮೂಲಭೂತ ಸಮಸ್ಯೆಗಳನ್ನ ಕೊಡ್ತದೆ. ಆಯ್ತಾ? ನೀನು ಹುಟ್ಟಿದ್ದೀಯಾ, ಆಯ್ತು, ಬದುಕ್ತಾ ಇದ್ದೀಯಾ, ರೋಗ ಅನುಭವಿಸ್ಬೇಕು, ಮುಪ್ಪನ್ನು ಅನುಭವಿಸು. ನೀನು ಸಾವನ್ನ ನೋಡ್ಬೇಕು. ಸಾವನ್ನ ನಾವು ಎದುರಿಸ್ಲಿಕ್ಕೆ ತಯಾರೇ ಇರೋದಿಲ್ಲ. ಯಾಕೆ ಅಂತಂದ್ರೆ ನಾವು ಸಾವಿಗೆ ತಯಾರಿನೇ ಮಾಡ್ಕೊಂಡಿರೋದಿಲ್ಲ ಅಲ್ವಾ? ಪರೀಕ್ಷೆಗೆ ತಯಾರು ಮಾಡ್ಕೊಳ್ತೇವೆ, ಪರೀಕ್ಷೆ ಇದೆ ಅಂದ್ರೆ ತಯಾರು ಮಾಡ್ಕೊಳ್ತೇವೆ. ಸಾವು ಇದೆ ಅಂದ್ರೆ ತಯಾರಿನೇ ಮಾಡಿದ್ರು. ಸಾವಿನ ಸುದ್ದಿಯನ್ನು ಹೇಳಲೇಬೇಡ ಅಂತ ಹೇಳ್ತಾರೆ. ಯಾಕೆಂದ್ರೆ ಅದು ಅದಂದ್ರೆ ಏನ್ ಹೇಳ್ತಾರೆ ಅದಕ್ಕೆ, ಸಾವು ಹೇಳೋದು ಒಂದು ರೀತಿಯ ಎಂತ ಹೇಳ್ತಾರೆ ಅದಕ್ಕೆ, ಸಾವನ್ನ ಮಾತಾಡಿದ್ರೆ ಅಪಶಕುನನ, ಮಾತಾಡಬೇಡಿ ಅಪಶಕನನ ಅಂತ ಹೇಳ್ತಾರೆ. ಆಕ್ಚುಲಿ ನಾವು ಸಾವಿನ ಬಗ್ಗೆ ವಿಮರ್ಶೆ ಮಾಡೋದಿಲ್ಲ ಜನ, ಅದನ್ನ ದೂರ ಹಾಕ್ಲಿಕ್ಕೆ ನೋಡ್ತಾರೆ. ಆದರೆ ಒಂದು ದಿವಸ ಹೇಗೆ ಬರುತ್ತೆ ಅಂದರೆ, ಮೃತ್ಯು ಸರ್ವಹರಶ್ಚ. ಈಗ ಮೃತ್ಯು ಹೇಗೆ ಬರ್ತದೆ ಕೇಳಿದ್ರೆ ಅದು ಗೊತ್ತೇ ಆಗೋದಿಲ್ಲ, ಬಂದ್ಬಿಡುತ್ತೆ. ಬಂದಾಗ ಎಲ್ಲವನ್ನು ಎಲ್ಲವನ್ನು, ಈಗ ಒಂದು ಸಣ್ಣ ಕೈ ಬೆರಳು ಹೋಗ್ತದೆ ಅಂದ್ರೆ ನಾವು ಬೇಡ, ತೆಗಿಬೇಡಿ ಡಾಕ್ಟ್ರೆ ಅಂತ ಹೇಳ್ತೇವೆ ಅಲ್ವಾ? ಸೊ ಅದು ಉಳಿಸ್ಕೊಡಿ, ನಾ ಏನಾದರೂ ಮಾಡಿ ಅಂತ ಹೇಳ್ತೇವೆ. ಆದರೆ ಸಾವು ಬಂದಾಗ ಇಡೀ ಶರೀರವೇ ಹೋಗುತ್ತೆ ಅಲ್ವಾ? ನಮ್ಮ ಶರೀರ ಹೋಗುತ್ತೆ, ನಮ್ಮ ಜೊತೆಗೆ ನಮ್ಮ ಹೆಂಡತಿ ಆಗಲಿ, ಮಕ್ಕಳಾಗಲಿ, ಅಥವಾ ಗಂಡ ಆಗಲಿ, ಅಥವಾ ಅಕ್ಕ ತಂಗಿ, ಅಣ್ಣ ತಮ್ಮ ಅಲ್ವಾ, ಎಲ್ಲರನ್ನು ಬಿಟ್ಟು ಹೋಗ್ಬೇಕು. ಬ್ಯಾಂಕ್ ಬ್ಯಾಲೆನ್ಸು, ಅದು ನಾವು ಮಾಡಿದ್ದನ್ನ ನಾವು ತಗೊಂಡೋಗ್ಲಿಕ್ಕಾಗತ್ತಾ? ಕಾರು, ಮನೆ ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕಾ? ಹರೇ ಕೃಷ್ಣಯ್ಯ. ಮೃತ್ಯು ಸರ್ವಹರಶ್ಚ. ಸೊ ಹೀಗಿದ್ದಾಗ ಒಮ್ಮೆ ಏನಾಯ್ತಂತೆ, ಯಾರೋ ಒಬ್ಬ ಇದರಲ್ಲಿ ಅಂದರೆ ಫ್ರೆಂಡ್ಸ್ ಜೊತೆಗೆ ಏನೋ ಇನ್ವೆಸ್ಟ್ ಮಾಡಿ, ಒಂದು ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿ ಅವ್ರು ಏನೋ ಒಂದು ಕಂಪನಿ ತೆಗೆದ್ರು. ಆಮೇಲೆ ಅಲ್ಲಿ ಅವರಿಬ್ಬರು 3 ಜನ ಸೇರಿ, ಆದರೆ ಇಬ್ಬರು ಒಟ್ಟಾದರು, ಒಬ್ಬನನ್ನು ಹೊರಗೆ ಹಾಕ್ಬಿಟ್ರು. ಸೊ ಅವನಿಗೆ ತುಂಬ ದುಃಖ ಆಯಿತು, ತನ್ನ ಫ್ರೆಂಡ್ಸು ನನಗೆ ಮೋಸ ಮಾಡಿದ್ರು ಅಂತ. ಸೊ ಅವಾಗ ಅವನೊಮ್ಮೆ ಇಲ್ಲಿ ದೇವಸ್ಥಾನಕ್ಕೆ ಹೋಗ್ತಾನೆ. ದೇವಸ್ಥಾನದಲ್ಲಿ ಏನಾಗಿರುತ್ತೆ, ಅಲ್ಲಿ ಇಸ್ಕಾನ್ ಟೆಂಪಲ್ಲು, ಇದು ನಡೆದ ಘಟನೆ. ಸೊ ಇಸ್ಕಾನ್ ಟೆಂಪಲಲ್ಲಿ ಅವರು ಒಂದು ಡಿಸ್ಕೋರ್ಸ್ ನಡೀತಾ ಇರುತ್ತೆ. ಹೀಗೆ ಅಲ್ಲಿ ಹೋಗಿದ್ದು ಕೇಳಿ ಅವನಿಗೆ ಆ ಒಂದು ಹರೇ ಕೃಷ್ಣ ಸಂಕೀರ್ತನ ಆಯಿತು. ಅದಾದಮೇಲೆ ಭಾಗವತ ಏನೋ ಡಿಸ್ಕೋರ್ಸ್ ಆಯಿತು. ಅದಕ್ಕೆ ಕೇಳಿದವನಿಗೆ ಅವನಿಗೆ ಹೋಗಿ ಆ ಒಂದು ಪ್ರಭುಜಿ ಹತ್ರ ಈ ವ್ಯಕ್ತಿ ತುಂಬ ಕಣ್ಣೀರಿಟ್ಬಿಟ್ಟ, ಕಣ್ಣೀರು ಜೋರಾಗಿ ಹತ್ಬಿಟ್ಟ. ನನಗೆ ಈ ರೀತಿ ಆಗಿದೆ ನನ್ನ ಜೀವನದಲ್ಲಿ, ಈಗ ನನಗೆ ಒಂದು ಕಾಣುತ್ತೆ, ನನಗೆ ಅವರನ್ನು ಕೊಂದೇ ಬಿಡಬೇಕು ಅಂತ ಕಾಣುತ್ತೆ, ಅಥವಾ ನಾನೇ ಜೀವ ಬಿಡಬೇಕು ಅಂತ ಕಾಣುತ್ತೆ ಅಂತ. ಅದಕ್ಕೆ ಅವ್ರು ಹೇಳಿದರು, ಅಂದರೆ ಈ ಹಣ ಹೇಳ್ತಕ್ಕಂಥದ್ದು ಈಗ ನೀನು ಬಿಟ್ಟು ಹೋಗಿದೆ, ಆದರೆ ಸಾಯುವಾಗ ನೀನೇ ಹಣ ಬಿಟ್ಟು ಹೋಗ್ಬೇಕಾಗತ್ತೆ ಅಲ್ವಾ? ಹರೇ ಕೃಷ್ಣ ಅಲ್ವಾ? ಯಾವುದು ಶಾಶ್ವತ ಅಲ್ಲ. ಸೊ ಯಾವುದು ಶಾಶ್ವತ ಅಲ್ಲ. ಸೊ ಹಾಗಾಗಿ ಅವನು ಇಷ್ಟು ಅವರಿಂದ ಆ ಒಂದು ಪ್ರಭುಜಿಯವರ ಒಂದು ಮಾರ್ಗದರ್ಶನದಿಂದ, ಅವರ ಒಂದು ಮಾತಿನಿಂದ, ತಿಳುವಳಿಕೆ ಹೇಳಿದಿಂದ ಇಷ್ಟು ಪ್ರಭಾವಿತನಾಗಿ ಆಮೇಲೆ ಅವನು ಅಲ್ಲೇ ಭಕ್ತನಾದ, ಮತ್ತು ಅವನು ದೀಕ್ಷೆಯನ್ನು ಕೂಡ ಪಡ್ಕೊಂಡ. ಸೊ ಹಾಗಾಗಿ ಅಂದರೆ ನಿಜವಾಗಿ ಯಾರು ನಮಗೆ, ಅಂದರೆ ನಿಜವಾಗಿ ನಾವು ಶಿಕ್ಷಾ ಗುರುವಾಗಲಿ ಯಾರೇ ಆಗಲಿ ನಮಗೆ ಕಣ್ಣು ತೆರೆಸ್ತಾರೆ, ಅಜ್ಞಾನದಲ್ಲಿ ನಾವು ಉಳ್ಕೊಂಡ್ಬಿಟ್ಟಿದ್ದೇವೆ. ಸೊ ಹಾಗಾಗಿ ಏನಾಗುತ್ತೆ ಅಂತಂದರೆ,
ಇದು ಒಂದೇ ಅಲ್ಲ, ದುಃಖದಲ್ಲಿ ಒಂದು ನಾವು ಜನ್ಮ ಮೃತ್ಯು ಜರ ವ್ಯಾಧಿ ನೋಡಿದ್ವಿ. ಎರಡನೇ ವಿಚಾರ ಅಂತಂದ್ರೆ ತ್ರಿವಿಧ ತಾಪತ್ರಯಗಳು, ಆದಿ ಭೌತಿಕ, ಆದಿ ದೈವಿಕ, ಆಧ್ಯಾತ್ಮಿಕ. ಅಂದ್ರೆ ದೇಹಕ್ಕಾಗಲಿ ಮನಸ್ಸಿಗಾಗಲಿ ಆದಿ ಭೌತಿಕ, ಆದಿ ದೈವಿಕ, ಆಧ್ಯಾತ್ಮಿಕ ಅಂದ್ರೆ ಮನಸ್ಸು ಮತ್ತು ದೇಹ. ಇದಕ್ಕಂತೂ ರೋಗ ಯಾವುದಾದ್ರೂ ಮಾನಸಿಕ ರೋಗ ಇಲ್ಲ, ಚಿಂತೆ ಇಲ್ಲ, ದೈಹಿಕ ರೋಗ ಇದ್ದೇ ಇರುತ್ತದೆ. ಅದಿಲ್ಲದೆ ಹೋದರೆ ಆದಿ ಭೌತಿಕ ಆ ಭೌತಿಕ ಬೇರೆ ಜೀವಿಗಳಿಂದ ನಮಗೆ ತೊಂದರೆಗಳು ಬಂದ್ಕೋತಾನೆ ಇರುತ್ತೆ. ನೆರೆಕೆರೆಯವರಿಂದ ಆಗಲಿ, ಅಥವಾ ನಮ್ಮ ಸೊಳ್ಳೆ ಇರುತ್ತದೆ ಏನಿಲ್ಲ ಅಂದ್ರೆ, ಅಥವಾ ಒಂದು ಇದು ಕೂಡ ತುಂಬ ಅಂದರೆ ಕಾಟ ಕೊಡ್ತಕ್ಕಂಥದ್ದು ಪ್ರಾಣಿಗಳು ನಮಗೆ. ಆಮೇಲೆ ನಾಯಿ ಬೊಗಳೋದು, ಇಂಥ ಕಾಟಗಳು ಇದ್ದೇ ಇರುತ್ತೆ. ಅದಾದ ಮೇಲೆ ನಾಯಿ ಕಚ್ಚೋದು, ಹಾವು ಕಚ್ಚೋದು ಇದ್ದೇ ಇರುತ್ತೆ. ಒಂದಲ್ಲ ಒಂದು ಕಷ್ಟ ಇರುತ್ತದೆ ಅಂತೆ. ಅದಾದಮೇಲೆ ಆದಿ ದೈವಿಕ ಅಂದರೆ ಪ್ರವಾಹ ಬರೋದು, ಭೂಕಂಪ ಬರೋದು, ಆಮೇಲೆ ಎಲ್ಲ ಈ ಥರವಾದ ಸುನಾಮಿ, ಮತ್ತು ಸಿಡ್ಲು ಬಡಿಯೋದು, ಅಥವಾ ಹೀಗೆ ಎಲ್ಲ ಅದು ಆದಿ ದೈವಿಕ ಪ್ರಕೃತಿ ವಿಕೋಪ. ಅದಾದ ಮೇಲೆ ನಮಗೆ ಜೀವನದಲ್ಲಿ ಒಂಥರ ಏನಾದರೂ ಮಾಡ್ತೇವೆ ಅಂದರೆ ಕಟ್ ಥ್ರೋಟ್ ಕಾಂಪಿಟೇಷನ್ ಅಲ್ವಾ? ಪ್ರತಿಯೊಂದರಲ್ಲೂ ಕಾಂಪಿಟೇಷನ್. ಹರೇ ಕೃಷ್ಣ, ಚಿಕ್ಕ ಮಕ್ಕಳಿಗೆ ಕಾಂಪಿಟೇಷನ್ ಪ್ರಾರಂಭ ಆಗ್ಬಿಡುತ್ತೆ, ಅಲ್ವಾ? ಹರೇ ಕೃಷ್ಣ, ಕೇಳ್ತಾ ಉಂಟಾ? ಹಾಗಾಗಿ ಇದು ಒಂದೇ ಅಲ್ಲ, ಶರೀರಕ್ಕೆ ಏನಾಗುತ್ತೆ ಅಂತಂದ್ರೆ 6 ರೀತಿಯ ಇದು ಬರುತ್ತೆ. ಅಂದ್ರೆ ಹೇಗೆ ಅಂದ್ರೆ ಕೃಷ್ಣ ಪುಸ್ತಕದಲ್ಲಿ ಹೇಳಿದ್ದಾರೆ, ಹಸಿವಾಗತ್ತೆ ಶರೀರಕ್ಕೆ, ಬಾಯಾರಿಕೆ ಆಗತ್ತೆ, ಮತ್ತೆ ಶೋಕಕ್ಕೆ ಒಳಗಾಗ್ತೇವೆ, ಮೋಹ ಉಂಟಾಗತ್ತೆ ನಮಗೆ, ಮತ್ತೆ ಜರ ಮೃತ್ಯು. ಈ ರೀತಿಯ 6 ರೀತಿಯಾದ ಬಾಧೆಗಳು ಬರುತ್ತೆ. ಆಮೇಲೆ ಪರಿಶ್ರಮ, ಮತ್ತೆ ಇಲ್ಲಿ ಅಪವರ್ಗ ಅಂದ್ರೆ ಪವರ್ಗ ಅಂತ ಹೇಳ್ತಾರೆ. ಪವರ್ಗ ಅಂದ್ರೆ ಪರಿಶ್ರಮ, ಪ ಅಂದ್ರೆ ಪಾಪ ಭಬಮ ಅಂದ್ರೆ ಪ ಅಂದ್ರೆ ಪರಿಶ್ರಮ, ಜಾಸ್ತಿ ಕಷ್ಟಪಡೋದು ಜೀವನಕ್ಕಾಗಿ. ಆಮೇಲೆ ಫೇನ ಅಂದ್ರೆ ಇಷ್ಟು ಬುರುಗು ಬಂದಂಗೆ, ಅಂದ್ರೆ ಕಷ್ಟಪಟ್ಟು ಈ ಎತ್ತುಗಳೆಲ್ಲ ಓಡಾಡ್ಕೊಂಡು ಅವು ಬಾಯಲ್ಲಿ ಒಂಥರ ನೊರೆ ಬಂದಂಗೆ ಬರುತ್ತೆ, ಹಾಗೆ ಮನುಷ್ಯರಿಗೂ ಕೂಡ. ಆಮೇಲೆ ಬಂಧನಕ್ಕೆ ನಾವು ಒಳಗಾಗುತ್ತೇವೆ, ಈಗ ಬಂಧನಕ್ಕೆ ಒಳಗಾಗ್ತೇವೆ. ಆಮೇಲೆ ಭಯ, ನಮಗೆ ತುಂಬ ಭಯ, ನಾಳೆ ಏನಾಗುತ್ತೋ ಅಂತ ಆತಂಕ ಅಲ್ವಾ? ರೋಗ ಬರುತ್ತೋ, ಅಥವಾ ನಮಗೆ ಒಂದು ಹಣದ ಆಪತ್ತು ಬರುತ್ತೋ, ಅಥವಾ ನಮ್ಗೆ ಏನಾಗುತ್ತೋ ಏನು ಗೊತ್ತಿಲ್ಲ, ನಾಳೆನ ಕಂಡಿಲ್ಲ, ಆದರೆ ಭಯ ಅಲ್ವಾ? ಇದು ಅದಕ್ಕಿಂತ ಕೊನೆಯ ಭಯ ಅಂತಂದರೆ ಮೃತ್ಯು ಅಂತೆ, ಮಹಾಭಯ. ಸೊ ಹಾಗಾಗಿ ಇಲ್ಲಿ ಏನು ಹೇಳ್ತಾರೆ ಅಂತಂದರೆ, ಪ್ರಕೃತಿ ನಿಯಮಗಳು ತುಂಬ ಕ್ರೂರವಾದದ್ದು. ಅದು ಯಾರನ್ನೂ ಬಿಡೋದಿಲ್ಲ ನೋಡಿ. ಯಾರನ್ನಾದ್ರೂ ಬಿಡ್ತದೆಯಾ? ಯಾರನ್ನೂ ಬಿಡೋದಿಲ್ಲ. ಸೊ ಹಾಗಾಗಿ ಪ್ರಕೃತಿ ನಿಯಮಗಳು ತುಂಬ ಕ್ರೂರವಾದದ್ದು. ಸೊ ಅದಕ್ಕೆ ಅಪವರ್ಗ ವರ್ತಮನಿ ಅಂದರೆ, ನಾವು ಅಪವರ್ಗ ವರ್ತಮನಿ ಅಂತಂದರೆ ನಾವು ಈ ಒಂದು ಭೌತಿಕ ಪ್ರಪಂಚ ಬಿಟ್ಟು ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗೋದು, ಅದು ಅಪವರ್ಗ ವರ್ತಮನಿ. ಸೊ ಅದನ್ನು ನಾವು ಕೃಷ್ಣ ಪ್ರಜ್ಞೆ ಭಕ್ತಿ ಸೇವೆಯಲ್ಲಿ ಇಲ್ಲ ಅಂತ ಅಂದರೆ ನಾವು ಮಾಯಾ ಸೇವೆಯನ್ನು ಪಡ್ಕೊಂಡು ಇದರಲ್ಲಿ ಇರಲೇಬೇಕು. ಮೃತ್ಯು ಸಂಸಾರ ವರ್ತಮನಿ ಅಪ್ರಾಪ್ಯ ಮೃತ್ಯು ಸಂಸಾರ ವರ್ತಮನಿ ಅಂದರೆ ಭಗವಂತನ ನೀನು ಪಡ್ಕೊಳ್ಳಿಲ್ಲ, ಮೃತ್ಯು ಸಂಸಾರದಲ್ಲಿ ಇರಲೇಬೇಕು. ಒಂದೇ ಮಾಯಾ ಸೇವೆ, ಒಂದೇ ಭಗವಂತನ ಸೇವೆಯಲ್ಲಿ ತೊಡ್ಕೊಂಡು ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಇಲ್ಲ ಅಂತಂದರೆ ನಾವು ಮಾಯಾ ಸೇವೆಯಲ್ಲಿ ಇಟ್ಕೊಂಡು ಇದೇ ಭೌತಿಕ ಪ್ರಪಂಚದಲ್ಲಿ ಮೃತ್ಯು ಸಂಸಾರ ವರ್ತಮನಿ ಜನನ ಮರಣ ಚಕ್ರದಲ್ಲಿ ತೊಳಲಾಡಬೇಕು. ಸೊ ಹಾಗಾಗಿ ಪ್ರಕೃತಿ ನಿಯಮ ಯಾರಿಗೂ ಬಿಟ್ಟಿದ್ದಲ್ಲ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಹರೇ ಕೃಷ್ಣ. ಹೌದು ಮಾತಾಜಿ. ಹರೇ ಕೃಷ್ಣ. ಈಗ ಚಾಯ್ಸ್ ಈಸ್ ಅವರ್ಸ್. ಭಗವಂತ ನಮಗೆ ಚಿಕ್ಕ ಸ್ವತಂತ್ರ ಕೊಟ್ಟಿದ್ದಾನೆ. ಭಗವಂತ ನೋಡಿ, ನಾವು ಅದನ್ನು ನಾವೇ ವಿಚಾರಣೆ ಮಾಡ್ಕೊಳ್ಬೇಕು ಅಲ್ವಾ? ಮನುಷ್ಯ ಜನ್ಮಕ್ಕೆ ಬಂದಾಗ ಅಥಾತೋ ಬ್ರಹ್ಮ ಜಿಜ್ಞಾಸ. ಹೌದು, ನಾನು ಯಾರು, ನಾನು ಯಾಕೆ ಇಲ್ಲಿ ಬಳಲ್ತಾ ಇದ್ದೇನೆ, ಇದಕ್ಕೆ ಪರಿಹಾರ ಏನು? ಭೌತಿಕ ಒಂದು ಸಮಸ್ಯೆಗಳಿಗೆ ಭೌತಿಕ ಪರಿಹಾರ ಇಲ್ಲ. ಅದನ್ನು ಇಲ್ಲೇ ಮುಂದೆ ಹೇಳ್ತಾ ಇದ್ದಾರೆ ಹರೇ ಕೃಷ್ಣ. ಸೊ ಹಾಗಾಗಿ ಯಾಕೆ ಭೌತಿಕ ಪರಿಹಾರ ಇಲ್ಲ ಅಂದರೆ ಎಲ್ಲ ತೇಪೆದಾರಿ ಕೆಲಸ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಹೌದಾ, ಮುಪ್ಪು ಬರುವುದಿಲ್ವಾ? ಮುಪ್ಪನ್ನು ತಡಿಲಿಕ್ಕಾಗಿ ಎಷ್ಟೋ ಮುಪ್ಪನ್ನು ನಾವು ವಯಸ್ಸಾದಂಗೆ ತೋರಿಸ್ತಿದ್ದಕ್ಕಾಗಿ ಎಲ್ಲ ಮೇಕಪ್ ಮಾಡ್ಕೊಳ್ಬಿಡ್ತೇವೆ ಅಲ್ವಾ? ಮೇಕಪ್ ಮಾಡ್ಕೊಳ್ತೇವೆ. ರೋಗ ಬಂದರೆ ಡಾಕ್ಟರ್ ಹತ್ರ ಹುಷಾರು ಮಾಡ್ಕೊಳ್ಳಿಕ್ಕೆ ಹೋಗ್ತೇವೆ, ಅಥವಾ ರೋಗ ಬರ್ದಿದ್ದಂಗೆ ನಾವು ಎಲ್ಲ ಇದನ್ನು ಮಾಡ್ತೇವೆ, ಆದರೆ ರೋಗ ತಪ್ಪಿಸ್ಲಿಕ್ಕಾಗಲ್ಲ. ಆಯಿತು, ಮೃತ್ಯು ಬರ್ದಿದ್ದಂಗೆ ನಾವು ಅದನ್ನು ಪ್ರಯತ್ನ ಮಾಡ್ತೇವೆ, ಆದರೂ ಆಗಲ್ಲ. ತೇಪೆದಾರಿ ಕೆಲಸ. ಸೊ ಹಾಗಾದರೆ ಜನ್ಮ ಮೃತ್ಯು ಜರಾವ್ಯಾಧಿಗಳೇ ಇಲ್ಲದಿರ್ತಕ್ಕಂಥ ಲೋಕ ಇದೆ, ಅದು ಭಗವಂತನ ಲೋಕ.
ಸೊ ಹಾಗಾಗಿ ನಮಗೆ ಅಲ್ಲಿ ತ್ರಿವಿಧ ತಾಪತ್ರಯಗಳಿಲ್ಲ, ಅಲ್ಲಿ ಕಾಲದ ಪರಿಣಾಮ ಇಲ್ಲ, 3 ಗುಣಗಳ ಪ್ರಭಾವ ಇಲ್ಲ. ಸೊ ಅಲ್ಲಿರ್ತಕ್ಕಂಥದ್ದು ಆನಂದಮಯ. ಸೊ ಈ ವಿಚಾರ ನಮಗೆ ಎಲ್ಲವೂ ಕೂಡ ಭಗವಂತನ ಆ ಒಂದು ಆ ಭಗವದ್ಗೀತೆಯಿಂದ, ಶ್ರೀಮದ್ ಭಾಗವತದಿಂದ ನಮಗೆ ತಿಳುವಳಿಕೆ ಬರುತ್ತೆ, ವೈದಿಕ ಸಾಹಿತ್ಯಗಳಿಂದ ತಿಳುವಳಿಕೆ ಬರುತ್ತೆ. ಸೊ ಆದ್ದರಿಂದ ಜ್ಞಾನ ಚಕ್ಷು. ಈಗ ನಾವು ಅಜ್ಞಾನ ಅಂಧಕಾರದಲ್ಲಿ ಇದ್ದೇವೆ. ಅಜ್ಞಾನತೆ ತಿಮಿರಾಂಧಸ್ಯ, ಅಜ್ಞಾನದ ದೊಡ್ಡ ಅಂಧಕಾರ, ನಮ್ಗೆ ಏನೂ ಗೊತ್ತಿಲ್ಲ. ಕಣ್ಣು ಬಿಟ್ಟರು ನೋಡಿದ್ರು ಕೂಡ ಕತ್ತಲೆ ಒಳಗಿದ್ದೇವೆ, ಕಣ್ಣಿದ್ದು ಕುರುಡರು. ಯಾಕಂದ್ರೆ ಕತ್ತಲೆ ಒಳಗೆ ಏನು ಕಾಣುವುದಿಲ್ಲ ಅಲ್ವಾ? ಅದಕ್ಕೆ ಯಾರಾದ್ರೂ ಬಂದು ಟಾರ್ಚ್ ಬಿಟ್ರೆ ನಮ್ಗೆ ಕಾಣುತ್ತೆ ಅಲ್ವಾ? ಜ್ಞಾನದ ಬೆಳಕಿನಿಂದ ಬರುತ್ತೆ. ಹರೇ ಕೃಷ್ಣ. ಇದನ್ನು ಓದಿ. ಹರೇ ಕೃಷ್ಣ. ಓದ್ಲ ಮಾತಾಜಿ? ಓದಿ. ಹರೇ ಕೃಷ್ಣ. ಭಗವದ್ಧಾಮಕ್ಕೆ ಅದೇ ಅಲ್ವಾ ಮಾತಾಜಿ? ಎಸ್, ಹರೇ ಕೃಷ್ಣ. ನಾನು ಯಾವ್ದನ್ನು ತೋರಿಸಿರ್ತೇನೆ ಅದು ಓದ್ಬೇಕಾಗತ್ತೆ. ಹರೇ ಕೃಷ್ಣ. ಆಯ್ತು. ಭಗವದ್ಧಾಮಕ್ಕೆ ಮರಳುವುದೇ ಬೇರೆ ವಿದ್ಯೆ. ಅದನ್ನು ಉಪನಿಷತ್ತುಗಳು, ವೇದಾಂತ ಸೂತ್ರ, ಭಗವದ್ಗೀತೆ, ಶ್ರೀಮದ್ ಭಾಗವತ ಮೊದಲಾದವುಗಳಿಂದ ಕಲಿಯಬೇಕು. ಈ ಜೀವನದಲ್ಲಿ ಸಂತೋಷದಿಂದಿರಲು ಮತ್ತು ಈ ಭೌತ ದೇಹವನ್ನು ತ್ಯಾಗ ಮಾಡಿದ ಅನಂತರ ಶಾಶ್ವತವಾದ ಆನಂದಮಯ ಜೀವನ ಪಡೆಯಲು ಈ ಪವಿತ್ರ ಗ್ರಂಥಗಳನ್ನು ಆಶ್ರಯಿಸಿ ದಿವ್ಯ ಜ್ಞಾನವನ್ನು ಸಂಪಾದಿಸಬೇಕು. ಬದ್ಧ ಜೀವಿಯು ದೇವರೊಂದಿಗೆ ತನ್ನ ನಿತ್ಯ ಸಂಬಂಧವಿದೆ ಎಂಬುದನ್ನು ಮರೆತಿದ್ದಾನೆ ಮತ್ತು ತನ್ನ ಜನ್ಮಸ್ಥಳವೇ ಸರ್ವಸ್ವ ಎಂದು ಒಪ್ಪಿಕೊಂಡಿದ್ದಾನೆ. ಭಗವಂತನು ವಿಸ್ಮೃತಿಶೀಲ ಮಾನವನಿಗೆ ಅವನ ಧಾಮ, ಮನೆ ಈ ಭೌತ ಜಗತ್ತಿನಲ್ಲಿಲ್ಲ ಎಂಬುದನ್ನು ತಿಳಿಸಲು ಮೇಲೆ ಹೇಳಿದ ಧರ್ಮ ಗ್ರಂಥಗಳನ್ನು ಭಾರತದಲ್ಲಿ, ಬೇರೆ ಧರ್ಮ ಗ್ರಂಥಗಳನ್ನು ಇತರ ದೇಶಗಳಲ್ಲಿ ನೀಡಿದ್ದಾನೆ. ಜೀವಿಯು ಆಧ್ಯಾತ್ಮಿಕ ಸ್ವರೂಪಿ. ಅವನು ತನ್ನ ಆಧ್ಯಾತ್ಮಿಕ ಧಾಮಕ್ಕೆ ಮರಳುವುದರಿಂದ ಮಾತ್ರ ತೃಪ್ತನಾಗುವನು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸೊ ಹಾಗಾಗಿ ಇಲ್ಲಿ ಆಚಾರ್ಯರು ಏನು ಹೇಳ್ತಾ ಇದ್ದಾರೆ, ನಮಗೆ ಶ್ರೀಲ ಪ್ರಭುಪಾದರು ಏನು ಹೇಳ್ತಾ ಇದ್ದಾರೆ, ಈಗ ಭಗವಂತನ ಧಾಮಕ್ಕೆ ನಿಮಗೆ ಹೋಗಬೇಕಾ? ಹಾಗಾದ್ರೆ ಈ ಪ್ರಾಪಂಚಿಕ ವಿದ್ಯೆಗಳು ಅದರಲ್ಲಿ ಏನು ಬರೋದಿಲ್ಲ. ನಮಗೆ ಭಗವದ್ಧಾಮಕ್ಕೆ ಹೋಗ್ಲಿಕ್ಕೆ ಬೇರೆ ವಿದ್ಯೆ. ಸೊ ಅದು ದಿವ್ಯ ಜ್ಞಾನ. ಸೊ ಇದನ್ನ ನಾವು ಹೇಗೆ ಕಲಿಬೇಕು? ನಾವು ಈ ತರ ಉಪನಿಷತ್ತುಗಳು, ವೇದಾಂತ ಸೂತ್ರ, ಭಗವದ್ಗೀತೆ, ಶ್ರೀಮದ್ ಭಾಗವತ, ಈ ದಿವ್ಯ ಗ್ರಂಥಗಳು, ಅಪೌರುಷೇಯ ಗ್ರಂಥಗಳು, ಅದರಿಂದ ಕಲಿಬೇಕು. ಸೊ ಈಗ ಇದರಿಂದ ಏನಾಗುತ್ತೆ, ನಮಗೆ ನಿಜವಾದ ಜ್ಞಾನ ಬರುತ್ತೆ. ಇದು ಶಾಸ್ತ್ರ ಚಕ್ಷು. ಈಗ ನಮ್ಮಲ್ಲಿ ಇರ್ತಕ್ಕಂಥದ್ದು ಭೌತಿಕ ಕಣ್ಣು. ಇದು ನಮ್ಮ ಕಣ್ಣುಗಳು ಇದನ್ನೆಲ್ಲ ತಿಳ್ಕೊಳ್ಳೋಕ್ಕೆ ಸಾಧ್ಯ. ಈ ಕಣ್ಣಿನಿಂದ ತಿಳ್ಕೊಳ್ಳೋಕ್ಕೆ, ನೋಡ್ಲಿಕ್ಕೆ ಸಾಧ್ಯ. ನಾವು ನೋಡಿದ್ದನ್ನು ನಂಬ್ತೇವೆ, ವಿಜ್ಞಾನ ಪ್ರಯೋಗ ಮಾಡಿ ನೋಡ್ತದೆ. ಆದರೆ ಇದಕ್ಕೆ ನಿಲುಕದದ್ದು ಭಗವಂತನ ಜ್ಞಾನ, ಭಗವಂತನ ಧಾಮದ ಜ್ಞಾನ. ಇದು ನಮ್ಮ ಭೌತಿಕ ಕಣ್ಣಿಗೆ ನಮ್ಮ ಕಣ್ಣಿಗೆ ಅಥವಾ ನಮ್ಮ ಭೌತಿಕ ಇಂದ್ರಿಯಗಳಿಗೆ ಅದು ನಿಲುಕದಿದ್ದು. ಅದು ಚಿಕ್ಕ ಮೆದುಳಿನಿಂದ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅದು 3 ಗುಣಗಳಿಂದ ನಾವು ಕೂಡಿ 3 ಗುಣಗಳಲ್ಲಿ ಇದ್ದೇವೆ. ಭಗವಂತನ ಲೋಕ, ಅಲ್ಲಿ 3 ಗುಣಗಳಿಲ್ಲ. ಅಲ್ಲಿ ಈ ಯಾವುದೇ ಇದು ಕಾಲದ ಪ್ರಭಾವ ಇಲ್ಲ. ಅಂತಹ ಲೋಕ ನಮಗೆ ಇದಕ್ಕೆ ಬರೋದಿಲ್ಲ. ಸೊ ಅದಕ್ಕೆ ಶ್ರೀಕೃಷ್ಣ ನಾಮಾದಿ ನಭವೇ ಗ್ರಾಹ್ಯಂ ಇಂದ್ರಿಯೈಹಿ, ಇಂದ್ರಿಯಕ್ಕೆ ಗ್ರಾಹ್ಯವಾದುದಲ್ಲ. ಹಾಗಾದರೆ ಅದನ್ನು ಹೇಗೆ ನಾವು ತಿಳ್ಕೊಳ್ಳೋದು? ಅಪೌರುಷೇಯ ಗ್ರಂಥಗಳು. ಈ ಗ್ರಂಥಗಳು ಭಗವಂತನಿಂದ ಬಂದಿದೆ. ಭಗವದ್ಗೀತೆ ಭಗವಂತನ ಮುಖಕಮಲದಿಂದ ಬಂದಿರತಕ್ಕಂಥದ್ದು. ಶ್ರೀಮದ್ ಭಾಗವತಂ ಇದು ಭಗವಂತನ ಭಕ್ತರು ಇದನ್ನ ಶ್ರೀಮದ್ ಭಾಗವತವನ್ನ, ಅಂದರೆ ಅದರಲ್ಲಿ ಭಕ್ತರ ಕಥೆಗಳಿಂದ ತುಂಬಿ ಹೋಗಿದೆ. ಶ್ರೀಮದ್ ಭಾಗವತವನ್ನು ಶುಕಮುನಿಗಳು ಹಾಡಿದ್ದಾರೆ, ಶ್ರೀ ವೇದವ್ಯಾಸರು ಅದನ್ನ ಹೇಳಿದ್ದಾರೆ, ಈ ಶ್ರೀಮದ್ ಭಾಗವತವನ್ನ. ಸೊ ಹಾಗಾಗಿ ಅದರಲ್ಲಿ ಭಕ್ತರ ಕಥೆಗಳಿಂದ ತುಂಬಿ ಹೋಗಿದೆ. ಭಗವಂತನ ಈ ಉಪದೇಶಗಳು ಭಗವದ್ಗೀತೆ ಭಾಗವತದಲ್ಲಿದೆ. ವೇದವನ್ನ ಭಗವಾನ್ ಶ್ರೀಕೃಷ್ಣ ಸ್ವತಃ ಬ್ರಹ್ಮನಿಗೆ ಹೇಳಿದ್ದಾನೆ. ಈ ವೇದಗಳ ಅಂತ್ಯದಲ್ಲಿ ವೇದಾಂತ. ಸೊ ಅದನ್ನ ಸೂತ್ರಗಳ ಪ್ರಕಾರ ಹೇಳಿದ್ದಾರೆ. ಯಾಕೆಂತಂದ್ರೆ ಅಷ್ಟು ದೊಡ್ಡ ವೇದಗಳು ವಿಸ್ತಾರವಾದದ್ದು. ಸೊ ಅದನ್ನ ಚಿಕ್ಕ ಪ್ರಮಾಣದಲ್ಲಿ ಸೂತ್ರದಲ್ಲಿ ಅಡಗಿಸಲಾಗಿದೆ ವೇದಗಳ ಸಾರವನ್ನ. ಸೊ ಅದು
ಅಷ್ಟೆಲ್ಲ ದೊಡ್ಡ ವೇದಗಳ ಆದ ಮೇಲೆ ಉಪನಿಷತ್ತುಗಳು ಬರುತ್ತೆ. ಸೊ ಹಾಗಾಗಿ ಇದನ್ನೆಲ್ಲ ನಾವು ಕಲಿಬೇಕು. ಇದನ್ನ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ನಾವು ಶಾಸ್ತ್ರ ಚಕ್ಷುವನ್ನು ಪಡ್ಕೊಳ್ಬೇಕು. ಅದು ಜ್ಞಾನದ ಕಣ್ಣು. ಈ ಜ್ಞಾನದ ಕಣ್ಣಿನಿಂದ ಭಗವಂತನನ್ನು ಅರಿತುಕೊಂಡು ಭಗವಂತನ ಅರಿತುಕೊಳ್ಬೇಕು. ಇನ್ನು ಅಂದ್ರೆ ಆಗ ಭಕ್ತಿಗೆ ಬರಬೇಕು, ಪ್ರೇಮದ ಕಣ್ಣಿಗೆ ಬರಬೇಕು. ನಾವು ಚರ್ಮಚಕ್ಷುವಿನಿಂದ ಜ್ಞಾನ ಚಕ್ಷು ಪಡ್ಕೊಂಡು ಜ್ಞಾನ ಚಕ್ಷುವಿನಿಂದ ಪ್ರೇಮ ಚಕ್ಷುವನ್ನು ಪಡ್ಕೋಬೇಕು. ಈ ಪ್ರೇಮ ಚಕ್ಷು ಹೇಗೆ ಬರುತ್ತೆ? ಅದು ಭಗವಂತನ ಭಕ್ತಿ ಸೇವೆಯಿಂದ ಬರುತ್ತೆ. ಸೊ ಹಾಗಾಗಿ ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೇನ ಸಂತಾ ಸದೈವ ಹೃದಯೇಶು ವಿಲೋಕಯಂತಿ ಎಂ ಶ್ಯಾಮ ಸುಂದರಂ ಗುಣಸ್ವರೂಪಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ ಅಂತ ಹೇಳಿದ್ದಾನೆ. ಅಂದರೆ ಬ್ರಹ್ಮನೇ ಹೇಳಿದ್ದಾನೆ. ಸೊ ಪ್ರೇಮ ಯಾರಿಗೆ ತುಂಬಿಕೊಂಡಿರುತ್ತೆ ಅದು ಅವರು ಭಗವಂತನ ಅರ್ಥಕೊಳ್ಳಿಕ್ಕೆ ಸಾಧ್ಯ. ಭಕ್ತ್ಯಾಮಾಂ ಅಭಿಜಾನಾತಿ ಯಾವಾನ್ ಯಶ್ಚಾಸ್ಮಿ ತತ್ವತಃ ತಥೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದ್ ಅನಂತರಂ. ಸೊ ಹಾಗಾಗಿ ಈ ಜೀವನದಲ್ಲಿ ಭಕ್ತರು ಮಾತ್ರ ಭಗವಂತನ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಭಕ್ತಿಗೆ ಬರಲಿಕ್ಕೆ ಹೇಗೆ ಸಾಧ್ಯ? ಜ್ಞಾನ ಚಕ್ಷುವಿನಿಂದ ಅರ್ಥ ಮಾಡ್ಕೊಳ್ಬೇಕು. ಜ್ಞಾನ ಚಕ್ಷುವಿನಿಂದ ಮಾಡಿಕೊಂಡು ನಾವು ಭಕ್ತಿಗೆ ಬರಬೇಕು. ಆಮೇಲೆ ನಮಗೆ ಜೀವನದಲ್ಲಿ ಸಂತೋಷದಿಂದಿರಲು ಈ ಭೌತ ದೇಹವನ್ನು ತ್ಯಾಗ ಮಾಡಿದ ನಂತರ ಶಾಶ್ವತವಾದ ಆನಂದಮಯ ಜೀವನವನ್ನು ಪಡೆಯಲು ಈ ಪವಿತ್ರ ಗ್ರಂಥಗಳನ್ನು ಆಶ್ರಯಿಸಿ ದಿವ್ಯ ಜ್ಞಾನ ಪಡಿಬೇಕು. ಇದು ಪವಿತ್ರ ಗ್ರಂಥಗಳು. ಯಾಕೆ ಪವಿತ್ರ ಗ್ರಂಥ? ಅಪೌರುಷೇಯ ಗ್ರಂಥ. ಇದರ ಮೂಲ ಕೃಷ್ಣ, ಮೂಲ ಭಗವಂತನೇ ನಮ್ಮ ಮೇಲೆ ಅವ್ಯಾಜ ಕರುಣೆ ಇಟ್ಟು ಭಗವದ್ಗೀತೆ ಕೊಟ್ಟಿದ್ದಾನೆ. ಮತ್ತೆ ತನ್ನ ಭಕ್ತರ ಮೂಲಕ ಶ್ರೀಮದ್ ಭಾಗವತವನ್ನು ಹಾಡಿಸಿದ್ದಾನೆ. ತಾನೇ ವೇದಗಳನ್ನು ಹೇಳಿದ್ದಾನೆ. ವೇದಾಂತ ಸೂತ್ರಗಳನ್ನು ಶಕ್ತ್ಯಾವೇಶ ಅವತಾರ ಶ್ರೀ ವೇದವ್ಯಾಸರು ಆಗಿ ಅವನು ಎಲ್ಲದನ್ನು ಕೊಟ್ಟಿದ್ದಾನೆ. ಪುರಾಣಗಳು, ಭಾಗವತ ಮಹಾಪುರಾಣ, ಭಾಗವತ ಪುರಾಣ. ಸೊ ಇದು ಈ ಭೌತ ಶರೀರ ನಮ್ಮದು, ಇದು ಪರ್ಮನೆಂಟ್ ಅಲ್ಲ, ಇದು ಅಶಾಶ್ವತವಾದದ್ದು. ಸೊ ಈ ಭೌತ ಶರೀರ ಒಂದಲ್ಲ ಒಂದು ದಿವಸ ಹೋಗುತ್ತೆ. ಅದರ ನಂತರ ನಮಗೆ ಈ ಮತ್ತೊಂದು ಶರೀರ ಬೇಕೆ, ಭೌತ ಶರೀರ, ದುಃಖದಲ್ಲಿ ನರಳಾಡ್ಲಿಕ್ಕೆ. ಅದೇ ಹುಟ್ಟು ಸಾವು ಮುಪ್ಪು ರೋಗದಲ್ಲಿ ಮತ್ತೆ ಸಿಕ್ಕಾಕೊಳ್ಳಲಿಕ್ಕೆ ಬೇಡ. ಅದಕ್ಕೆ ಅವರು ಆಚಾರ್ಯರು ಏನು ಹೇಳ್ತಾರೆ, ನೀವು ಯಾಕೆ ಇಷ್ಟೆಲ್ಲ ಕಷ್ಟಪಡ್ತೀರಿ ಭೌತಿಕದಲ್ಲಿ? ಈ ಜನ್ಮದಲ್ಲಿ ನಿಮಗೆ ಭಗವಂತನ ಲೋಕಕ್ಕೆ ಹೋಗ್ಬೋದು. ಅಥವಾ ಇದಕ್ಕೆ ಎಲ್ಲ ಜ್ಞಾನವನ್ನು ನೀವು ಪಡ್ಕೊಳ್ಳೋದಾದ್ರೆ, ಆ ಭಗವಂತನ ಶಾಶ್ವತ ಆನಂದಮಯ ನೀವು ಜೀವನವನ್ನು ಪಡ್ಕೋಬೇಕು ಅಂದ್ರೆ ಈ ಪವಿತ್ರ ಗ್ರಂಥವನ್ನು ಆಶ್ರಯಿಸಬೇಕು. ಟೇಕ್ ಶೆಲ್ಟರ್ ಆಫ್ ಅಪೌರುಷೇಯ ಗ್ರಂಥ, ಅದನ್ನು ಆಶ್ರಯಿಸಬೇಕು. ಭಗವದ್ಗೀತೆ ಭಾಗವತವನ್ನು ನಾವು ಆಶ್ರಯಿಸಬೇಕು. ಭಾಗವತ ಅಂತಂದ್ರೆ ಭಗವಂತನ ಗ್ರಂಥಾವತಾರ. ಸೊ ಭಗವಂತನ ಅವತಾರ, ಅದು ಗ್ರಂಥಾವತಾರ. ಭಗವದ್ಗೀತೆ ಭಗವಂತನೇ ಹಾಡಿದ್ದು. ಸೊ ಅದರಲ್ಲಿ ನಾವು ಆಶ್ರಯ ತಗೋಬೇಕು ಅಂತಂದ್ರೆ ಏನ್ ಮಾಡ್ಬೇಕು ನಾವು? ಹರೇ ಕೃಷ್ಣ. ಅರ್ಥ ಏನು? ನಮ್ಗೆ ಏನ್ ಹೇಳ್ತಾ ಇದ್ದಾರೆ ಶ್ರೀಲ ಪ್ರಭುಪಾದರು? ಹರೇ ಕೃಷ್ಣ, ಹರೇ ಕೃಷ್ಣ. ಅರ್ಥ ಏನ್ ಹೇಳ್ತಾ ಇದ್ದಾರೆ ಶ್ರೀಲ ಪ್ರಭುಪಾದರು? ನಮಗೆ ಕೇಳ್ತಾ ಉಂಟಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅದು ಕ್ವಶನ್ ಗೊತ್ತಾಗ್ಲಿಲ್ಲ ಮಾತಾಜಿ. ನಮ್ಗೆ ಏನ್ ಹೇಳ್ತಾ ಇದ್ದಾರೆ? ಇದರಲ್ಲಿ ಗ್ರಂಥಗಳಲ್ಲಿ ಆಶ್ರಯ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ನಾವು? ನಾವು ಭಗವದ್ಗೀತೆ ಭಾಗವತಮ ಅಧ್ಯಯನ ಮಾಡ್ಬೇಕು ಮಾತಾಜಿ. ನಮ್ ಗುರುಗಳ ಮೂಲಕ ಭಗವದ್ಗೀತೆ ಭಾಗವತ ಶ್ರವಣ ಮಾಡಬೇಕು. ಮಾತಾಜಿ ಶ್ರವಣ ಮಾಡಬೇಕು. ಭಗವದ್ಗೀತೆ ಭಾಗವತ ತರಗತಿಗಳಿಗೆ ಹೋಗ್ಬೇಕು. ಆಮೇಲೆ ನಾವು ಕೂಡ ಪಾರಾಯಣ ಮಾಡಬೇಕು. ಸೊ ಶ್ರವಣ ಕೀರ್ತನ ಇದನ್ನ ಮಾಡಿದರೆ ನಮಗೆ ಭೌತಿಕ ಇಲ್ಲಿ ಕಲಿಯುಗದಲ್ಲಿ ನಮಗೆ ಈ ವೇದಾಂತ ಸೂತ್ರಗಳು ಅರ್ಥ ಆಗಲ್ಲ. ಉಪನಿಷತ್ತುಗಳಂತೂ ಜ್ಞಾನಿಗಳಿಗೆ ಅದರಲ್ಲಿ ಒಗಟಾಗಿರುತ್ತೆ. ಆಮೇಲೆ ವೇದಗಳು ಓದ್ಲಿಕ್ಕಾಗಲ್ಲ, ಅರ್ಥ ಆಗಲ್ಲ. ಸೊ ಹಾಗಾಗಿ ನಮಗೆ ಶ್ರೀಮದ್ ಭಗವದ್ಗೀತೆ ಭಾಗವತ. ಸೊ ಹಾಗಾಗಿ ಇದನ್ನ ಆಶ್ರಯಿಸಬೇಕು. ಈ ಪವಿತ್ರ ಗ್ರಂಥಗಳನ್ನು ಆಶ್ರಯಿಸಿ ದಿವ್ಯ ಜ್ಞಾನವನ್ನು ಪಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಈಗ ಜೀವಿ ಏನ್ ಮಾಡಿದ್ದಾನೆ? ಭಗವಂತನನ್ನೇ ಮರೆತು ಬಿಟ್ಟಿದ್ದಾನೆ. ಅದು ಹೇಗೆ ಅಂತ ಕೇಳಿದ್ರೆ, ಭಗವಂತ ತಂದೆ ಅಲ್ವಾ? ನಮ್ಮ ತಂದೆ ಭಗವಂತ, ಹೌದು ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಇದು ಏನಾಗೋಗಿದೆ? ನಾವೀಗ ಭೌತಿಕ ಪ್ರಪಂಚಕ್ಕೆ ಬಂದು ಇಲ್ಲಿ ನಾವು ಮರ್ತು ಬಿಟ್ಟಿದ್ದೀವಿ. ಸೊ ಈಗ ಏನಾಗಿತ್ತಂದ್ರೆ, ಒಂದು ಚಿಕ್ಕ ಹುಡುಗಿ ಇದ್ಲು. ಅವಳು ಏನ್ ಮಾಡಿದ್ಲಂತೆ, ಅವಳು ವೃಂದಾವನದಲ್ಲಿ ಹುಡುಗಿ, ಅದು ಹತ್ರ ಹಳ್ಳಿ ಹುಡುಗಿ. ಆಮೇಲೆ ಅಲ್ಲಿಂದ ಅವಳಿಗೆ ಓದ್ಲಿಕ್ಕೆ ಅಂತ ಚಿಕ್ಕಪ್ಪನ ಮನೆಗೆ ದೆಹಲಿಗೆ ಕಳಿಸಿದ್ರು. ಆ ದೆಹಲಿಗೆ ಹೋದಾಗ ಅಲ್ಲಿ ಅವಳಿಗೆ ಎಲ್ಲ ಸಿಟಿ ಅಲ್ವಾ, ಇಲ್ಲೆಲ್ಲ ವಾತಾವರಣ ಅವಳಿಗೆ ಖುಷಿ ಆಯ್ತು. ಆಮೇಲೆ ಅವಳಿಗೆ ಅಲ್ಲೇ ಆಮೇಲೆ ತನ್ನ ಒಂದು ಚಿಕ್ಕಪ್ಪನನ್ನೇ ಅಪ್ಪ ಅಮ್ಮ ಅಂತ ಕರೀಲಿಕ್ಕೆ ಶುರು ಮಾಡಿಬಿಟ್ಲು.
ಅಪ್ಪ ಅಮ್ಮ ಅಂತ ಕರ್ಲಿಕ್ಕೆ ಶುರು ಮಾಡಿದ್ರು. ಆಮೇಲೆ ಅವಳು ರಜದಲ್ಲಿ ಆದರೂ ಹೋಗು ನಿನ್ನ ಅಪ್ಪ ಅಮ್ಮಂಗಂದ್ರೆ, ಇಲ್ಲ ನಾನು ಇಲ್ಲೇ ಇರ್ತೇನೆ, ನಂಗೆ ಇಲ್ಲಿ ಖುಷಿ ಇದೆ ಹೇಳ್ತಾಳೆ. ಅಂದರೆ ಅವಳಿಗೆ ಅಪ್ಪ ಅಮ್ಮನೇ ಮರ್ತಂಗಾಯ್ತು. ಯಾಕೆ? ಅವಳಿ ಆಕರ್ಷಣೆ ಆ ಜೀವನದಲ್ಲಿ, ಆ ಪೇಟೆಯ ಜೀವನದಲ್ಲಿ ತನ್ನ ಅವಳು ಹೇಳ್ತಾಳೆ, ಅಲ್ಲಿ ಮನೆಯಲ್ಲಿ ಇದೇ ನೀವೇ ತಂದೆ ತಾಯಿ ನನಗೆ, ಇಲ್ಲೆಲ್ಲ ಫ್ರೆಂಡ್ಸ್ ಇದ್ದಾರೆ ನನಗೆ, ಎಲ್ಲ ಅನೇಕ ಫ್ರೆಂಡ್ಸ್ಗಳು, ರಜದಲ್ಲಿ ಅಲ್ಲಿ ಅವ್ರ ಜೊತೆ ನಾನು ಕಳೆದು ಬಿಡ್ತೇನೆ ಅಂತ ಹೇಳ್ತಾಳೆ. ತಂದೆ ತಾಯಿಯನ್ನೇ ಮರೀತಾಳೆ. ಹಾಗೆ ನಾವು ಕೂಡ ಇಲ್ಲಿ ಭೌತಿಕ ಪ್ರಪಂಚಕ್ಕೆ ಬಂದಾಗ ಬದ್ಧಾತ್ಮರು ಭಗವಂತನನ್ನು ಮರೆಯೋದು. ಭಗವಂತ ನಮ್ಮ ತಂದೆ ಅಲ್ವಾ? ನಾವು ಮರೆತು ನಾವಿಲ್ಲಿ ನಮಗೆ ನಾವು ಯಾರನ್ನ ತಂದೆ ತಾಯಿ ಮಾಡ್ಕೊಂಡ್ಬಿಟ್ಟಿದ್ದೇವೆ? ಹರೇ ಕೃಷ್ಣ. ಇದೇ ಸರ್ವಸ್ವ, ನಮಗೆ ಭೌತಿಕದ ತಂದೆ ತಾಯಿನ ಸರ್ವಸ್ವ ಅಂತ ತಿಳ್ಕೊಂಡ್ಬಿಟ್ಟಿದ್ದೇವೆ. ಹೌದೋ ಅಲ್ವೋ? ಹರೇ ಕೃಷ್ಣ. ಹೌದು ಮತ್ತೆ ಹೌದು ಮಾತಾಜಿ. ಇದಕ್ಕೆ ಒಂದು ಉತ್ತಮ ಉದಾಹರಣೆ ಅಂದ್ರೆ, ಈಗ ಇಂದ್ರನಿಗೆ ಒಂದು ಶಾಪ ಬಂದಿತ್ತು. ಅವನಿಗೆ ಹಂದಿ ಆಗ್ಬೇಕು ಅಂತ. ಹಂದಿ ಆದಾಗ ಹಂದಿಯ ಕುಟುಂಬ ಆಯ್ತು. ಅವನಿಗೆ ಹೆಂಡತಿ ಮಕ್ಕಳು ಎಲ್ಲ ಇದ್ದಿದ್ರು. ಅವನು ಹಂದಿ ಏನ್ ಮಾಡ್ತೆ ಅಂತ ಎಲ್ಲರಿಗೂ ಕೂಡ ಗೊತ್ತುಂಟು. ಅವನು ಅದರಲ್ಲಿಯೇ ಸುಖದಲ್ಲಿ ಇದ್ದ. ಅವನ ಆ ಒಂದು ಶಾಪ ಮುಗೀತು. ಆವಾಗ ಬ್ರಹ್ಮ ಬಂದು ಹೇಳ್ತಾನೆ, ಇಂದ್ರ ನೀನು ಇಲ್ಲಿ ನನಗೆ ಇದನ್ನು ಬಿಟ್ಬಿಡು, ನಿನ್ಗೆ ಮತ್ತಿಂದ ಇಂದ್ರ ಪದವಿ ಸಿಕ್ಕತ್ತೆ ಬಾ ಅಂತ. ಯಪ್ಪ, ಇದು ನನಗೆ ಬಿಡೋದಿಲ್ಲಪ್ಪ, ಇಲ್ಲಿ ನಾನು ಸಂತೋಷವಾಗಿದ್ದೇನೆ, ಇಲ್ಲಿ ನನಗೆ ಹೆಂಡತಿ ಮಕ್ಕಳಿದ್ದಾರೆ, ಇದನ್ನ ಹೇಗೆ ಬಿಡುದು? ನಾ ಬರೋದಿಲ್ಲ ಹೇಳ್ತಾನೆ. ಅಂದ್ರೆ ಭಗವಂತ ಅಂದ್ರೆ ಎಲ್ಲದನ್ನು ಮರೆತು ಬಿಟ್ಟಿದ್ದಾನೆ ಅವ. ಅಂದ್ರೆ ಎಲ್ಲಿ ಜನ್ಮಸ್ಥಳ ಇದೆ ಅದೇ ಸರ್ವಸ್ವ ಅಂತ ತಿಳ್ಕೊಂಡ್ಬಿಡ್ತೇವೆ ಅಲ್ವಾ? ಹರೇ ಕೃಷ್ಣ. ಈ ಭೌತಿಕವೇ ಸರ್ವಸ್ವ ಅಂತ ತಿಳ್ಕೊಂಡ್ಬಿಡ್ತೇವೆ. ಸೊ ಹಾಗಾಗಿ ಭಗವಂತನನ್ನು ನಾವು ಮರೆತಿದ್ದೇವೆ. ನಮಗೆ ಒಬ್ಬ ತಂದೆ ಇದ್ದಾನೆ, ಪರಮ ತಂದೆ. ಅವನ ಜೊತೆಯಲ್ಲಿ ಅವನ ಮನೆ, ಆ ಎಲ್ಲ ಭೌತಿಕ ಜಗತ್ತಿನ ಚರಾಚರ ಜಗತ್ತಿನ ಒಡೆಯ ಅವನಲ್ಲಿ ಆನಂದವೇ ತುಂಬಿದೆ. ಅವನ ಮನೆಯಲ್ಲಿ ಧಾಮದಲ್ಲಿ, ಭಗವಂತನ ಧಾಮದಲ್ಲಿ ಅಲ್ಲಿ ಹೋಗ್ಬೇಕು. ಅಲ್ಲಿ ಜಸ್ಟ್ ಭಗವಂತನ ಮಕ್ಕಳಾಗಿ ನಾವು ಇರಬೇಕು ಅಷ್ಟೇ. ಆಗ ನಮಗೆ ಆನಂದ ಇರುತ್ತೆ. ಇಲ್ಲಿ ಇದನ್ನೇ ನಾವು ಮರೆತು ಬಿಟ್ಟಿದ್ದೇವೆ. ಭಗವಂತ ಇದ್ದಾನೆ, ನಮಗೊಂದು ಇದನ್ನ ನೆನಪೇ ಇಲ್ಲ ಅಲ್ವಾ? ಹರೇ ಕೃಷ್ಣ. ಹೌದು ಮತ್ತೆ ತರಗತಿಗೆ ಬಂದಾಗ ನಮಗೆ ಸ್ವಲ್ಪ ನೆನಪಾಗುತ್ತೆ, ಆಮೇಲೆ ಹೋದ್ಕೊಳ್ಳೋ ಮತ್ತಿಂದೆ ಅದೇ ತರ ನಾಯಿ ಬಾಲು ಡೊಂಕು ಅಲ್ವಾ? ಮತ್ತೆ ಹಿಂದೆ ನಮ್ಮ ಜೀವನ. ಸೊ ಹಾಗಾಗಿ ಭಗವಂತ ಏನ್ ಮಾಡಿದ್ದಾನೆ? ವಿಸ್ಮೃತಿಶೀಲ ಮಾನವನಿಗೆ ಅವನ ಧಾಮ ಮನೆ ಈ ಭೌತಿಕ ಜಗತ್ತಿನಲ್ಲಿ ಇಲ್ಲ ಎಂಬುದನ್ನು ತಿಳಿಸಲು ಮೇಲೆ ಹೇಳಿದ ಧರ್ಮ ಗ್ರಂಥಗಳನ್ನು ಭಾರತದಲ್ಲಿ ಬೇರೆ ಬೇರೆ ಧರ್ಮ ಗ್ರಂಥಗಳು ಇತರ ದೇಶಗಳಲ್ಲಿ ನೀಡಿದ್ದಾನೆ. ಅದಕ್ಕೆ ಭಗವಂತ ಏನ್ ಹೇಳ್ತಾನೆ? ಇದು ನಿಮ್ಮ ಮನೆ ಅಲ್ಲ, ಇದು ಅಲ್ಲಿದೆ ನಿಮ್ಮ ಮನೆ, ನನ್ನ ಮನೆ, ಭಗವಂತನ ಧಾಮ ಇದೆ ನಿಮಗೆ. ಇದನ್ನು ತಿಳಿಸ್ಬೇಕಲ್ಲ. ತಿಳಿಸ್ಲಿಕ್ಕಾಗಿ ಭಾರತದಲ್ಲಿ ಭಗವಂತ ಏನ್ ಮಾಡಿದ? ಭಗವದ್ಗೀತೆ, ಭಾಗವತಂ ಅಂತ ಅದನ್ನ ಧರ್ಮ ಗ್ರಂಥಗಳನ್ನ ಅಲ್ಲಿಂದ ಎಲ್ಲರಿಗೂ ಅವನು ಹೇಳಿದ್ದು ಭಾರತ ದೇಶಕ್ಕಲ್ಲ, ಇಡೀ ಎಲ್ಲ ಪ್ರಪಂಚದಲ್ಲಿ ಎಲ್ಲರಿಗೂ ಕೂಡ. ಸೊ ಆ ಧರ್ಮ ಗ್ರಂಥಗಳಿರೋದು ಜಗತ್ತಲ್ಲಿ ಎಲ್ಲರಿಗೂ ಕೂಡ. ಸೊ ಬೇರೆ ಧರ್ಮ ಗ್ರಂಥಗಳನ್ನು ಬೇರೆ ದೇಶದಲ್ಲಿ ಕೊಟ್ಟಿದ್ದಾನೆ ಅಲ್ವಾ? ಎಷ್ಟೋ ಧರ್ಮದವರು ಅವರವರ ಧರ್ಮ ಗ್ರಂಥಗಳನ್ನ ಕೊಟ್ಟಿದ್ದಾನೆ. ಅದೆಲ್ಲ ಭಗವಂತ ಕೊಟ್ಟಿರೋದು. ಸೊ ಆದರೆ ಅದರಲ್ಲಿ ಎಲ್ಲದರ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಎಲ್ಲದೂ ಕೂಡ ಆಧ್ಯಾತ್ಮಿಕ ಧಾಮ ಮುಖ್ಯವಾದದ್ದು. ಭಗವಂತನ ಲೋಕಕ್ಕೆ ಹೋಗ್ಬೇಕು. ಯಾಕೆಂತಂದ್ರೆ ಜೀವಿ ಆಧ್ಯಾತ್ಮಿಕ ಸ್ವರೂಪಿ. ಈಗ ನೋಡಿ, ನಾವು ಪರಾಶಕ್ತಿಗೆ ಸೇರಿದವರು, ಜೀವಾತ್ಮ ಅಲ್ವಾ? ಹರೇ ಕೃಷ್ಣ. ಜೀವಾತ್ಮ ಪರಾಶಕ್ತಿಗೆ ಸೇರಿದ್ದು, ಈ ದೇಹ ಅಪರಾಶಕ್ತಿಗೆ ಸೇರಿದ್ದು. ಸೊ ಆಗ ಈ ಭೌತಿಕ ಪ್ರಪಂಚ ಅದು ಪರಾಶಕ್ತಿ. ಸೊ ಅಪರಾಶಕ್ತಿಗೂ ಪರಾಶಕ್ತಿಗೂ ಹೊಂದಾಣಿಕೆ ಇದೆಯಾ? ಹರೇ ಕೃಷ್ಣ. ಎಣ್ಣೆಗೂ ನೀರಿಗೂ ಹೊಂದಾಣಿಕೆ ಇದೆಯಾ? ಇಲ್ಲ ಅಲ್ವಾ? ಈಗ ಅದಕ್ಕೆ ಅಪರಾಶಕ್ತಿಯ ಜೊತೆ ಪರಾಶಕ್ತಿ ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಈ ಭೌತಿಕ ಶರೀರದಲ್ಲಿ ನಾವು ಜೀವಾತ್ಮ ಸಂತೋಷ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಮೀನನ್ನು ನೀರಿನಿಂದ ಹೊರಗೆ ತಂದ್ರೆ ವಿಲವಿಲ ಒದ್ದಾಡತ್ತೆ ಅಲ್ವಾ? ಅದೇ ರೀತಿ ಜೀವಾತ್ಮ ಆಧ್ಯಾತ್ಮ ಸ್ವರೂಪಿ. ಆಧ್ಯಾತ್ಮ ಶರೀರ ಇತ್ತು ನಮಗೆ, ನಾವು ಸಚ್ಚಿದಾನಂದ ವಿಗ್ರಹ ಜೀವಾತ್ಮ. ಅದು ಭಗವಂತನ ಲೋಕದಲ್ಲಿ ಇರಬೇಕಾಗಿದ್ದು, ಅಲ್ಲಿ ಆನಂದ. ಅದನ್ನು ತೆಗೆದು ಭೌತಿಕ ಲೋಕಕ್ಕೆ ಬಂದ್ರೆ ಇಲ್ಲಿ ಆನಂದ ಇಲ್ಲ, ಇಲ್ಲಿ ದುಃಖ, ಇಲ್ಲಿ ಮತ್ತೆ ಚಡಪಡಿಸ್ತಾನೆ, ಕಳವಳದಲ್ಲಿ ಇರ್ತಾನೆ. ಸೊ ಹಾಗಾಗಿ ಆನಂದ ಸಚ್ಚಿದಾನಂದ ವಿಗ್ರಹ ಭಗವಂತನು ಕೂಡ, ಭಗವಂತ ಸಚ್ಚಿದಾನಂದ ವಿಗ್ರಹ, ಜೀವಾತ್ಮನು ಕೂಡ ಸಚ್ಚಿದಾನಂದ. ಸೊ ಅವನು ಆನಂದದಲ್ಲಿರುವುದು ಭಗವಂತನ ಧಾಮದಲ್ಲಿ. ಸೊ ಹಾಗಾಗಿ ಅವನು ಭೌತಿಕದಲ್ಲಿ ಆನಂದದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಭೌತಿಕದಲ್ಲಿ ಆನಂದ ಇಲ್ಲ.
ಇಲ್ಲಿರುವುದು ಸೋಕಾಲ್ಡ್ ಚಪಲ ಸುಖ. ಸೊ ಅದು ದುಃಖದೊಂದಿಗೆ ಸಮ್ಮಿಶ್ರವಾಗಿದೆ. ದುಃಖ ಅಪಾರವಾದದ್ದು, ಆಮೇಲೆ ಸುಖ ಕ್ಷಣಿಕವಾದದ್ದು. ಸೊ ಹಾಗಾಗಿ ಇದನ್ನ ನಾವು ಆಧ್ಯಾತ್ಮಿಕ ಲೋಕಕ್ಕೆ ಮರಳಿದಾಗ ಮಾತ್ರ ತೃಪ್ತನಾಗ್ತಾನೆ. ಮೀನನ್ನು ನೀರಿಗೆ ಹಾಕಿದಾಗ ಮಾತ್ರ ಮೀನು ಆರಾಮಾಗಿ ಈಜಾಡ್ಕೊಂಡು ಇರುತ್ತೆ. ಮೀನನ್ನು ಹೊರಗೆ ತೆಗೆದ್ರೆ ಚಡಪಡಿಸುತ್ತೆ. ಅಷ್ಟೇ ವ್ಯತ್ಯಾಸ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಭಗವದ್ಧಾಮಕ್ಕೆ ಮರಳುವ ಈ ಸಂದೇಶವನ್ನು ಪ್ರಸಾರ ಮಾಡಲು ದೇವೋತ್ತಮ ಪರಮಪುರುಷನು ತನ್ನ ನೈಜ ಸೇವಕರನ್ನು ತನ್ನ ಸಾಮ್ರಾಜ್ಯದಿಂದ ಕಳಿಸುವನು. ಕೆಲವು ವೇಳೆ ಭಗವಂತನು ಈ ಕೆಲಸ ಮಾಡಲು ತಾನೇ ಅವತರಿಸುವನು. ಎಲ್ಲ ಜೀವಿಗಳು ಅವನ ಪ್ರೀತಿಯ ಪುತ್ರರೇ ಆದ್ದರಿಂದ, ಅವನ ವಿಭಿನ್ನಾಂಶರೇ ಆದ್ದರಿಂದ ಈ ಐಹಿಕ ಪರಿಸ್ಥಿತಿಯಲ್ಲಿ ನಾವು ಸತತವಾಗಿ ಅನುಭವಿಸುತ್ತಿರುವ ಕಷ್ಟಗಳನ್ನು ನೋಡಿ ಭಗವಂತನು ನಮಗಿಂತಲೂ ಹೆಚ್ಚು ಮರುಗುತ್ತಾನೆ. ಈ ಐಹಿಕ ಜಗತ್ತಿನ ಕ್ಲೇಶಗಳು ಮೃತ ವಸ್ತುವಿನೊಂದಿಗೆ ಹೊಂದಿಕೊಳ್ಳಲು ಸಾಧ್ಯವಿಲ್ಲವೆಂಬುದನ್ನು ಪರೋಕ್ಷವಾಗಿ ಎಚ್ಚರಿಸುತ್ತವೆ. ಬುದ್ಧಿವಂತರಾದ ಜೀವಿಗಳು ಈ ಎಚ್ಚರಿಕೆಗಳನ್ನು ಸಾಮಾನ್ಯವಾಗಿ ಗಮನಿಸಿ ವಿದ್ಯೆಯ ಅಥವಾ ದಿವ್ಯ ಜ್ಞಾನದ ಸಂಸ್ಕೃತಿಯಲ್ಲಿ ನಡೆಯುತ್ತಾರೆ. ಮಾನವ ಜನ್ಮವು ಆಧ್ಯಾತ್ಮಿಕ ಜ್ಞಾನದ ಸಂಸ್ಕಾರ ಪಡೆಯಲು ಒಳ್ಳೆಯ ಅವಕಾಶ ಒದಗಿಸುತ್ತದೆ ಮತ್ತು ಈ ಅವಕಾಶದ ಸದುಪಯೋಗ ಪಡಿಸಿಕೊಳ್ಳದ ಮಾನವನನ್ನು ನರಾಧಮ, ಮನುಷ್ಯರಲ್ಲೇ ಅತ್ಯಂತ ಕೀಳಾದವನು ಎಂದು ಕರೆಯುತ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಆದ್ದರಿಂದ ಭಗವದ್ಧಾಮಕ್ಕೆ ಮರಳುವ ಸಂದೇಶ ಇಟ್ಕೊಂಡು ಅಂದ್ರೆ ತನ್ನ ನೈಜ ಸೇವಕರನ್ನು ಸಾಮ್ರಾಜ್ಯನ ಕಳಿಸ್ತಾರೆ. ಸೊ ಹಾಗಾಗಿ ಎಲ್ಲ ಆಚಾರ್ಯರುಗಳು ಭಗವಂತನ ಅವರು ಪ್ರತಿನಿಧಿಗಳು. ಸೊ ಶ್ರೀಲ ಪ್ರಭುಪಾದರು ಕೂಡ ಅಂತರು. ಸೊ ಹಾಗಾಗಿ ಅವರಂತವರು ನಮಗೆ ಕಳಿಸಿರೋದ್ರಿಂದ ನಮ್ಗೆ ಇಷ್ಟೆಲ್ಲ ಒಂದು ಸಂದೇಶ ಅರ್ಥ ಆಗ್ತದೆ. ಭಗವಂತನ ಸಂದೇಶ ಏನು? ಮರಳಿ ಭಗವದ್ಧಾಮಕ್ಕೆ ಬನ್ನಿ, ನೀವು ಅಲ್ಲಿ ಬನ್ನಿ ಅಂತ ಕರೀತಾ ಇದ್ದಾನೆ ಭಗವಂತ. ಸೊ ಅದನ್ನ ಯಾರ ಮುಖಾಂತರ ನಮ್ಗೆ ಕೊಡ್ತಾನೆ? ಆಚಾರ್ಯರುಗಳ ಮುಖಾಂತರ ಸಂದೇಶ ತಲುಪಿಸ್ತಾನೆ. ಅವರು ಬಂದು ನಮ್ಮ ಭೌತಿಕ ಪ್ರಪಂಚಕ್ಕೆ ಬಂದು ನಮಗೆ ಒಂದು ಜ್ಞಾನವನ್ನು ಕೊಡ್ತಾರೆ. ನೋಡಿ, ಶ್ರೀಲ ಪ್ರಭುಪಾದರು ಮತ್ತೆ ಎಷ್ಟು ಪ್ರಪಂಚದಾದ್ಯಂತ ಅವರು ಕೃಷ್ಣ ಪ್ರಜ್ಞೆಯನ್ನು ಹರಡಿದ್ದಾರೆ, ಜ್ಞಾನದ ಬೆಳಕನ್ನು ಕೊಟ್ಟಿದ್ದಾರೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಹೌದು. ಬಹುಕಾಲದಿಂದ ಮರೆತು ಹೋದ ಕೃಷ್ಣನ ಜೊತೆಗೆ ನಮ್ಮ ಸಂಬಂಧ ಇದೆ, ಅದು ಅಂತ ಅದನ್ನ ನೀವು ಮತ್ತೆ ಪುನರುಜ್ಜೀವನ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಹಾಮಂತ್ರ ಹೇಳಿ, ಭಗವದ್ಗೀತೆಯನ್ನ ನೀವು ಕೇಳಿ, ಶ್ರವಣ ಮಾಡಿ, ಮತ್ತೆ ಓದಿ, ಭಗವದ್ಗೀತೆ ಭಾಗವತವನ್ನ ನೀವು ಕೇಳಿ, ಶ್ರವಣ ಮಾಡಿ ಅಂತ ಎಲ್ಲ ಕಡೆಗೂ ಅವರು ಎಷ್ಟೊಂದು ಪುಸ್ತಕಗಳನ್ನು ಬರೆದರು. 70 ಪುಸ್ತಕಗಳನ್ನು ಬರೆದರು. ಇಡೀ ಜಗತ್ತಿನಾದ್ಯಂತ ಅವರು ಸಂಚರಿಸಿದರು ಅನೇಕ ಬಾರಿ. ಸೊ ಹಾಗಾಗಿ ಅವರು 108 ದೇವಸ್ಥಾನಗಳನ್ನು ಮಾಡಿದರು. ಎಲ್ಲರಿಗೂ ಶಿಷ್ಯರುಗಳಿಗೂ ಅನೇಕ ಉಪನ್ಯಾಸಗಳು, ಹರಿನಾಮ ಸಂಕೀರ್ತನೆಗಳು ತಮ್ಮನ್ನೇ ತಾವು ತೊಡಗಿಸಿಕೊಂಡ್ರು. ಸೊ ಹಾಗಾಗಿ ನಮಗೆ ಎಲ್ಲರಿಗೂ ಈ ಒಂದು ಭಾಗ್ಯ ಸಿಕ್ಕಿದೆ. ಅಂತಹ ಒಂದು ಪೂಜ್ಯ ಆಚಾರ್ಯರುಗಳು ಭಗವಂತ ನಮಗೆ ಕಳಿಸಿದ್ದಾನೆ ಅಲ್ವಾ? ಹರೇ ಕೃಷ್ಣ. ಇವತ್ತು ನಾವು ಅವರ ಒಂದು ಅನುಗ್ರಹದಿಂದ. ಹಾಗಾಗಿ ಆಮೇಲೆ ಕೆಲವು ವೇಳೆ ಭಗವಂತ ಈ ಕೆಲಸ ಮಾಡಲು ತಾನೇ ಬರ್ತಾನೆ. ಯಾಕಂದ್ರೆ ಕೆಲವು ವೇಳೆ ಭಗವಂತ ಅವತಾರ ತೆಗೆದುಕೊಳ್ತಾನೆ ಅಲ್ವಾ? ರಾಮನಾಗಿ ಬರ್ತಾನೆ, ಕೃಷ್ಣನಾಗಿ ಬರ್ತಾನೆ, ಆಮೇಲೆ ಚೈತನ್ಯ ಮಹಾಪ್ರಭುಗಳಾಗಿ ಹರಿನಾಮ ಸಂಕೀರ್ತನ ಕೊಡ್ಲಿಕ್ಕೆ ತಾನೇ ಬರ್ತಾನೆ. ಆಮೇಲೆ ಕೃಷ್ಣನಾಗಿ ಭಗವದ್ಗೀತೆಯನ್ನು ಕೊಡ್ಲಿಕ್ಕೆ ಬರ್ತಾನೆ ನಮಗೆ. ಸೊ ಹಾಗಾಗಿ ನಾವು ತಿಳ್ಕೊಳ್ಬೇಕು, ತಾನೇ ಬರ್ತಾನೆ. ಬನ್ನಿ ಅಪ್ಪ ಮಕ್ಕಳೇ, ನಿಮಗೆ ಗೊತ್ತಾಗೋದಿಲ್ಲ, ಇದನ್ನು ಕೇಳ್ಕೊಳ್ಳಿ ಅಂತ. ಸೊ ಹಾಗಾಗಿ ಅದನ್ನು ನಾವು ಮಾಡಬೇಕು. ಹೇಳ್ತಾನೆ, ಎಲ್ಲ ಜೀವಿಗಳು ಅವನ ಪ್ರೀತಿಯ ಪುತ್ರರೇ ಅಂತ ಹೇಳ್ತಾರೆ. ಮಮ ಇವಾಂಶೋ ಜೀವಲೋಕೆ ಜೀವಭೂತ ಸನಾತನಃ. ನನ್ನ ಮಕ್ಕಳು ನೀವು ಅಂತ ಹೇಳ್ತಾರೆ. ಎಲ್ಲರೂ ಅಂದ್ರೆ ಎಲ್ಲ ಜೀವಿಗಳು, ಬರೀ ಮನುಷ್ಯರು ಒಂದೇ ಅಲ್ಲ. ಕ್ರಿಮಿಕೀಟಗಳು, ಪಶು ಪಕ್ಷಿಗಳು, ಪ್ರಾಣಿಗಳು, ಗಿಡ ಮರಗಳು, ಆಮೇಲೆ ಜಲಚರಗಳು, ದೇವತೆಗಳು, ಮನುಷ್ಯರು ಎಲ್ಲರೂ ಅವನ ಮಕ್ಕಳು. ಸೊ ಆದ್ದರಿಂದ ಈ ಐಹಿಕ ಪರಿಸ್ಥಿತಿ ಸತತವಾಗಿ ಅನುಭವಿಸುತ್ತಿರುವ ಕಷ್ಟ ನೋಡ್ತಾನೆ ಭಗವಂತ. ಯಾಕಪ್ಪ ಈ ಕಷ್ಟದಲ್ಲಿ ಇದ್ದೀರಿ? ಈ ಭೌತಿಕ ಪ್ರಪಂಚ ದುಃಖಾಲಯ, ಅಲ್ಲಿ ಹೋಗ್ಬಿಟ್ಟಿದ್ದೀರಿ ನೀವು. ಸೊ ಭಗವಂತ ನಮಗಿಂತಲೂ ಹೆಚ್ಚು ಬರುತ್ತಾನಂತೆ. ನಮ್ಗೇನೋ ತರ ಗೊತ್ತೇ ಆಗೋದಿಲ್ಲ. ನಾವು ಹೆಚ್ಚು ಬರುವುದೇ ಇಲ್ಲ ಈ ಭೌತಿಕ ಪ್ರಪಂಚದಲ್ಲಿ. ನಾವು ಯಾಕಿದೆ ಅರಿವೇ ಇಲ್ಲ ನಮಗೆ ಆಧ್ಯಾತ್ಮಿಕ ಪ್ರಪಂಚದ್ದು ಅಲ್ವಾ? ಅರಿವಿದೆಯಾ? ಅರಿವಿಲ್ಲ. ಸೊ ಹಾಗಾಗಿ ನಮಗೆ ಅರಿವಿಲ್ಲದಿದ್ರಿಂದ ನಾವು ಆ ಲೋಕಕ್ಕೆ ಸೇರಿದವರು, ಭಗವಂತನ ಮಕ್ಕಳು, ನಾವು ಇದೆಲ್ಲ ಅರಿವಿಲ್ಲ, ನಮಗೆ ಅಜ್ಞಾನದಲ್ಲಿ ಮುಳುಗಿದ್ದೇವೆ.
ಸೊ ಹಾಗಾಗಿ ಭಗವಂತನಿಗೆ ಹೆಚ್ಚು ತಳಪಡಿಸ್ತಾನಂತೆ ಭಗವಂತ. ಓ, ಯಾವಾಗ ನನ್ನ ಮಕ್ಕಳು ಬರ್ತಾರೆ ಮನೆಗೆ ಅಂತ ಶತಪಥ ತಿರುಗ್ತಾರಂತೆ ಮಕ್ಕಳು. ಬಂದಾಗ ಯಾರು ಶುದ್ಧ ಭಕ್ತರಾಗಿ ಅವನ ಬಳಿ ಹೋಗ್ತಾರೆ, ಅವರನ್ನು ಆನಂದದಿಂದ ಅವನು ಸ್ವೀಕಾರ ಮಾಡ್ತಾನೆ. ಹಾಗಾಗಿ ಈ ಈ ಈ ಭೌತಿಕ ಜಗತ್ತಿನಲ್ಲಿ ಕ್ಲೇಶಗಳನ್ನು ನಮಗೆ ಯಾಕೆ ಕೊಟ್ಟಿದ್ದಾನೆ ಪ್ರಶ್ನೆ ಕೇಳ್ತಾರೆ ಅಲ್ವಾ? ಹರೇ ಕೃಷ್ಣ. ಎಲ್ಲರೂ ಭಗವಂತನ ಮಕ್ಕಳಾದ್ರೆ ಭಗವಂತ ಯಾಕೆ ಈ ತರವಾದ ಕ್ಲೇಶಗಳನ್ನು ನಮಗೆ ಕೊಡುತ್ತಾನೆ? ಈ ಪ್ರಶ್ನೆ ಬರುತ್ತೆ ಅಲ್ವಾ? ಹರೇ ಕೃಷ್ಣ. ಬರುತ್ತೆ ಮಾತಾಜಿ. ಇದು ಯಾಕೆ ಅಂತಂದ್ರೆ ನಮಗೆ ಎಚ್ಚರ ಕೊಡಿಸ್ಲಿಕ್ಕೆ. ನೀವು ಮೃತ ವಸ್ತುವಿನೊಂದಿಗೆ ನೀವು ಸಾಧ್ಯ ಇಲ್ಲ. ಈ ಭೌತಿಕ ವಸ್ತು ಅಂದರೆ ಜಡ ವಸ್ತು. ಹರೇ ಕೃಷ್ಣ, ಹರೇ ಕೃಷ್ಣ. ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಈ ಭೌತಿಕ ಜಗತ್ತಂದ್ರೆ ಅದು ಮೃತ ವಸ್ತು, ಡೆಡ್. ಆಯ್ತಾ? ಇದರಲ್ಲಿ ಜೀವ ಇರೋದಿಲ್ಲ ಮೃತ ವಸ್ತುವಿನಲ್ಲಿ ಅಲ್ವಾ? ಈ ಭೌತಿಕ ಜಗತ್ತು ಅಂದ್ರೆ ಜಡ ವಸ್ತು. ಜಡ ವಸ್ತುವಿನಲ್ಲಿ ಆತ್ಮ ಬಂದಿದೆ, ಆತ್ಮ ಭಗವಂತನ ಲೋಕದಿಂದ ಬಂದಿದೆ. ಸೊ ಆತ್ಮ ಜೀವಿ. ಸೊ ಅದು ಹೊಂದಾಣಿಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಎಚ್ಚರಿಕೆ ವಹಿಸ್ತದೆ ಅಂತೆ. ನೀವು ಇಲ್ಲಿ ಭೌತಿಕ ಜಗತ್ತಿಗೆ ಬಂದಿದ್ದೀರಿ, ಇದು ನಿಮ್ಮ ಮನೆ ಅಲ್ಲ, ನೀವು ಇಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಇರ್ಲಿಕ್ಕೆ ಸಾಧ್ಯ ಇಲ್ಲ, ಬೇಗ ಮನೆಗೆ ಬನ್ನಿ ಅಂತ ಎಚ್ಚರ ಕೊಡ್ಲಿಕ್ಕಾಗಿ ನಮಗೆ ಜನ್ಮ ಮೃತ್ಯು ಜರಾವ್ಯಾಧಿ ತ್ರಿವಿಧ ತಾಪತ್ರಯಗಳು, ಆಮೇಲೆ ಎಲ್ಲ ರೀತಿಯ ಕಷ್ಟಗಳು ಕ್ಲೇಶಗಳು ಎಲ್ಲ ನಮಗೆ ಕೊಡ್ತದೆ. ಅಂದರೆ ಹಸಿವು, ಬಾಯಾರಿಕೆ, ಜರ, ಮೃತ್ಯು, ಶೋಕ, ಮೋಹ ಇದನ್ನು ಯಾಕೆ ಕೊಡ್ತದೆ? ನಮಗೆ ಎಚ್ಚರಿಕೆ ಕೊಡ್ತದೆ. ಅಂದ್ರೆ ಜಸ್ಟ್ ಚೇತಾವಣಿ. ಇದು ನಿಮ್ ಮನೆ ಅಲ್ಲ, ಇಲ್ಲಿ ಉಳ್ಕೊಳಕ್ ಮಾಡಬೇಡಿ, ಇದು ಹೋಟೆಲ್ಲು, ಇದು ಮನೆ ಅಲ್ಲ, ನೀವು ಆದಷ್ಟು ಬೇಗ ಬಂದ್ಬಿಡಿ. ಹೋಟ್ಲಲ್ಲಿ ನೀವು ಏನೆಲ್ಲ ಒಂದು ಹೋಟೆಲ್ ರೂಮ್ ತಗೊಂಡಿರ್ತೀರಿ, ಡೆಲ್ಲಿಗೆ ಹೋಗಿರ್ತೀರಿ ಒಂದಿನ 2 ದಿವಸದ ಮಟ್ಟಿಗೆ, ಅಲ್ಲಿ ಒಂದು ರೂಮ್ ತಗೊಂಡಿರ್ತಾರೆ. ಆ ರೂಮಲ್ಲಿ ಎಲ್ಲ ಫ್ರಿಜ್ ತರೋದು, ಟಿವಿ ತರೋದು, ಮತ್ತೆ ಎಲ್ಲ ಬೇಕಾಗಿದ್ದನ್ನೆಲ್ಲ ನಾವು ತಂದಿಟ್ಕೊಳ್ಳೋದು, ನಮ್ಮ ಮನೆ ಅಂತ ಉಳ್ಕೊಂಡ್ಬಿಡೋದು ಆಗತ್ತಾ? ಹರೇ ಕೃಷ್ಣ. ಅದಕ್ಕೆ ನಿಮ್ ಮನೆಯೆಲ್ಲ ನೀವು ಹೊರಟು ಬಿಡಿ ಇಲ್ಲಿಂದ ಅಂತ ಹೇಳ್ತಾರೆ. ಸೊ ಪರೋಕ್ಷವಾಗಿ ಎಚ್ಚರಿಸ್ತೇವೆ. ಒಬ್ಳು ಏನ್ ಮಾಡಿದ್ಲಂತೆ, ಅವಳಿಗೆ ಬಾಡಿಗೆ ಮನೇಲಿ ಇದ್ಲಂತೆ. ಬಾಡಿಗೆ ಮನೆಗೆ ದುಡ್ಡು ಕಟ್ತಾನೇ ಇರ್ಲಿಲ್ಲ ಅವಳು, ವಯಸ್ಸಾದವಳು, ಒಂದ್ ಮುದುಕಿ. ಅವಳು ಮನೆಗೆಲ್ಲ ಬೇಕಾಗಿ ಸಾಮಾನು ತಂದ್ಕೊಂಡ್ಲು, ಟಿವಿ ತಂದ್ಲು, ಫ್ರಿಜ್ ತಂದ್ಲು, ಸೋಫಾ ತಂದ್ಕೊಂಡ್ಲು, ಎಲ್ಲ ಇಟ್ಕೊಂಡು ಆರಾಮಾಗಿದ್ದಾಳೆ. ಆದ್ರೆ ಹಣ ಇಲ್ಲ ನನ್ನ ಹತ್ರ, ಕಟ್ತೇನೆ ಅಂತ ಕೂತ್ಕೊಂಡ. ಮನೆ ಯಜಮಾನ ಗೊತ್ತಾಯ್ತು ಇವಳಿನ ನೀವು ಹೊರಗಾಕ್ಬೇಕು ಹೇಳ್ಕೊಂಡು ಅವನು ಕೋರ್ಟಿಂದ ಆರ್ಡರ್ ತಂದ, ಇವಿಕ್ಷನ್ ಆರ್ಡರು. ಆಯ್ತು, ಬಂದ್ರು ಪೊಲೀಸರು, ಎಲ್ಲಾದ್ರೂ ಎಳೆದು ಮನೆಯಿಂದ ಹೊರಗಿಟ್ರು. ಆಮೇಲೆ ಅವಳು ಹೇಳಿದ್ರು, ಸ್ವಲ್ಪ ಕೊಡ್ತೇನೆ ತಡಿ. ಇಲ್ಲ ಮುಗೀತು ನಿಂದು, ನೀ ಬೇಕಾದ್ರೆ ಆಮೇಲೆ ವಿಚಾರ ಮಾಡು, ಮೊದ್ಲು ಹೊರಡು ಇಲ್ಲಿಂದ ಅಂತ. ಹಾಗೆ ಇದು ಭೌತಿಕ ಜಗತ್ತಲ್ಲಿ ಕ್ಲೇಶಗಳು ಯಾಕೆ ಬರ್ತದೆ? ನೀವು ಇಲ್ಲಿಂದ ಮೊದ್ಲು ಹೊರಡಿ ಹೇಳಿ, ನಮಗೆ ಒಂದು ಚೇತಾವಣಿ. ಕೇಳಲಿಲ್ಲ ಅಂತಂದಾಗ ಮೃತ್ಯು ಬಂದ್ಬಿಡುತ್ತೆ. ಮೃತ್ಯು ಏನು ಅಂತಂದ್ರೆ ಅದು ಕಂಪಲ್ಸರಿ ನಮ್ಮನ್ನು ಹೊರಗಾಕ್ಬಿಡುತ್ತೆ. ಸೊ ಹೌದಾ, ನೀವು ಬದುಕ್ತೀರಾ? ಇಲ್ಲಿ ಇಲ್ಲ, ಕ್ಲೇಶಗಳು ಕೊಟ್ಟಿದ್ರೆ ನೀವು ಎಚ್ಚರ ಆಗ್ಲಿಲ್ಲ, ನೀವು ಭಗವಂತನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಇಷ್ಟಪಡ್ಲಿಲ್ಲ, ನೀವು ಅಂದ್ರೆ ಭೌತಿಕದಲ್ಲಿ ಮುಳುಗಿ ಬಿಟ್ಟಿದ್ದೀರಿ. ಇನ್ನು ನಿಮಗೆ ಎಂಥದ್ದು ಅವಕಾಶ ಇಲ್ಲ. ಮೃತ್ಯು ಹೇಗೆ ಬರುತ್ತೆ ಅಂದ್ರೆ ಇಷ್ಟು ಕಚಕ್ಕನ ಬರ್ತದೆ, ಎಲ್ಲದನ್ನು ಬಿಟ್ಟು ಹೋಗ್ಬಿಡ್ಬೇಕಂದ್ರೆ. ಮೃತ್ಯು ಸರ್ವಹಾರಶ್ಚ. ಭಗವಂತ ಎಲ್ಲ ಕ್ಲೇಶ ಕೊಟ್ಟು ಎಲ್ಲ ಮಾಡಿ ನೋಡ್ತಾನೆ, ನೀವು ಅಮೃತತ್ವಕ್ಕೆ ಬಾ ಅಂತ ಕರೀತಾನೆ. ಇಲ್ಲ, ನಾವು ಇಲ್ಲೇ ಇರ್ತೇವೆ, ಹಾಗಾದ್ರೆ ನಿನಗೆ ಬರ್ತದೆ ಮೃತ್ಯು ಅಂತ ಹೇಳ್ತಾನೆ. ಆದ್ದರಿಂದ ಇದು ಎಚ್ಚರಿಕೆ, ಭಗವಂತ ನಮಗೆ ಕೊಡ್ತಕ್ಕಂತಹ ಎಚ್ಚರಿಕೆ ಕೊಟ್ಟಾಗ ನಾವು ಎಚ್ಚರವಾಗಿರ್ಬೇಕಲ್ವಾ? ಇವ್ ಟು ಟೇಕ್ ಅಲ್ವಾ? ಆದರೆ ಯಾರು ಕೊಡ್ತಾರೆ? ಬುದ್ಧಿವಂತರಾದ ಜೀವಿಗಳು. ಸೊ ಕೃಷ್ಣ ವರ್ಣಾತ್ ವಿಷಾ ಕೃಷ್ಣಂ ಸಾಂಗೋಪಾಂಗ ಅದ ಪಾರ್ಷದೈ ಯಜ್ಞೈ ಸಂಕೀರ್ತನ ಪ್ರಾಯೈರ್ ಯಜಂತಿ ಸುಮೇಧಸಃ. ಯಾರು ಬುದ್ಧಿವಂತರಾಗಿರ್ತಾರೆ ಅವ್ರು ಏನ್ ಮಾಡ್ತಾರೆ? ಸುಮೇಧಸ, ಅವರು ಭಗವಂತನ ಈ ಒಂದು ಹರಿನಾಮ ಸಂಕೀರ್ತನೆಯಲ್ಲಿ ಪಾಲ್ಗೊಳ್ತಾರೆ, ಅವರು ಭಗವಂತನ ಬಗ್ಗೆ ಎಲ್ಲ ತಿಳ್ಕೊಳ್ತಾರೆ. ಆದರೆ ದಡ್ಡರಾದ ಜೀವಿಗಳು ಏನ್ ಮಾಡ್ತಾರೆ? ಅವರು ಅಜ್ಞಾನದಲ್ಲೇ ಉಳ್ಕೊಂಡ್ಬಿಡ್ತಾರೆ, ಅಜ್ಞಾನದಿಂದ ಭೌತಿಕ ಪ್ರಪಂಚದಲ್ಲಿ ಬಳಲುತ್ತಾರೆ. ಸೊ ಜ್ಞಾನ, ದಿವ್ಯ ಜ್ಞಾನ ಸಂಸ್ಕೃತಿಯಲ್ಲಿ ಯಾರು ಬರ್ತಾರೆ? ಬುದ್ಧಿವಂತರು, ಸುಮೇಧಸಃ. ಸೊ ಹಾಗಾಗಿ ಯಾರು ಆಧ್ಯಾತ್ಮಿಕ ಜ್ಞಾನ, ಕೃಷ್ಣ ಪ್ರಜ್ಞೆ ಜ್ಞಾನ ಪಡ್ಕೊಳ್ತಾರೆ, ಭಕ್ತಿ ಸೇವೆ ತೊಡಗುತ್ತಾರೆ, ಅವರು ಬುದ್ಧಿವಂತರು. ಯಾಕೆಂದ್ರೆ ಅವರಿಗೆ ಗೊತ್ತಿದೆ ಮಾನವ ಜನ್ಮ ಇದು ಆಧ್ಯಾತ್ಮಿಕ ಸಂಸ್ಕಾರ ಪಡ್ಕೊಳ್ಳಿಕ್ಕೆ ಒಳ್ಳೆ ಅವಕಾಶ ಕೊಟ್ಟಿದೆ, ಗುಡ್ ಆಪರ್ಚುನಿಟಿ. ಇದನ್ನ ನಾವು ಬಳಸ್ಕೊಳ್ಬೇಕು. ಯಾಕೆಂದ್ರೆ ಈ ಭೌತಿಕ ಶರೀರ ಬ್ಯಾಡ್ ಬಾರ್ಗೇನ್. ಈ ಭೌತಿಕ ಶರೀರ ಬ್ಯಾಡ್ ಬಾರ್ಗೇನ್ ಅಂತಂದ್ರೆ, ಈ ಭೌತಿಕ ಶರೀರದಲ್ಲಿ ಕಷ್ಟಗಳೇ ಇರುತ್ತೆ, ಭೌತಿಕ ಪ್ರಪಂಚದಲ್ಲಿ ಕಷ್ಟಗಳೇ ಇರುತ್ತೆ, ಸುಖ ಅಳದು ಕ್ಷಣಿಕವಾದಿರುತ್ತೆ. ಸೊ ಹಾಗಾಗಿ ಇದನ್ನ ನಾವು ಉಪಯೋಗಿಸಿಕೊಳ್ಳಬೇಕು. ಇದನ್ನ ಯಾಕೆ ಹಾಗಾದ್ರೆ ಭಗವಂತ ಕೊಟ್ಟ? ಈ ಉಪಯೋಗಿಸ್ಕೊಂಡು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಈ ಮಾನವ ಶರೀರವನ್ನ ಕೊಟ್ಟಿದ್ದಾನೆ. ಇದನ್ನ ಯಾರು ಉಪಯೋಗಿಸ್ಕೊಳ್ತಾರೆ ಅವರು ನರೋತ್ತಮರು. ಯಾರವರು? ನರೋತ್ತಮರು.
ನರೋತ್ತಮರು ಯಾರು? ಉತ್ತಮ ಭಕ್ತರು. ಅವರು ಅದನ್ನು ಉಪಯೋಗಿಸ್ಕೊಂಡು ಭಗವಂತನ ಲೋಕಕ್ಕೆ ಹೋಗ್ತಾರೆ. ನರಾಧಮರು ಯಾರು? ನರಾಧಮರು ಮನುಷ್ಯರಲ್ಲಿ ಅತ್ಯಂತ ಕೀಳಾದವರು. ಅವರು ಭೌತಿಕ ಪ್ರಪಂಚದ ಭೋಗಮಯ ಜೀವನದಲ್ಲೇ ಉಳ್ಕೊಂಡು ಬಿಡ್ತಾರೆ. ಮತ್ತೆ ಜನ್ಮ ಮೃತ್ಯು ಜರ ವ್ಯಾಧಿ ತ್ರಿವಿಧ ತಾಪತ್ರಯಗಳಲ್ಲಿ ಬಳಲಾಡ್ತಾರೆ. ಸೊ ಹಾಗಾಗಿ ಇದರಲ್ಲಿ ನಾವು ಬುದ್ಧಿವಂತರಾಗಬೇಕಾ ಅಥವಾ ನರಾಧಮರಾಗಬೇಕಾ? ಹರೇ ಕೃಷ್ಣ. ಬುದ್ಧಿವಂತರಾಗ್ಬೇಕು ಮಾತಾಜಿ, ಬುದ್ಧಿವಂತರಾಗ್ಬೇಕು. ಓಕೆ, ಹರೇ ಕೃಷ್ಣ. ಚಾಯ್ಸ್ ಇಸ್ ಯುವರ್ಸ್. ಹಾಗೆ ಚಾಯ್ಸ್ ಯಾರಿಗೆ ಅದು ಅವರವರಿಗೆ ಬಿಟ್ಟಿದ್ದು. ಹರೇ ಕೃಷ್ಣ. ಓದಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅವಿದ್ಯೆಯ ವರ್ಗ ಅವಿದ್ಯೆಯ ಮಾರ್ಗವು ಅಂದರೆ ಇಂದ್ರಿಯ ಸುಖಕ್ಕಾಗಿ ಐಹಿಕ ಜ್ಞಾನವನ್ನು ಸಂಪಾದಿಸುವುದು, ಮತ್ತೆ ಮತ್ತೆ ಜನನ ಮರಣಗಳನ್ನು ಪಡೆಯುವ ಮಾರ್ಗ. ಜೀವಿಗೆ ಆಧ್ಯಾತ್ಮಿಕ ಅಸ್ತಿತ್ವವಿರುವುದರಿಂದ ಅವನಿಗೆ ಹುಟ್ಟಾಗಲಿ ಸಾವಾಗಲಿ ಇಲ್ಲ. ಹುಟ್ಟು ಸಾವುಗಳು ಆತ್ಮದ ಹೊರಹೊದಿಕೆಯಾದ ದೇಹಕ್ಕೆ ಅನ್ವಯವಾಗುತ್ತದೆ. ಸಾವನ್ನು ಬಟ್ಟೆ ಕಳಚುವುದಕ್ಕೂ ಹುಟ್ಟನ್ನು ಬಟ್ಟೆ ತೊಡುವುದಕ್ಕೂ ಹೋಲಿಸಲಾಗಿದೆ. ಅವಿದ್ಯೆಯ ಸಂಸ್ಕಾರದಲ್ಲಿ ಮುಳುಗಿರುವ ಮೂರ್ಖ ವ್ಯಕ್ತಿಗಳು ಈ ಕ್ರೂರ ಪ್ರಕೃತಿಯನ್ನು ಅರಿಯರು. ಮಾಯಾಶಕ್ತಿಯ ಸೌಂದರ್ಯಕ್ಕೆ ಮಾರು ಹೋಗಿ ಅವರು ಮತ್ತೆ ಮತ್ತೆ ಅದೇ ವಸ್ತುಗಳನ್ನೇ ಅನುಭವಿಸುತ್ತಾರೆ ಮತ್ತು ಪ್ರಕೃತಿ ನಿಯಮಗಳಿಂದ ಯಾವ ಪಾಠವನ್ನೂ ಕಲಿಯುವುದಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಕಿ ಜೈ. ಸೊ ಹಾಗಾಗಿ ಅವಿದ್ಯೆಯ ಮಾರ್ಗ, ವಿದ್ಯೆಯ ಮಾರ್ಗ. ಈಗ ಅವಿದ್ಯೆಯ ಮಾರ್ಗ ಅಂತಂದ್ರೆ ಈಗ ಭೌತಿಕ ಬಗ್ಗೆಯಲ್ಲಿ ಏನಾಗುತ್ತೆ? ಇಂದ್ರಿಯ ಸುಖಕ್ಕಾಗಿ ಐಹಿಕ ಜ್ಞಾನವನ್ನು ಪಡೆಯೋದು ಅವಿದ್ಯೆಯ ಮಾರ್ಗ. ಇದನ್ನು 9ನೇ ಶ್ಲೋಕದಲ್ಲಿ ಹೇಳ್ಬಿಟ್ಟಿದ್ದಾರೆ. ಮತ್ತೆ ಮತ್ತೆ ಅದು ಏನ್ ಮಾರ್ಗ? ಪವರ್ಗ ಅಂದ್ರೆ ಮತ್ತೆ ಮತ್ತೆ ಜನನ ಮರಣಗಳನ್ನು ಪಡೆಯುವ ಮಾರ್ಗ. ಈ ಭೌತಿಕದಲ್ಲಿ ನಾವು ಐಹಿಕ ಜ್ಞಾನವನ್ನು ಒಂದನ್ನೇ ಪಡ್ಕೊಂಡ್ರೆ ಮತ್ತೆ ಮತ್ತೆ ನಾವು ಇಂದ್ರಿಯ ಭೋಗವನ್ನು ಅನುಭವಿಸಿ ಅದನ್ನ ನಾವು ಮತ್ತೆ ಮತ್ತೆ ಮರಣ, ಹುಟ್ಟು, ಸಾವಿನ ಚಕ್ರದಲ್ಲಿ ತೊಡಗುತ್ತೇವೆ. ಆದರೆ ನಮ್ಮ ಈ ಆತ್ಮ ಅದಕ್ಕೆ ಹುಟ್ಟಿಲ್ಲ, ಸಾವಿಲ್ಲ. ಆತ್ಮ ಯಾವಾಗಲೂ ಶಾಶ್ವತವಾದದ್ದು. ಸೊ ಆದರೆ ಈ ಒಂದು ಶರೀರ ಅದು ಸ್ಥೂಲಕಾಯ, ಒಂದು ಸ್ಥೂಲಕಾಯ, ಸೂಕ್ಷ್ಮಕಾಯ ಇದೆ. ಸ್ಥೂಲಕಾಯ ಹೇಗೆ ಅಂತಂದ್ರೆ ನಾವು ಬಟ್ಟೆ ಹಾಕೊಂಡಂಗೆ, ನಾವು ಬಟ್ಟೆ ಹಾಕೋತೇವೆ, ಬಟ್ಟೆ ಕಳಚ್ತೇವೆ ಅಲ್ವಾ? ಒಂದು ಹೊಸ ಬಟ್ಟೆ ಹಾಕೊಳ್ತೇವೆ, ಅದು ಹಳತಾದ್ರೆ ಅದನ್ನ, ಅಥವಾ ಅದು ಸ್ವಲ್ಪ ಹರಿದ್ರೆ ಹಳತಾದ್ರೆ ನಾವು ಅದನ್ನ ತೆಗೆದು ಬಿಸಾಡ್ತೇವೆ ಅಲ್ವಾ? ಹೌದು ಮಾತಾಜಿ. ಹಾಗೆ ಈ ಆತ್ಮನಿಗೆ ದೇಹ ಬಟ್ಟೆ. ಸೊ ಆತ್ಮನಿಗೆ ದೇಹ ಬಟ್ಟೆ ಹುಟ್ಟಿದ ಅಂದ್ರೆ ಅವನಿಗೊಂದು ಬಟ್ಟೆ ಕೊಟ್ಟಂಗೆ ಆತ್ಮನಿಗೆ. ಆಮೇಲೆ ಅವನಿಗೆ ಸಾವು ಬಂತು ಅಂದ್ರೆ ಆ ಬಟ್ಟೆಯನ್ನು ತೆಗೆದ ಹಾಗೆ. ಸೊ ಇದನ್ನ ನಮಗೆ ಇದೆಲ್ಲ ಅರ್ಥ ಆಗ್ಬೇಕು ಅಂತಂದ್ರೆ ನಾವು ಭಕ್ತಿಯಲ್ಲಿ ಇದನ್ನ ಆ ಒಂದು ದಿವ್ಯ ಗ್ರಂಥಗಳು, ಭಗವದ್ಗೀತೆ, ಭಾಗವತ ಇದೆಲ್ಲ ಶ್ರವಣ ಮಾಡಿ ನಾವು ತಿಳ್ಕೊಳ್ಬೇಕು. ಹಾಗಾಗಿ ಈ ಮೂರ್ಖ ವ್ಯಕ್ತಿಗಳು ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಆಚಾರ್ಯರು ಅವರು ಹೇಳ್ತಾರೆ, ಇದು ಪ್ರಕೃತಿ ಕೊಡ್ತಕ್ಕಂಥದ್ದು. ಪ್ರಕೃತಿ ಬಟ್ಟೆ ಕೊಡ್ತದೆ, ಬಟ್ಟೆ ತೆಗಿತದೆ. ಆತ್ಮಕ್ಕೆ ಒಂದು ಶರೀರ ಕೊಡ್ತದೆ, ಶರೀರವನ್ನ ತೆಗೆದು ಬಿಡ್ತದೆ. ಇದು ಹುಟ್ಟು ಸಾವು ಚಕ್ರ ಇದ್ದೇ ಇದೆ. ಇದಕ್ಕೆ ಮತ್ತೆ ಮತ್ತೆ ಜನ ಏನು ಮಾಡ್ತಾರೆ? ಚರ್ವಿತ ಚರ್ವಣ. ಅವರಿಗೆ ಗೊತ್ತಿಲ್ಲ. ಮತ್ತೆ ಮತ್ತೆ ಅದೇನು ಮಾಡ್ತಾರೆ? ಅದನ್ನು ಅನುಭವಿಸ್ತಾರೆ. ಯಾವುದು? ಅದು ಆಹಾರ, ನಿದ್ರೆ, ಭಯ, ಮೈಥುನ. ಇದು ಮತ್ತೆ ಮತ್ತೆ ಅದನ್ನೇ ಅನುಭವಿಸ್ತಾರೆ. 84 ಲಕ್ಷ ಯೋನಿಗಳಿವೆ. ಪ್ರತಿಯೊಂದು ಯೋನಿಯಲ್ಲಿಯೂ ಅದನ್ನೇ, ಆ ಪ್ರತಿಯೊಂದು ಜೀವ ಶರೀರದಲ್ಲಿಯೂ ಇದೆ. ಅಂದ್ರೆ ಆಹಾರ, ನಿದ್ರೆ, ಭಯ, ಮೈಥುನ, ಚರ್ವಿತ ಚರ್ವಣ ಅಂತ ಹೇಳ್ತಾರೆ. ಅದೇ ವಸ್ತುಗಳನ್ನ ಅನುಭವಿಸ್ತಾರೆ. ಪ್ರಕೃತಿ ನಿಯಮ ಹೇಳ್ಕೊಟ್ಟಿದೆ ಪಾಠನ. ನೋಡಿ, ನೀವು ಇದು ನಿಮಗೆ ಚೇತಾವಣೆ ನಮಗೆ ಕೊಡ್ತಾ ಇದೆ. ಪ್ರಕೃತಿ ನಿಯಮ ಏನೋ ಹುಟ್ಟು ಸಾವು ಮುಪ್ಪು ರೋಗ ತಾಪತ್ರಯಗಳು ಕೊಡ್ತಾ ಇದೆ. ಅದರ ಅರ್ಥ ಏನು? ಇದು ಶಾಶ್ವತವಾದದ್ದಲ್ಲ ನಿನಗೆ ಅಂತ ಹೇಳ್ತಾ ಇದೆ. ಆದರೆ ನಾವು ಪಾಠ ಕಲಿತಾನೇ ಇಲ್ಲ ಅಲ್ವಾ? ಒಳ್ಳೆಯವರು ಬುದ್ಧಿವಂತರಾದವರು ಏನ್ ಮಾಡ್ತಾರೆ? ಸ್ವಲ್ಪ ಇನ್ನೊಬ್ಬರನ್ನು ನೋಡಿ ಕಲಿತಾರೆ. ಅವರಿಗೆ ಕಷ್ಟ ಬರೋದನ್ನ ನೋಡಿ ನಾವು ಕಲಿತಾರೆ ಅಲ್ವಾ? ದಡ್ಡರಾದವರು ಕಷ್ಟ ಬಂದರೂ ಕೂಡ ಅವರು ಕಲಿಯುವುದೇ ಇಲ್ಲ. ಒಬ್ಬನು ಇದನ್ನ ಕಳ್ಳನಾದವನು, ಅಂದ್ರೆ ಒಬ್ಬನು ಕದ್ರೆ ಅವನಿಗೆ ಶಿಕ್ಷೆ ಸಿಗುತ್ತೆ ಅಂತ ಕೇಳಿ, ಅಂದ್ರೆ ಕೆಲವರು ಒಂದು ಪುಸ್ತಕಗಳಿಂದ ಕೇಳಿ ತಿಳ್ಕೊತಾರೆ. ಮತ್ತು ಕೆಲವರು ಓಹೋ ಯಾರ್ದೋ ಆ ಪಕ್ಕದ ಸ್ಟ್ರೀಟ್ ಒಳಗೆ ಯಾರೋ ಒಬ್ಬ ಕದ್ದಿದ್ದಾನೆ, ಅವನಿಗೆ ಜೈಲಿಗೆ ಹಾಕಿದ್ರು, ಇದು ಕೇಳ್ತಾರೆ. ಆದರೆ ಕಲಿಯುವುದಿಲ್ಲ. ಇದು ಒಬ್ಬನು ತಾನು ಸ್ವತಃ ಜೈಲಿಗೆ ಹೋಗಿ ಅವನು ಶಿಕ್ಷೆ ಅನುಭವಿಸಿದ್ರು ಕಲಿಯುವುದೇ ಇಲ್ಲ. ಯಾಕೆ?
ಅವನು ದಡ್ಡ, ಅವನು ಕಲಿಯೋದಿಲ್ಲ, ಮಾಡಿದ್ದನ್ನೇ ಮಾಡ್ತಾನೆ, ಮತ್ತೆ ಜೈಲಿನಿಂದ ಬಿಡುಗಡೆ ಆದ್ಮೇಲೆ ಮತ್ತೆ ಮಾಡೋದೇ ಅದೇ ಕೆಲಸ. ಹಾಗೆ ಪ್ರಕೃತಿ ನಿಯಮಗಳಿಂದ ಜೀವಾತ್ಮ, ಬದ್ಧ ಆತ್ಮ ಪಾಠವನ್ನು ಕಲಿಯೋದಿಲ್ಲ. ಈ ಎಲ್ಲ ಕೊಡೋದು ಅಂದರೆ ನಮಗೆ ಜನ್ಮ ಮೃತ್ಯು ಜರಾವ್ಯಾಧಿ ತ್ರಿವಿಧ ತಾಪತ್ರಯಗಳು, ಆಮೇಲೆ ಇಲ್ಲಿ ಭೌತಿಕ ಪ್ರಪಂಚದಲ್ಲಿ ಬರ್ತಕ್ಕಂಥ ಪದಂ ಪದಂ ವಿಪದಂ, ಪದೇ ಪದೇ ನಮಗೆ ಕಷ್ಟ ಬರೋದು, ನಮಗೆ ಇದನ್ನು ಚೇತಾವಣಿ, ಇದರಲ್ಲಿ ನಮಗೆ ಪಾಠ ಕಲಿಬೇಕು ಅಂತ ಭಗವಂತ ಈ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಆದರೆ ಪ್ರಕೃತಿ ನಿಯಮಗಳಿಂದ ಬದ್ಧಾತ್ಮ ಪಾಠ ಕಲಿಯೋದಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದ್ಲಾ ಮಾತಾಜಿ? ಓದಿ ಮಾಡಿ. ವಿದ್ಯೆಯ ಅಥವಾ ದಿವ್ಯ ಜ್ಞಾನದ ಸಂಸ್ಕೃತಿ ಮಾನವನಿಗೆ ಅತ್ಯವಶ್ಯಕ. ರೋಗಗ್ರಸ್ತ ಐಹಿಕ ಪರಿಸ್ಥಿತಿಯಲ್ಲಿ ಇಂದ್ರಿಯ ಸುಖವನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕು. ಈ ದೈಹಿಕ ಸ್ಥಿತಿಯಲ್ಲಿ ಅನಿರ್ಬಂಧಿತವಾದ ಇಂದ್ರಿಯ ಸುಖ ಅಜ್ಞಾನ ಮತ್ತು ಮರಣಗಳ ಮಾರ್ಗ. ಜೀವಿಗಳು ಆಧ್ಯಾತ್ಮಿಕ ಜ್ಞಾನರಹಿತರಲ್ಲ. ಪ್ರತಿಯೊಂದು ಜೀವಿಗೂ ತನ್ನ ಮೂಲಭೂತವಾದ ಆಧ್ಯಾತ್ಮಿಕ ರೂಪದಲ್ಲಿ ಎಲ್ಲಾ ಜ್ಞಾನವೂ ಇದೆ. ಈಗ ಅದು ದೇಹ ಮತ್ತು ಮನಸ್ಸುಗಳಿಂದ ಆಚ್ಛಾದಿತವಾಗಿ ಭೌತ ರೂಪದಾಗಿದೆ. ಐಹಿಕ ಬುದ್ಧಿಯ ಚಟುವಟಿಕೆಗಳು ಆಧ್ಯಾತ್ಮಿಕ ಲೀಲೆಗಳ ವಿಕೃತ ಪ್ರತಿಬಿಂಬಗಳು. ಚೇತನಾತ್ಮವು ಅದರ ರೋಗಗ್ರಸ್ತ ಸ್ಥಿತಿಯಲ್ಲಿ ಭೌತಿಕ ಹೊದಿಕೆಯಡಿಯಲ್ಲಿ ಐಹಿಕ ಚಟುವಟಿಕೆಗಳಲ್ಲಿ ತೊಡಗಿರುತ್ತದೆ. ನಿಜವಾದ ಇಂದ್ರಿಯ ಸುಖ ಲಭ್ಯವಾಗುವುದು ಐಹಿಕ ಸುಖವಾದದ ಕಾಯಿಲೆ ಹೋದಾಗ ಮಾತ್ರ. ಐಹಿಕ ಮಾಲಿನ್ಯವಿಲ್ಲದ ನಮ್ಮ ನೈಜ ಆಧ್ಯಾತ್ಮಿಕ ಸ್ವರೂಪದಲ್ಲಿ ಮಾತ್ರ ಪರಿಶುದ್ಧವಾದ ಇಂದ್ರಿಯ ಸುಖ ಸಾಧ್ಯ. ಮಾನವ ಜನ್ಮದ ವಿಕೃತ ಇಂದ್ರಿಯ ಸುಖ ಸಾಧನೆಯೆಲ್ಲ ಐಹಿಕ ಕಾಯಿಲೆಗಳನ್ನು ವಾಸಿ ಮಾಡಿಕೊಳ್ಳಲು ಒಬ್ಬನು ಕಾತರನಾಗಿರಬೇಕು. ಐಹಿಕ ಕಾಯಿಲೆ ಬಿಗಡಾಯಿಸುವುದು ವಿದ್ಯೆಯ ಲಕ್ಷಣವಲ್ಲ, ಅದು ಅವಿದ್ಯೆಯ ಅಜ್ಞಾನದ ಲಕ್ಷಣ. ದೇಹಾರೋಗ್ಯ ಸರಿ ಹೋದಾಗ ಜ್ವರವು 105 ಡಿಗ್ರಿಯಿಂದ 107 ಡಿಗ್ರಿಗೆ ಏರಬಾರದು. ನಾರ್ಮಲ್ ಸಹಜ ತಾಪವಾದ 98.6ಕ್ಕೆ ಇಳಿಯಬೇಕು. ಅದು ಮಾನವ ಜನ್ಮದ ಗುರಿಯಾಗಿರಬೇಕು. ಐಹಿಕ ನಾಗರಿಕತೆಯ ಆಧುನಿಕ ಪ್ರವೃತ್ತಿಯು ಐಹಿಕ ಪರಿಸ್ಥಿತಿಯ ಜ್ವರ ತಾಪವನ್ನು ಹೆಚ್ಚಿಸುವುದೇ ಆಗಿದೆ. ಇದು ಪರಮಾಣು ಶಕ್ತಿಯ ರೂಪದಲ್ಲಿ 107 ಡಿಗ್ರಿಯನ್ನು ತಲುಪಿದೆ. ಮತ್ತು ಈ ಮಧ್ಯೆ ಮೂರ್ಖ ರಾಜಕಾರಣಿಗಳು ಯಾವುದೇ ಕ್ಷಣದಲ್ಲಾದರೂ ಈ ಜಗತ್ತು ನಾಶವಾಗಬಹುದು ಎಂದು ಬೊಬ್ಬೆ ಹಾಕುತ್ತಿದ್ದಾರೆ. ಇದು ಐಹಿಕ ಜ್ಞಾನದ ಪ್ರಗತಿಯ ಫಲ ಮತ್ತು ಅತ್ಯಂತ ಮುಖ್ಯ ಜೀವನ ವಿಧಾನವಾದ ಆಧ್ಯಾತ್ಮಿಕ ಜ್ಞಾನದ ಸಂಸ್ಕಾರವನ್ನು ಮರೆತಿದ್ದುದರ ಫಲ. ಸಾವಿಗೆ ನಮ್ಮನ್ನೊಯ್ಯುವ ಈ ಅಪಾಯಕಾರಿ ಮಾರ್ಗವನ್ನು ಅನುಸರಿಸಬಾರದೆಂದು ಇಲ್ಲಿ ಈಶೋಪನಿಷತ್ ಎಚ್ಚರಿಕೆ ನೀಡುತ್ತದೆ. ಬದಲಿಗೆ ಮೃತ್ಯುವಿನ ಕ್ರೂರ ಹಸ್ತಗಳಿಂದ ನಾವು ಬಿಡುಗಡೆ ಹೊಂದಲು ಆಧ್ಯಾತ್ಮಿಕ ಜ್ಞಾನದ ಸಂಸ್ಕಾರವನ್ನು ಬೆಳೆಸಿಕೊಳ್ಳಬೇಕು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು. ಸೊ ಹಾಗಾಗಿ ಇಲ್ಲಿ ಇದು ದಿವ್ಯ ಜ್ಞಾನದ ಸಂಸ್ಕೃತಿ ಮಾನವನಿಗೆ ಅವಶ್ಯಕ. ಮತ್ತೆ ಯಾರು ಭೌತ ಜ್ಞಾನದಿಂದ ನೀವು ಏನಾಗ್ತೀರಿ, ನಾವು ಅಂದರೆ ಮತ್ತೆ ಮತ್ತೆ ಹುಟ್ಟು ಸಾವಿನ ಚಕ್ರದಲ್ಲಿ ಸಿಕ್ಬಿಡ್ತೀರಿ. ಅದರಿಂದ ದಿವ್ಯ ಜ್ಞಾನವನ್ನ ಸಂಸ್ಕಾರವನ್ನು ಬಳಸ್ಕೋಬೇಕು ಅಂತ ಈಶೋಪನಿಷತ್ತು ಈ ಮಂತ್ರದ ಮೂಲಕ ನಮಗೆ ಚೇತಾವಣೆ ಕೊಡ್ತಾ ಇದೆ. ಸೊ ಈಶೋಪನಿಷತ್ತು ಮಂತ್ರ, ಉಪನಿಷತ್ತಿನ ಮಂತ್ರ ನಮ್ಗೆ ಹೇಳ್ತಾ ಇದೆ, ಈ ರೀತಿ ಈ ಒಂದು ಭೌತಿಕ ಶರೀರದಲ್ಲಿ ನಾವು ಅನಿರ್ಬಂಧಿತವಾಗಿ ಅನ್ಕಂಟ್ರೋಲ್ಡ್, ಸೊ ಐಹಿಕ ಸುಖ ಅದು ಅಜ್ಞಾನದ ಮಾರ್ಗ, ಸೊ ಅದು ಅಪವರ್ಗದ ಮಾರ್ಗ, ಅದು ಮರಣದ ಮಾರ್ಗ. ಸೊ ಹಾಗಾಗಿ ಜೀವಿಗಳು ಯಾವಾಗಲೂ ಅವರಿಗೆ ಆಧ್ಯಾತ್ಮಿಕ ಸ್ವರೂಪ ಇದೆ, ನಿತ್ಯ ಜ್ಞಾನಾನಂದವಾದ ರೂಪ ಅದು. ಆದರೆ ಈಗ ಏನಾಗಿದೆ, ನಮ್ಮದು ಸಚ್ಚಿದಾನಂದ ರೂಪವೇ ಜೀವಾತ್ಮನಿಗೆ, ಆದರೆ ಅದರ ಮೇಲೆ ಆಚ್ಛಾದನೆ ಬಂದೋಗಿದೆ, ಅದರ ಮೇಲೆ ಭೌತಿಕ ಶರೀರ ಬಂದೋಗಿದೆ, ಅದರ ಮೇಲೆ ಮನಸ್ಸು, ಭೌತಿಕ ಮನಸ್ಸು, ಅದು ಸೂಕ್ಷ್ಮ ಶರೀರ. ಅಂದರೆ ಜೀವಾತ್ಮದ ಮೇಲೆ 2 ಹೊದಿಕೆ ಇದೆ, ಸೂಕ್ಷ್ಮ ಶರೀರ, ಮನಸ್ಸಿನ ಹೊದಿಕೆ ಇದೆ. ಅದಾದ ಮೇಲೆ ಸ್ಥೂಲ ಕಾಯ, ಅದು ಭೌತಿಕ, ಈ 2 ಕೂಡ ಭೌತಿಕ ಹೊದಿಕೆ ಇದೆ. ಸೊ ಹಾಗಾಗಿ ನಮಗೆ ಜೀವಾತ್ಮ ಏನು ಮಾಡ್ತದೆ, ಆನಂದ ಅನುಭವಿಸ್ಲಿಕ್ಕಾಗಿ ಅದರ ವಾತಾವರಣ ಎಲ್ಲ ಭೌತಿಕ. ಸೊ ಹಾಗಾಗಿ ಆ ಭೌತಿಕ ವಾತಾವರಣಕ್ಕೆ ತನ್ನನ್ನು ಹೊಂದಿಸ್ಕೊಂಡು ಜೀವಾತ್ಮ ಏನು ಮಾಡುತ್ತೆ ಅಂತಂದರೆ, ಅದು ಅದಕ್ಕೆ ಅಲ್ಲಿ ಇಂದ್ರಿಯ ಭೋಗವನ್ನು ಅನುಭವಿಸ್ಲಿಕ್ಕೆ ಮತ್ತೆ ಒಡೆತನದ ಭಾವನೆಯನ್ನ ವ್ಯಕ್ತಪಡಿಸುತ್ತದೆ ಜೀವಾತ್ಮ. ಇದು ರೋಗ. ಇದು ನಾರ್ಮಲ್ ಸ್ಥಿತಿ ಅಲ್ಲ. ನಾರ್ಮಲ್ ಸ್ಥಿತಿ ಭಗವಂತನ ಲೋಕದಲ್ಲಿ ಭಗವಂತನ ಸೇವೆ ಮಾಡ್ಕೊಂಡಿರೋದ್ರಲ್ಲಿ ಅಲ್ಲಿ ಇಂದ್ರಿಯ ಭೋಗ ಇಲ್ಲ, ಮತ್ತೆ ಅಲ್ಲಿ ಒಡೆತನದ ಭಾವನೆ ಇಲ್ಲ. ಈ ಒಡೆತನದ ಭಾವನೆ ಇಂದ್ರಿಯ ರೋಗ ಅಂದರೆ ಅದು ಭವರೋಗ. ಭವರೋಗ ಅಂದರೆ ಭೌತಿಕ ಪ್ರಪಂಚದಲ್ಲಿ ಇರ್ತಕ್ಕಂಥ ಈ ರೋಗ. ಸೊ ಈ ಭವರೋಗ ಎಲ್ಲಿವರೆಗೆ ಇರ್ತದೆ? ಈ ಭವರೋಗ ಅಂದರೆ ಯಾವಾಗ ಎಲ್ಲಿಯವರೆಗೆ ಈ ಚೇತನಾತ್ಮ, ಈ ಆತ್ಮ
ಯಾವಾಗ ಎಲ್ಲಿವರೆಗೆ ಈ ಭೌತಿಕ ಶರೀರದಲ್ಲಿ ಇರುತ್ತೆ ಅಲ್ಲಿವರೆಗೆ ಭೌತಿಕ ಕಾರ್ಯಚಟುವಟಿಕೆಗಳಲ್ಲಿ ಅದು ತೊಡಗಿಸುತ್ತದೆ. ಯಾರು? ಪ್ರಕೃತಿ ತೊಡಗಿಸಿ ಬಿಡುತ್ತೆ. ಭೌತಿಕ ಶರೀರಕ್ಕೆ ನನ್ನೆಲ್ಲ ಹತ್ರ ಬಂದಿದ್ಯಾ, ನನ್ನ ಬಟ್ಟೆ ತಗೋ, ನನ್ನ ಕೆಲಸ ಮಾಡು ನೀನು ಅಂತ ಹೇಳುತ್ತೆ. ಸೊ ಅದರಿಂದ ನಾವು ಭಗವಂತನ ಮನೆ ಬಿಟ್ಟು ಮಾಯೆಯ ಮನೆಗೆ ಬಂದಾಗ ಮಾಯೆ ಏನು ಹೇಳ್ತದೆ, ತಗೋ ಈ ಬಟ್ಟೆ ಹಾಕೊಂಡು ನನ್ನ ಕೆಲಸ ಮಾಡು ನೀನು, ಈ ಭೌತಿಕ ಶರೀರ ನೀನು ತಗೋ, ಮತ್ತೆ ಮಾಯಾ ಚಟುವಟಿಕೆಗಳಲ್ಲಿ ಅಂದರೆ ಐಹಿಕ ಚಟುವಟಿಕೆಗಳಲ್ಲಿ ನೀನು ತೊಡಗುವಂತ ತೊಡಗಿಸಿ ಬಿಡುತ್ತೆ. ಆವಾಗ ನಮಗೇನಾಗುತ್ತೆ, ನಮಗೆ ಮರ್ತು ಬಿಡುತ್ತೆ ಭಗವಂತನನ್ನ. ಸೊ ನಾವು ವಿಸ್ಮೃತಿ ಆಗುತ್ತೇವೆ ಭಗವಂತನನ್ನ. ಯಾಕೆ? ಮಾಯೆಯಲ್ಲಿ ಆಕರ್ಷಣೆ ಪಡ್ಕೊಂಡ್ಬಿಟ್ಟಿದ್ದೇವೆ. ಸೊ ಹಾಗಾಗಿ ನಮಗೆ ಇದು ಕಾಯಿಲೆ, ಇದು ರೋಗ ಅಂತ ಶಿಲ ಪ್ರಭುಪಾದರು ಹೇಳ್ತಾರೆ. ಇದು ರೋಗ ಎಷ್ಟಿದೆ ಅಂತಂದ್ರೆ 105ರಿಂದ 107 ಡಿಗ್ರಿ ಜ್ವರ ಬಂದ ಹಾಗೆ, ಅಷ್ಟು ಹೈ ಜ್ವರ ಇದ್ದಾಗ ಏನಾಗುತ್ತೆ, ಅದೇ ತರಹ ನಾವು ಇಂದ್ರಿಯ ಭೋಗದಲ್ಲಿ ತೀರ ಮುಳುಗಿ ಹೋಗಿದ್ದರಿಂದ ನಮ್ಮ ಭವರೋಗ ತೀರ ಹದಗೆಟ್ಟಿದೆ. ತೀರ ಹದಗೆಟ್ಟಿರೋದ್ರಿಂದ ನಮಗೆ ಇಷ್ಟು ಹದಗೆಟ್ಟಿದ್ದರೆ ಪರಮಾಣು ಶಕ್ತಿ ರೂಪದಲ್ಲಿ ಬಂದಿದೆ, ಅಂದರೆ ಆಟಮ್ ಬಾಂಬ್ ತಯಾರು ಮಾಡುವಷ್ಟು ನಾವು ತಯಾರಾಗಿದ್ದೇವೆ. ಆದ್ದರಿಂದ ಈಗ ಏನು ಹೇಳ್ತಾರೆ, ಇನ್ನು ರಾಜಕಾರಣಿಗಳ ಬಗ್ಗೆನೂ ಕೂಡ ಶಿಲ ಪ್ರಭುಪಾದರು ಹೇಳ್ತಾರೆ. ರಾಜಕಾರಣಿಗಳು ಏನು ಹೇಳ್ತಾರೆ, ಅವರು ಈ ದೇಶ ಈ ಜಗತ್ತೆಲ್ಲ ನಾಶ ಆಗ್ಬೋದು, ಹಾಗೆ ಹೀಗೆ ಏನೇನೋ ಮಾತಾಡ್ತಾರೆ ಅವರು. ನಾವು ಪ್ರಯತ್ನ ಮಾಡಿ ಅಂದರೆ ನಿಮಗೆಲ್ಲ ಸುಖ ಕೊಡ್ತೇವೆ ಈಗೆಲ್ಲ ನಮ್ಗೆ ಹೇಳ್ತಾರೆ. ಆದರೆ ಅದೆಲ್ಲ ಭೌತಿಕವಾದದ್ದು. ರಾಜಕೀಯ ವ್ಯಕ್ತಿಗಳು ಈ ಥರ ಎಲ್ಲ ನಮಗೆ ಅಂದರೆ ನಮ್ಮ ಭಗವಂತನ ಲೋಕಕ್ಕೆ ತಲುಪಿಸಬಲ್ಲರ? ಅವರಿಗೆ ಗೊತ್ತಿಲ್ಲ ಆಧ್ಯಾತ್ಮಿಕ ವಿಚಾರಗಳು, ಭಗವಂತನ ಧಾಮ, ಭಗವಂತನ ಸ್ವರೂಪ, ಗುಣ, ರೂಪ, ಗುಣ, ಲೀಲೆ, ಭಗವಂತನ ನಾಮ, ಇದರ ಯಾವುದೂ ಅರಿವೇ ಇರೋದಿಲ್ಲ. ಸೊ ಹಾಗಾಗಿ ಅಜ್ಞಾನದಲ್ಲಿದ್ದವರು, ಅಜ್ಞಾನದ ಕಣ್ಣೇ ಇಲ್ಲದಿದ್ದರು ಕುರುಡ ಮತ್ತೊಬ್ಬ ಕುರುಡನನ್ನು ನಡೆಸಿದರೆ, ರಸ್ತೆ ದಾಟಿಸಿದರೆ ದಾಟಲಿಕ್ಕೆ ಸಾಧ್ಯವಾ? ಆಕ್ಸಿಡೆಂಟ್ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ನಾವು ಇದನ್ನ ಐಹಿಕ ಜ್ಞಾನದಾನ ನಾವು ಪಡ್ಕೊಂಡ್ರೆ ಈ ಥರ ಎಲ್ಲ ಬೇರೆ ಬೇರೆ ಅಂದರೆ ಯಾರು ರಾಜಕಾರಣಿಗಳಾಗಿರ್ತಾರೆ, ಯಾರು ಭೌತಿಕದಿರ್ತಾರೆ, ಅವ್ರ ಜೊತೆಗೆಲ್ಲ ನಾವು ಮಾಡಿದರೆ ನಮಗೆ ಅಜ್ಞಾನದ ಸಂಸ್ಕಾರ ಬಂದ್ಬಿಡುತ್ತೆ. ಭೌತಿಕರ ಒಂದು ಸಂಘ, ಭೌತಿಕ ಲೋಕದ ಸಂಘದಿಂದ. ಇದು ಯಾಕೆ ಅಂದರೆ ನಾವು ಆಧ್ಯಾತ್ಮಿಕ ಸಂಸ್ಕಾರ ಅದನ್ನು ನಾವು ಮರೆತಿದ್ದೇವೆ, ನಾವು ಭಗವಂತನನ್ನು ಮರೆತಿದ್ದೇವೆ. ಸೊ ಹಾಗಾಗಿ ಈಶೋಪನಿಷತ್ತು ನಮಗೆ ಈ ಮಂತ್ರದಲ್ಲಿ ಏನು ಹೇಳುತ್ತೆ, ಇಂಥ ಮಾರ್ಗವನ್ನು ನೀವು ಹಿಡಿಬೇಡಿ, ಈ ಮಾರ್ಗ ಹಿಡಿದ್ರೆ ನಿಮಗೆ ಅಲ್ಲಿ ಸಾವೇ ಕೊನೆಯಲ್ಲಿ ಬರುತ್ತೆ. ಅದಕ್ಕೆ ನೀವು ಈ ಮಾರ್ಗವನ್ನು ಹಿಡಿಬೇಡಿ, ಅಪವರ್ಗವನ್ನು ಮಾಡಿ. ಅಪವರ್ಗ ಅಂದರೆ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಏನು ವ್ಯವಸ್ಥೆ ಬೇಕೋ ಅದನ್ನು ಮಾಡ್ಕೊಳ್ಳಿ. ನೀವು ಈ ಮಾರ್ಗ ಹಿಡ್ಕೊಂಡ್ರೆ ನಿಮಗಲ್ಲಿ ಸಾವೇ ಮತ್ತೆ ಮತ್ತೆ ಬರುತ್ತೆ. ಹಾಗಾಗಿ ಆಧ್ಯಾತ್ಮಿಕ ಸಂಸ್ಕಾರವನ್ನು ಪಡ್ಕೊಳ್ಳಿಕ್ಕೆ ನಾವು ಪಡ್ಕೊಳ್ಬೇಕು. ಅಂದರೆ ಮೃತ್ಯುವಿನ ಕ್ರೂರ ಹಸ್ತಗಳಿಂದ ನಾವು ಬಿಡುಗಡೆ ಹೊಂದಲಿಕ್ಕೆ. ಸಾವು ಹೇಳೋದು ಕ್ರೂರವಾದದ್ದು, ಕರಾಳವಾದದ್ದು. ಅದರಿಂದ ನಾವು ಮಾಡಲಿಕ್ಕೆ ಯಾರಿಗೂ ಭೌತಿಕದಲ್ಲಿ ಸಾಧ್ಯವೇ ಇಲ್ಲ. ಸೊ ಹಾಗಾಗಿ ಭೌತಿಕದ ಸಮಸ್ಯೆಗೆ ಆಧ್ಯಾತ್ಮಿಕ ಪರಿಹಾರ ತಗೊಳ್ಳಿ ಅಂತ ಶ್ರೀಲ ಪ್ರಭುಪಾದರು ನಮಗೆ ತಿಳಿಸ್ತಾ ಇದ್ದಾರೆ. ಈ ಮಂತ್ರದ ಒಂದು ಭಾವಾರ್ಥದ ಮೂಲಕ ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಇದನ್ನ ನೀವು ಆಧ್ಯಾತ್ಮಿಕ ಜ್ಞಾನ ಸಂಸ್ಕಾರ ಮಾಡ್ಕೊಳ್ಳಿ. 9ನೇ ಶ್ಲೋಕದಲ್ಲಿ ಹೇಳಿದ್ದಾರೆ 20 ವಿಚಾರಗಳು, ಅದನ್ನ ನಾವು ಬೆಳೆಸಿಕೊಳ್ಳಬೇಕು. ಸೊ ಅದನ್ನ ಬೆಳೆಸ್ಕೊಂಡ್ರೆ ನಮಗೆ ಮೃತ್ಯುವಿನ ಕ್ರೂರ ಹಸ್ತದಿಂದ ನಾವು ಹೇಗೆ ಪಾರಾಗ್ಬೋದು? ಭಗವಂತನ ಲೋಕಕ್ಕೆ ಹೋಗೋದು, ಅಲ್ಲಿ ನಮಗೆ ಜನ್ಮ ಮೃತ್ಯು ಜರಾವ್ಯಾಧಿ ಇಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಓದಿ. ಅಂದರೆ ದೇಹಧಾರಣೆಗೆ ಬೇಕಾದ ಎಲ್ಲಾ ಚಟುವಟಿಕೆಗಳನ್ನು ನಿಲ್ಲಿಸಿ ಬಿಡಬೇಕೆಂದು ಅರ್ಥವಲ್ಲ. ಚಟುವಟಿಕೆಗಳನ್ನು ನಿಲ್ಲಿಸುವ ಪ್ರಶ್ನೆಯೇ ಇಲ್ಲ. ಒಂದು ಕಾಯಿಲೆಯನ್ನು ವಾಸಿ ಮಾಡುವಾಗ ದೇಹ ತಾಪವನ್ನು ಪೂರ್ತಿಯಾಗಿ ಇಳಿಸಿಬಿಡುವ ಪ್ರಶ್ನೆಯೇ ಇಲ್ಲವೆಂಬಂತೆ ಇದ್ದುದರಲ್ಲಿ ತೃಪ್ತಿ ಪಡಬೇಕು ಎಂಬುದು ಸರಿಯಾದ ಮಾತು. ಆಧ್ಯಾತ್ಮಿಕ ಜ್ಞಾನ ಸಂಪಾದನೆಗೆ ಈ ದೇಹ ಮತ್ತು ಮನಸ್ಸುಗಳು ಅವಶ್ಯಕ. ಆದ್ದರಿಂದ ನಾವು ಗುರಿ ತಲುಪಬೇಕಾದರೆ ದೇಹ ಮನಸ್ಸುಗಳನ್ನು ಸುಸ್ಥಿತಿಯಲ್ಲಿಟ್ಟುಕೊಳ್ಳುವುದು ಅವಶ್ಯಕ. ದೇಹದ ತಾಪವನ್ನು ನಾರ್ಮಲ್ ತಾಪವಾದ 98.6 ಡಿಗ್ರಿಗಳಲ್ಲಿಟ್ಟುಕೊಳ್ಳಬೇಕು. ಭಾರತದ ಮಹರ್ಷಿಗಳು, ಸಂತರು ಆಧ್ಯಾತ್ಮಿಕ ಹಾಗೂ ಲೌಕಿಕ ಜ್ಞಾನದ ಸಮತೋಲನದಿಂದ ಇದನ್ನು ಸಾಧಿಸಲು ಪ್ರಯತ್ನಿಸಿದ್ದಾರೆ. ಅವರು ಮಾನವ ಬುದ್ಧಿಯನ್ನು ರೋಗಗ್ರಸ್ತವಾದ ಇಂದ್ರಿಯ ಸುಖಕ್ಕೆ ಬಳಕೆಯಾಗಲು ಎಂದೂ ಬಿಟ್ಟಿಲ್ಲ. ಇಂದ್ರಿಯ ಸುಖದತ್ತ ಹೋಲುವ ಮಾನವ ಚಟುವಟಿಕೆಗಳನ್ನು ವೇದಗಳಲ್ಲಿ ಮೋಕ್ಷ ತತ್ವಗಳ ಮೂಲಕ ನಿಯಂತ್ರಿಸಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಸೊ ಹಾಗಾಗಿ ಇಲ್ಲಿ ನಮಗೆ ಈ ಮಂತ್ರದಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ದಾರೆ, ದೇಹ ಚಟುವಟಿಕೆ ಬಿಡಬೇಕು, ಎಲ್ಲ ದೇಹಧಾರಣೆಗೆ ಬೇಕಾದ ಚಟುವಟಿಕೆ ಬಿಡಬೇಕು ಅಂತ ಅರ್ಥ ಅಲ್ಲ.
ಇದರ ಅರ್ಥ ಎಲ್ಲದನ್ನು ಬಿಟ್ಕೊಂಡ್ಬಿಟ್ಟು ಬರೀ ಆಧ್ಯಾತ್ಮದಲ್ಲೇ ಒಳಗಾಗಿರ್ತೇನೆ ಅಲ್ಲ. ನಮ್ಮ ದೇಹವನ್ನು ನಾವು ಆತ್ಮವನ್ನು ದೇಹದಲ್ಲಿ ಜೊತೆಗೆ ಇಟ್ಕೊಂಡು ನಮಗೆ ಭಕ್ತಿ ಜೀವನವನ್ನ ನಾವು ನಡೆಸಬೇಕಾದ್ರೆ ದೇಹವನ್ನು ಕಾಪಾಡಿಕೊಳ್ಬೇಕು ಅಲ್ವಾ? ಹರೇ ಕೃಷ್ಣ. ದೇಹವನ್ನು ಕಾಪಾಡಿಕೊಳ್ಬೇಕು. ಸೊ ಹಾಗಾಗಿ ದೇಹವನ್ನು ಕಾಪಾಡಿಕೊಳ್ಬೇಕಾದ್ರೆ ನಮಗೆ ಭೌತಿಕ ಒಂದು ಕೆಲಸ ಕಾರ್ಯಗಳನ್ನು ನಾವು ಮಾಡಲೇಬೇಕಾಗತ್ತೆ. ಸೊ ಅದನ್ನು ಬಿಡಿಸುವಂತಿಲ್ಲ. ಸೊ ಹಾಗಾದ್ರೆ ಏನ್ ಮಾಡ್ಬೇಕು? ನಮಗೆ ರೋಗ ಬಂದಿದೆ, ರೋಗ ಗುಣಪಡಿಸ್ಕೊಳ್ಬೇಕು. ಸೊ ಅಂದ್ರೆ ನಮಗೀಗ ಭೌತಿಕದಲ್ಲಿ ಇಂದ್ರಿಯ ಭೋಗ, ಆ ಇಂದ್ರಿಯ ಭೋಗ ಮತ್ತೆ ನಮಗೆ ಒಡೆತನದ ಭಾವನೆ, ಇದನ್ನ ನಾವು ಹೊರಗೆ ಬರಬೇಕು. ಅಂದ್ರೆ ನಮ್ಮ ಶರೀರದ ತಾಪ ಕಡಿಮೆ ಮಾಡ್ಕೊಳ್ಬೇಕು. ಜ್ವರ ಬಂದೋಗಿದೆ, ಸೊ ಅಂದ್ರೆ ನಮಗೆ ಜಾಸ್ತಿ ನಮಗೆ ಎಷ್ಟು ಬೇಕೋ ದೇಹ ಮತ್ತು ಆತ್ಮವನ್ನು ಒಟ್ಟಿಗೆ ಇಡ್ಲಿಕ್ಕೆ ಅಷ್ಟನ್ನೇ ನಾವು ಈ ಭೌತಿಕ ಚಟುವಟಿಕೆಯಿಂದ ನಾವು ನಮ್ಮ ಒಂದು ಜೀವನವನ್ನ ನಡೆಸಲಿಕ್ಕೆ ಎಷ್ಟು ಬೇಕೋ ಅಷ್ಟು ಸಂಪಾದನೆ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ. ಅದಕ್ಕೆ ನಾವು ಆ ಆಧ್ಯಾತ್ಮಿಕ ಅಂದ್ರೆ ಜ್ಞಾನ ಸಂಪಾದನೆಗಾಗಿ ಈ ದೇಹ ಮತ್ತು ಮನಸ್ಸುಗಳನ್ನ ಸುಸ್ಥಿತಿಯಲ್ಲಿ ಇಡಬೇಕು. ದೇಹ ಆರೋಗ್ಯ ಕೆಟ್ಟರೆ ನಮಗೆ ಹರೇ ಕೃಷ್ಣ ಜಪ ಮಾಡ್ಲಿಕ್ಕಾಗತ್ತಾ? ಮನಸ್ಸು ಎಲ್ಲೆಲ್ಲೋ ಮನಸ್ಸಿನಲ್ಲಿ ಚಿಂತೆಗಳನ್ನು ಹಿಡ್ಕೊಂಡು ಮಾನಸಿಕ ರೋಗಿ ಆದರೆ ನಮಗೆ ಹರೇ ಕೃಷ್ಣ ಮಹಾಮಂತ್ರ ಹೇಳಲಿಕ್ಕಾಗತ್ತಾ? ಅಥವಾ ಭಗವದ್ಗೀತೆ ತರಗತಿ ಬರ್ಲಿಕ್ಕಾಗತ್ತಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ, ಆಗಲ್ಲ. ಅದಕ್ಕೆ ನಮ್ಮ ದೇಹವನ್ನು ಮತ್ತು ಮನಸ್ಸನ್ನು ಸುಸ್ಥಿತಿಯಲ್ಲಿ ಇಡಬೇಕು. ಅಂದರೆ ಮನಸ್ಸನ್ನು ಸುಸ್ಥಿತಿಯಲ್ಲಿ ಇಡೋದು, ದೇಹವನ್ನು ಸುಸ್ಥಿತಿಯಲ್ಲಿ ಇಡೋದು, ಇದನ್ನ ನಮ್ಮ ಚಟುವಟಿಕೆಗಳನ್ನ ಏನ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಹೇಳಿದ್ದಾರೆ 8 ಗಂಟೆ ಭೌತಿಕ ಚಟುವಟಿಕೆಗಳು. ಅಂದ್ರೆ ದೇಹ ಮತ್ತು ಆತ್ಮವನ್ನು ಒಟ್ಟಿಗೆ ಇಡ್ಲಿಕ್ಕೆ ಸಂಪಾದನೆ ಮಾಡ್ಲಿಕ್ಕೆ 8 ಗಂಟೆ, ಶರೀರಕ್ಕೆ 8 ಗಂಟೆ ಭೌತಿಕ ಶರೀರಕ್ಕೆ 8 ಗಂಟೆ, ಮನಸ್ಸಿಗೆ 8 ಗಂಟೆ ಮತ್ತು ಆತ್ಮಕ್ಕೆ 8 ಗಂಟೆ. ಶರೀರ ಅಂತಂದ್ರೆ ಇದು ನಮಗೆ ನಿದ್ರೆ ಎಲ್ಲ ಮಾಡ್ಬೇಕಾಗತ್ತೆ ಅಲ್ವಾ? ಸೊ ನಿದ್ರೆ ಮಾಡ್ಬೇಕು, ಊಟ ಆಹಾರ ಮಾಡ್ಬೇಕು, ಸ್ನಾನ ಮಾಡ್ಬೇಕು, ಶರೀರ ಅದಕ್ಕೆ 8 ಗಂಟೆ. ಮತ್ತೆ 8 ಗಂಟೆ ನಮಗೆ ಮಾನಸಿಕ ಅಂತಂದ್ರೆ ಮನಸ್ಸು ಅಂದ್ರೆ ನಾವು ಭೌತಿಕ ಚಟುವಟಿಕೆಗಳನ್ನ ಮಾಡ್ತೇವೆ ಅದಕ್ಕೆ. ಮತ್ತೆ 8 ಗಂಟೆ ಆತ್ಮಕ್ಕೆ. 8 ಗಂಟೆ ಆತ್ಮ ಅಂದ್ರೆ 8 ಗಂಟೆ ಹರೇ ಕೃಷ್ಣ ಇದು ಒಂದು ಕೃಷ್ಣ ಪ್ರಜ್ಞೆಯಲ್ಲಿ ಕಳೆಯುವುದು. ಸೊ ಅದು ಸುಸ್ಥಿತಿಯಲ್ಲಿ ಮಾಡ್ಲಿಕ್ಕೆ ಈ ತರ ಇಟ್ಕೋಬೇಕು. ಅಂದ್ರೆ ನಾವು ಬ್ಯಾಲೆನ್ಸ್ ತರಬೇಕು. ಈಗ ಏನಾಗಿದೆ, ನಮಗೆ ಭೌತಿಕ ಚಟುವಟಿಕೆ ತುಂಬಾ ಜಾಸ್ತಿ ಆಗಿದೆ, ಆಧ್ಯಾತ್ಮಿಕ ಚಟುವಟಿಕೆ ತುಂಬಾ ಕಡಿಮೆ ಇದೆ. 0 ಲೆವೆಲ್ಗಿಂತ ಒಂದು ಮೈನಸ್ ಲೆವೆಲ್ಗೂ ಹೋಗಿದೆ ಕೆಲವರಿಗೆ. ಕೆಲವರು 0 ಲೆವೆಲ್ ಏನೂ ಇಲ್ಲ, ಕೆಲವರು ಒಂದು ಸ್ವಲ್ಪ ಇದೆ. ಆದರೆ ಹೀಗೆ ಇಂಬ್ಯಾಲೆನ್ಸ್ ಆಗೋಗಿದೆ. ಅದನ್ನ ಬ್ಯಾಲೆನ್ಸ್ ಮಾಡಬೇಕು. ಭೌತಿಕ ಚಟುವಟಿಕೆಗಳನ್ನ ಕಡಿಮೆ ಮಾಡ್ತಾ ಮಾಡ್ತಾ ಆಧ್ಯಾತ್ಮಿಕ ಚಟುವಟಿಕೆಗಳು ಹೆಚ್ಚು ಮಾಡಿಕೊಂಡಾಗ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ. ಬ್ಯಾಲೆನ್ಸ್ ಆದ್ಮೇಲೆ ಕೊನೆಗೆ ನಾವು ಮುಂದೆ ಜಾಸ್ತಿ ಆಧ್ಯಾತ್ಮ ಮಾಡ್ಕೊಂಡು ಭೌತಿಕ ಕಡಿಮೆ ಮಾಡಬೇಕು. ಇದನ್ನ ಭಾರತದಲ್ಲಿ ಮಹರ್ಷಿಗಳು, ಸಂತರು ಮತ್ತೆ ಈ ರೀತಿಯಾಗಿ ಆಧ್ಯಾತ್ಮಿಕ ಮತ್ತು ಲೌಕಿಕ ಜ್ಞಾನದ ಸಮತೋಲನದಿಂದ ಇದನ್ನ ಸಾಧಿಸ್ತಾ ಇದ್ದಾರೆ. ಈ ಒಂದು ಸಂತರು ಮತ್ತು ಒಂದು ಮಹರ್ಷಿಗಳು, ಸಂತರು ಇವರೆಲ್ಲ ಅಂದ್ರೆ ತುಂಬಾ ಅಡ್ವಾನ್ಸ್ಡ್, ತುಂಬಾ ಇದರಲ್ಲಿ ಅಡ್ವಾನ್ಸ್ ಆಗಿರ್ತಕ್ಕಂಥವ್ರು ಕೃಷ್ಣ ಪ್ರಜ್ಞರು. ಅವರೆಲ್ಲ ರೋಗಗ್ರಸ್ತವಾದ ಇಂದ್ರಿಯ ಸುಖಕ್ಕೆ ಬಳಕೆಯಾಗಲು ಶರೀರ ಬಿಟ್ಟಿಲ್ಲ. ಅಂದ್ರೆ ಗುಡ್ ಯೂಸ್ ಆಫ್ ಬ್ಯಾಡ್ ಬಾರ್ಗೇನ್ ಭೌತಿಕ ಶರೀರ, ಆದರೆ ಅದನ್ನು ಗುಡ್ ಯೂಸ್ ಮಾಡ್ತಾ ಇದ್ದಾರೆ. ಗುಡ್ ಯೂಸ್ ಮಾಡೋದು ಅಂದ್ರೆ ಅದನ್ನ ಸರಿಯಾದ ಸದ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಸದ್ಬಳಕೆ ಹೇಗೆ? ಅದನ್ನ ನಾವು ಆಧ್ಯಾತ್ಮಿಕ ಜ್ಞಾನವನ್ನ ಪಡ್ಕೊಳ್ಳಿಕ್ಕೆ, ಆಧ್ಯಾತ್ಮಿಕ ಸಾಧನೆ ಮಾಡಲಿಕ್ಕೆ ಬಳಸ್ತಾ ಇದ್ದಾರೆ ಈ ಶರೀರವನ್ನ. ಲೌಕಿಕ ಜ್ಞಾನದ ಜೊತೆಗೆ ಆಧ್ಯಾತ್ಮಿಕವನ್ನು ಕೂಡ ಅವರು ಸಾಧನೆ ಮಾಡ್ಕೊಂಡಿದ್ದಾರೆ, ಸಮತೋಲನ ತಂದಿದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಓದಿ ಮಾತಾಜಿ. ಹರೇ ಕೃಷ್ಣ. ಓದ್ಲಾ ಮಾತಾಜಿ? ಹರೇ ಕೃಷ್ಣ. ಓದಿ ಮಾತಾಜಿ. ಇಂದ್ರಿಯ ಸುಖದತ್ತ ಹೋಲುವ ಮಾನವ ಚಟುವಟಿಕೆಗಳನ್ನು ವೇದಗಳಲ್ಲಿ ಮೋಕ್ಷ ತತ್ವಗಳ ಮೂಲಕ ನಿಯಂತ್ರಿಸಲಾಗಿದೆ. ಈ ಪದ್ಧತಿಯು ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷಗಳನ್ನು ಬಳಸುತ್ತದೆ. ಆದರೆ ಈಗ ಜನರಿಗೆ ಧರ್ಮದಲ್ಲಾಗಲಿ ಮೋಕ್ಷದಲ್ಲಾಗಲಿ ಆಸಕ್ತಿ ಇಲ್ಲ. ಅವರಿಗೆ ಜೀವನದಲ್ಲಿರುವ ಏಕೈಕ ಗುರಿ ಎಂದರೆ ಇಂದ್ರಿಯ ಸುಖ. ಈ ಗುರಿ ಸಾಧನೆಗಾಗಿ ಅವರು ದುಡ್ಡು ಮಾಡುವ ಯೋಜನೆಗಳನ್ನು ಹಾಕುತ್ತಾರೆ. ಧರ್ಮವು ಇಂದ್ರಿಯ ಸುಖಕ್ಕೆ ಅವಶ್ಯಕವಾದ ಧನಾರ್ಜನೆಗೆ ನೆರವಾಗುವುದರಿಂದ ಅದನ್ನು ಮುಂದುವರಿಸಿಕೊಂಡು ಹೋಗಬೇಕೆಂದು ಅವಿವೇಕಿಗಳು
ಭಾವಿಸುತ್ತಾರೆ. ಹೀಗೆ ಮರಣಾನಂತರ ಸ್ವರ್ಗದಲ್ಲಿ ಇನ್ನಷ್ಟು ಇಂದ್ರಿಯ ಸುಖವನ್ನು ಅನುಭವಿಸಲು ಇನ್ಯಾವುದೋ ಧಾರ್ಮಿಕ ಆಚರಣೆಗಳಿವೆ. ಆದರೆ ಇದು ಮೋಕ್ಷದ ಉದ್ದೇಶವಲ್ಲ. ಧರ್ಮ ಮಾರ್ಗ ಇರುವುದು ಮೋಕ್ಷಕ್ಕಾಗಿ. ದೇಹವನ್ನು ಗಟ್ಟಿಮುಟ್ಟಾಗಿ ಆರೋಗ್ಯವಾಗಿ ಇಟ್ಟುಕೊಳ್ಳಲು ದುಡ್ಡು ಮಾಡಬೇಕು. ಮಾನವ ಜೀವನದ ಗುರಿಯಾದ ವಿದ್ಯೆಯನ್ನು, ನಿಜವಾದ ಜ್ಞಾನವನ್ನು ಅರಿಯಲು ಮಾನವನು ದೋಷರಹಿತವಾದ ಮನಸ್ಸನ್ನಿಟ್ಟುಕೊಂಡ ಆರೋಗ್ಯಕರ ಜೀವನವನ್ನು ಸಾಗಿಸಬೇಕು. ಈ ಮಾನವ ಜನ್ಮವಿರುವುದು ಕತ್ತೆಯ ಹಾಗೆ ದುಡಿಯಲು ಅಲ್ಲ, ಇಂದ್ರಿಯ ಸುಖಕ್ಕಾಗಿ ಅವಿದ್ಯೆಯನ್ನು ಬೆಳೆಸಿಕೊಳ್ಳಲು ಅಲ್ಲ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ, ಹರೇ ಕೃಷ್ಣ, ಧನ್ಯವಾದಗಳು. ಹಾಗಾಗಿ ಇಲ್ಲಿ ಚತುರ್ವಿಧ ಪುರುಷಾರ್ಥದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಶ್ರೀಲ ಪ್ರಭುಪಾದರು. ಹಾಗಾಗಿ ಏನಾಗಿದೆ ಅಂತಂದ್ರೆ ಎಲ್ಲ ಜನ ತುಂಬ ಇಂದ್ರಿಯ ಭೋಗದಲ್ಲಿ ತೊಡಗಿದ್ದಾರೆ. ಅದಕ್ಕೆ ವೇದಗಳು ಏನು ಹೇಳಿದ್ರು, ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಚತುರ್ವಿಧ ಪುರುಷಾರ್ಥಗಳ ಬಗ್ಗೆ ಹೇಳಿದ್ರು. ಜನರಲ್ಲಿ ಏನಾಗಿದೆ ಅಂತಂದ್ರೆ ಧರ್ಮ ಅಂದ್ರೆ ಕೆಲಸ ಮಾಡ್ಕೊಂಡು ಹೋಗೋದು, ಅರ್ಥ ಅದರಿಂದ ಹಣ ಸಂಪಾದನೆ ಮಾಡೋದು. ಸ್ವಧರ್ಮ ಅಂತಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇದರಲ್ಲಿ ಕೆಲಸ ಮಾಡ್ಕೊಂಡು ಅರ್ಥ ಸಂಪಾದನೆ ಅಂದ್ರೆ ಹಣವನ್ನು ಸಂಪಾದನೆ ಮಾಡ್ಕೊಂಡು. ಅಲ್ಲಿ ಕಾಮ, ನಮಗೆ ಬೇಕಾಗಿದೆ ಇಂದ್ರಿಯ ತೃಪ್ತಿ ಮಾಡ್ಕೊ. ಆಮೇಲೆ ಇಂದ್ರಿಯ ತೃಪ್ತಿ ಮುಗಿದ ಮೇಲೆ ಮೋಕ್ಷಕ್ಕೆ ಬಾ ಅಂತ ವೇದಗಳು ಹೇಳುತ್ತೆ. ಧರ್ಮ, ಅರ್ಥ, ಕಾಮ, ಮೋಕ್ಷ, ಅದು ಚತುರ್ವಿಧ ಪುರುಷಾರ್ಥ. ಆದರೆ ಜನರಿಗೆ ಏನಾಗಿದೆ ಅಂದ್ರೆ ಅವರು ಅರ್ಥ ಮತ್ತು ಕಾಮ ಇದರಲ್ಲೇ ಉಳ್ಕೊಂಡ್ಬಿಟ್ಟಿದ್ದಾರೆ ಅಲ್ವಾ. ಸೊ ಏಕೈಕ ಗುರಿ ಇಂದ್ರಿಯ ಸುಖ, ಈ ಕಾಮ. ಆಮೇಲೆ ಆ ಗುರಿ ಸಾಧನೆ ಮಾಡ್ಲಿಕ್ಕಾಗಿ ಅರ್ಥ. ಸೊ ಗುರಿ ಕಾಮ, ಗುರಿ ಮೋಕ್ಷ ಆಗಿಲ್ಲ ಜನರಿಗೆ. ಜನ ಮೋಕ್ಷಕ್ಕೆ ಬರ್ಲಿಕ್ಕೆ ಆಗುವುದಿಲ್ಲ ಅವರಿಗೆ. ಯಾಕೆ ಅಂತ ಕೇಳಿದ್ರೆ ಅವರ ಕಾಮ ಮುಗಿಯುವುದೇ ಇಲ್ಲ. ಅವರ ಕಾಮ ಅಂತಂದ್ರೆ ಬರೇ ಸೆಕ್ಸ್ ಅಲ್ಲ, ಕಾಮ ಅಂದ್ರೆ ಎಲ್ಲವೂ ಇಚ್ಛೆಗಳು, ಬೈಕೆಗಳು ಎಲ್ಲವೂ. ಸೊ ಹಾಗಾಗಿ ಅದರಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ಹಣ ಸಂಪಾದನೆಯಲ್ಲಿ ತುಂಬಾ ತೊಡಗಿರ್ತಾರೆ, ಮತ್ತೆ ದುಡ್ಡು ಮಾಡುವ ಯೋಜನೆಗಳನ್ನು ಹಾಕುತ್ತಾರೆ, ತುಂಬಾ ಅನೇಕ ಪ್ಲಾನ್ಗಳು. ಸೊ ಹಾಗಾಗಿ ಈ ರೀತಿಯಾಗಿರ್ತದೆ ಅವಿವೇಕಿಗಳು. ಸೊ ಅವಿವೇಕಿಗಳು ಈ ಮೋಕ್ಷ ಮಾರ್ಗಕ್ಕೆ ಬರೋದೇ ಇಲ್ಲ. ಸೊ ಅವರು ಮರಣಾನಂತರವೂ ಕೂಡ ಅವರು ಮತ್ತೆ ಸ್ವರ್ಗಕ್ಕೆ ಹೋಗಬೇಕು, ಸ್ವರ್ಗ ಸುಖವನ್ನು ಅನುಭವಿಸಬೇಕು ಅಂತ ಆಶೆ ಇರುತ್ತೆ ಅಲ್ವಾ. ಹರೇ ಕೃಷ್ಣ. ಹೌದು ಮಾತಾಜಿ. ಸ್ವರ್ಗಲೋಕದಲ್ಲಿ ಏನಿದೆ, ಸ್ವರ್ಗಲೋಕವೂ ಕೂಡ ಭೌತಿಕ ಪ್ರಪಂಚ. ಆದರೆ ಇಲ್ಲಿ ಭೂಲೋಕದಲ್ಲಿ ಇದಕ್ಕಿಂತ ಹೆಚ್ಚಿನದಾಗಿ ಅಲ್ಲಿ ಹೆಚ್ಚಿನ ಇಂದ್ರಿಯ ಸುಖ ಪಡಲಿಕ್ಕೆ ಎಷ್ಟೋ ಅವಕಾಶ ಇದೆ. ಅದಕ್ಕೆ ಕೆಲವರು ಧಾರ್ಮಿಕ ಆಚರಣೆಯನ್ನು ಮಾಡ್ಕೋತಾರೆ, ಏನೋ ಒಂದು ಯಜ್ಞಗಳನ್ನೆಲ್ಲ ಮಾಡ್ಕೋತಾರೆ. ಸೊ ಅದರಿಂದ ಪುಣ್ಯ ಪಡ್ಕೊಂಡು ಸ್ವರ್ಗಲೋಕಕ್ಕೆ. ಆದರೆ ಭಗವದ್ಗೀತೆಯಲ್ಲಿ ಏನು ಹೇಳಿದೆ, ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ. ಅವರ ಮತ್ತೆ ಆ ಪುಣ್ಯಗಳು ಇರೋ ತನಕ, ಪುಣ್ಯದ ಕರೆನ್ಸಿ ಇರೋ ತನಕ ಆ ಸ್ವರ್ಗಲೋಕದಲ್ಲಿ ಇರ್ತಾರೆ. ಆ ಸ್ವರ್ಗಲೋಕದಲ್ಲಿ ಪುಣ್ಯ ಎಲ್ಲ ತೀರಿದ ಮೇಲೆ ಮತ್ತೆ ಹಿಂದೆ ಇಲ್ಲಿ ಬರಲೇಬೇಕು. ಅವರಿಗೆ ಅದರಲ್ಲಿ ಮತ್ತೆ ಜನನ ಮರಣದಿಂದ ತಪ್ಪಿದ್ದಲ್ಲ, ಜನನ ಮರಣ, ರೋಗ ಮತ್ತೆ ಮುಪ್ಪು ತಪ್ಪಿದ್ದಲ್ಲ. ಸೊ ಹಾಗಾಗಿ ಇಲ್ಲಿ ಧರ್ಮದ ಮಾರ್ಗ ಇಟ್ಟಿರೋದು ಮೋಕ್ಷ ಪಡ್ಕೊಳ್ಳಿ ಅಂತ ಇಟ್ಟಿದ್ದಾರೆ. ಸೊ ಅದರ ಜನ ಅಲ್ಲಿವರೆಗೆ ಹೋಗುವುದೇ ಇಲ್ಲ. ಸೊ ಅವಿವೇಕಿಗಳು ಇದರಲ್ಲೇ ಉಳ್ಕೊಂಡ್ಬಿಡ್ತಾರೆ, ಧರ್ಮ, ಅರ್ಥ, ಕಾಮದಲ್ಲಿ. ಸೊ ಅದಕ್ಕೆ ಪಂಚಮ ಪುರುಷಾರ್ಥ ಅಂತ ಈ ಕೃಷ್ಣ ಪ್ರಜ್ಞೆ, ಕೃಷ್ಣ ಪ್ರಜ್ಞೆಯ ಕೃಷ್ಣ ಪ್ರೇಮ ಅಥವಾ ಅದು ಪಂಚಮ ಪುರುಷಾರ್ಥ. ಅಂದ್ರೆ ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಇರ್ತಕ್ಕಂಥದ್ದು. ಈ ಮೋಕ್ಷವೂ ಕೂಡ, ಇಲ್ಲಿ ಮೋಕ್ಷ ಅಂತಂದ್ರೆ ಸಾಯುಜ್ಯ ಮೋಕ್ಷ, ಅಂದ್ರೆ ದೇವರಲ್ಲಿ ಒಂದಾಗೋದು. ಅದು ಕೂಡ ಒಳ್ಳೆಯ ಪ್ರಪೋಸಲ್ ಅಲ್ಲ. ಯಾಕೆಂತಂದ್ರೆ ಆದ್ರೂ ಕೂಡ ಅಲ್ಲಿ ಶಾಶ್ವತವಾಗಿ ಅಲ್ಲಿ ಸ್ವಲ್ಪ ದೇಹದ ಐಕ್ಯದ ಬಿಡುಗಡೆ ಆಗಿರುತ್ತೆ, ಅದರ ಭಗವಂತನ ಲೋಕಕ್ಕೆ ಹೋಗಿರೋದಿಲ್ಲ. ಸೊ ಹಾಗಾಗಿ ನಿಜವಾದ ಸುಖ ಅಂದ್ರೆ ಆ ಭಗವಂತನ ಲೋಕದಲ್ಲಿ ಸಿಕ್ಕುವ ಕೃಷ್ಣಾನಂದ, ಅದು ಪ್ರೇಮಾನಂದ, ಸೊ ಸೇವಾನಂದ, ಭಗವಂತನ ಸೇವೆ ಮಾಡಿಕೊಂಡು ಅಲ್ಲಿ ಆನಂದ ಪಡೆಯುವುದು. ಸೊ ಅದನ್ನ ಇವರು ಚತುರ್ವಿಧ ಪುರುಷಾರ್ಥದಲ್ಲಿ ಮೋಕ್ಷಕ್ಕೆ ಬರುವುದಿಲ್ಲ. ಇನ್ನು ಅವರು ಕೃಷ್ಣ ಪ್ರಜ್ಞೆಯ ಭಕ್ತಿ ಸೇವೆಗೆ ಹೇಗೆ ಬರಲಿಕ್ಕೆ ಸಾಧ್ಯ? ಸೊ ಹಾಗಾಗಿ ಮಾನವ ಜೀವನದಲ್ಲಿ ನಾವು ಏನ್ ಮಾಡಬೇಕು, ನಿಜವಾದ ಗುರಿ ಅದು ನಿಜ ಜ್ಞಾನವನ್ನು ಪಡ್ಕೊಳ್ಳೋದು. ನಿಜ ಜ್ಞಾನ ಅಂದ್ರೆ ಒಂದು ಕೃಷ್ಣ ಪ್ರಜ್ಞೆಯ ಜ್ಞಾನ. ಅದನ್ನ ಪಡ್ಕೊಳ್ಳಿಕ್ಕಾದ್ರೂ ನಾವು ಏನ್ ಮಾಡಬೇಕು, ಗಟ್ಟಿಮುಟ್ಟಾದ ಶರೀರ ಇಟ್ಕೊಳ್ಬೇಕು, ಮನಸ್ಸನ್ನು ಆರೋಗ್ಯಕರವಾಗಿ ಇಟ್ಕೊಳ್ಬೇಕು. ಅದು ಬಿಟ್ಟು ಈ ಪೂರ್ತಿ ನಾನು ಕೆಲಸ ಮಾಡ್ತೇನೆ ಅಂತ ಕತ್ತೆ ತರ ದುಡಿಲಿಕ್ಕೆ ಇದು ಈ ಒಂದು ಜೀವನ ಅಲ್ಲ. ಸೊ ಇಂದ್ರಿಯ ಸುಖಕ್ಕಾಗಿ ಅವಿದ್ಯೆಯನ್ನು ಬೆಳೆಸ್ಲಿಕ್ಕೂ ಜೀವನ ಅಲ್ಲ. ಸೊ ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ರೆ ಅಂದ್ರೆ ಭೌತಿಕ ವಿದ್ಯೆಯನ್ನು ಉಪಯೋಗಿಸಿ
ಈ ದೇಹ ಮತ್ತು ಮನಸ್ಸನ್ನು ಸರಿಯಾಗಿ ಸುಸ್ಥಿತಿಯಲ್ಲಿ ಇಟ್ಕೊಳ್ಳಿಕ್ಕೆ ಮಾತ್ರ ಅದನ್ನು ಇಟ್ಕೊಂಡು ಆಧ್ಯಾತ್ಮಿಕ ಜೀವನವನ್ನು ನಾವು ಮಾಡಬೇಕು ಅಂತ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಬರೇ ಭೌತಿಕದಲ್ಲಿ ಕತ್ತೆ ಹಾಗೆ ದುಡಿಲಿಕ್ಕೆ ಅಥವಾ ಇಂದ್ರಿಯ ಸುಖಕ್ಕಾಗಿ ಅವಿದ್ಯೆಯನ್ನು ಬಳಸ್ಕೊಳ್ಳಿಕ್ಕೆ ಈ ಒಂದು ಮಾನವ ಜೀವನ ಅಲ್ಲ ಅಂತ. ಹರೇ ಕೃಷ್ಣ. ಓದ್ಲಾ ಮಾತಾಜಿ? ಓದಿ ಮಾತಾಜಿ. ವಿದ್ಯೆಯ ಮಾರ್ಗದ ಬಗ್ಗೆ ಶ್ರೀಮದ್ ಭಾಗವತದಲ್ಲಿ ಚೆನ್ನಾಗಿ ಹೇಳಲಾಗಿದೆ. ಮಾನವನು ತನ್ನ ಜೀವನವನ್ನು ಪರಮಸತ್ಯನ ಅನ್ವೇಷಣೆಗಾಗಿ ಬಳಸಬೇಕೆಂದು ಅದು ನಿರ್ದೇಶಿಸುತ್ತದೆ. ಪರಮಸತ್ಯನನ್ನು ಬ್ರಹ್ಮನ್, ಪರಮಾತ್ಮ, ಕೊನೆಗೆ ಭಗವಂತ ಎಂಬುದಾಗಿ ಹಂತ ಹಂತವಾಗಿ ಸಾಕ್ಷಾತ್ಕರಿಸಿಕೊಳ್ಳಬೇಕು. 10ನೆಯ ಮಂತ್ರದ ಭಾವಾರ್ಥದಲ್ಲಿ ಹೇಳಿರುವ ಭಾಗವತದ ಅಷ್ಟಾದಶ ತತ್ವಗಳನ್ನು ಅನುಸರಿಸಿ ಜ್ಞಾನ ವಿರಕ್ತಿಗಳನ್ನು ಸಂಪಾದಿಸಿದವನು ಪರಮಸತ್ಯನನ್ನು ಅರಿಯುತ್ತಾನೆ. ಈ ಅಷ್ಟಾದಶ ತತ್ವಗಳ ಪ್ರಧಾನ ಉದ್ದೇಶ ದೇವೋತ್ತಮ ಪರಮಪುರುಷನ ಬಗ್ಗೆ ಭಕ್ತಿ ಸೇವೆಯನ್ನು ಸಾಧಿಸುವುದೇ ಆಗಿದೆ. ಆದ್ದರಿಂದ ಎಲ್ಲ ವರ್ಗದ ಜನರು ಭಗವಂತನಿಗೆ ಭಕ್ತಿ ಸೇವೆ ಮಾಡುವ ಕಲೆಯನ್ನು ಕಲಿತುಕೊಳ್ಳಬೇಕೆಂದು ಹೇಳಲಾಗಿದೆ. ವಿದ್ಯೆಯನ್ನು ಕಲಿಯಲು ಖಚಿತವಾದ ಮಾರ್ಗವನ್ನು ಶ್ರೀ ರೂಪ ಗೋಸ್ವಾಮಿಯವರು ತಮ್ಮ ಭಕ್ತಿ ರಸಾಮೃತ ಸಿಂಧುವೆಂಬ ಕೃತಿಯಲ್ಲಿ ಹೇಳಿದ್ದಾರೆ. ಈ ಕೃತಿಯನ್ನು ನಾವು ಆಂಗ್ಲ ಭಾಷೆಯಲ್ಲಿ ದ ನೆಕ್ಟರ್ ಆಫ್ ಡಿವೋಷನ್ ಎಂಬ ಕೃತಿಯಾಗಿ ಪ್ರಕಟಿಸಿದ್ದೇವೆ. ವಿದ್ಯೆಯ ಸಂಸ್ಕಾರದ ಬಗ್ಗೆ ಶ್ರೀಮದ್ ಭಾಗವತದಲ್ಲಿ ಹೀಗೆ ಸಂಕ್ಷೇಪವಾಗಿ ಹೇಳಿದೆ. ತಸ್ಮಾದ್ ಏಕೇನ ಮನಸ ಭಗವಾನ್ ಸಾತ್ವತಾಂ ಪತಿಃ ಶ್ರೋತವ್ಯಃ ಕೀರ್ತಿತವ್ಯಶ್ಚ ಧ್ಯೇಯ ಪೂಜ್ಯಶ್ಚ ನಿತ್ಯದ. ಆದ್ದರಿಂದ ಭಕ್ತರು ತಮ್ಮ ರಕ್ಷಕನಾದ ದೇವೋತ್ತಮ ಪರಮ ಪುರುಷನನ್ನು, ಭಗವಂತನನ್ನು ಸದಾ ಸ್ಮರಿಸುತ್ತಾ, ಧ್ಯಾನಿಸುತ್ತಾ, ಸ್ತುತಿಸುತ್ತಾ, ಪೂಜಿಸುತ್ತಾ ಇರಬೇಕು. ಭಾಗವತ 1.2.14. ಧರ್ಮ, ಅರ್ಥ, ಕಾಮಗಳ ಗುರಿ ಭಗವಂತನ ಭಕ್ತಿ ಸೇವೆಯಾಗದಿದ್ದರೆ ಅವೆಲ್ಲವೂ ಅವಿದ್ಯೆಯ ನಾನಾ ರೂಪಗಳಾಗುತ್ತವೆ ಅಷ್ಟೇ ಎಂದು ಈಶೋಪನಿಷತ್ತಿನ ಮುಂದಿನ ಮಂತ್ರಗಳು ಹೇಳುತ್ತವೆ. ಈ ಯುಗದಲ್ಲಿ ವಿದ್ಯೆಯ ಸಂಸ್ಕಾರ ಬೆಳೆಸಿಕೊಳ್ಳಬೇಕಾದರೆ ಎಲ್ಲ ಅಲೌಕಿಕವಾದಿಗಳ ಪ್ರಭುವಾದ ದೇವೋತ್ತಮ ಪರಮ ಪುರುಷನನ್ನು ಅಚಲ ಮನಸ್ಸಿನಿಂದ ಸದಾ ಭಜಿಸಿ ಜಪಿಸಿ ಅವನ ಬಗ್ಗೆ ಶ್ರವಣ ಮಾಡಬೇಕು. ಹರೇ ಕೃಷ್ಣ ಮಾತಾಜಿ. ಶ್ರೀಲ ಪ್ರಭುಪಾದಕ್ಕೆ ಜೈ. ಕೊನೆಯ ಪ್ಯಾರಕ್ಕೆ ಬಂದಿದ್ದೇವೆ. ಹರೇ ಕೃಷ್ಣ. ಇದರಲ್ಲಿ ಶ್ರೀಲ ಪ್ರಭುಪಾದರು ಅಂತಿಮ ಅಂದ್ರೆ ಒಂದು ನಿರ್ಧಾರ, ಈ ಒಂದು ಮಂತ್ರದಿಂದ ಏನು ಹೇಳ್ತಾ ಇದ್ದಾರೆ, ಕೊನೆಯ ನಿರ್ಧಾರವನ್ನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಶ್ರೀಮದ್ ಭಾಗವತದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ವಿದ್ಯೆಯ ಮಾರ್ಗ ಅಂದ್ರೆ ಕೃಷ್ಣ ಪ್ರಜ್ಞೆಯ ಭಕ್ತಿ ಸೇವೆ ಮಾಡ್ಲಿಕ್ಕೆ ಏನೇನು ನಾವು ಮಾಡಬೇಕು, ಭಗವಂತನನ್ನ ನಾವು ಭಗವಾನ್ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು. ಭಗವಾನ್ ಸಾಕ್ಷಾತ್ಕಾರ, ಭಗವಂತನನ್ನು ಅರಿಲಿಕ್ಕೆ 3 ಹಂತ: ಬ್ರಹ್ಮನ್, ಪರಮಾತ್ಮ ಮತ್ತು ಭಗವಂತ. ಹಂತ ಹಂತವಾಗಿ ಸಾಕ್ಷಾತ್ಕಾರ ಮಾಡಬೇಕು. ಈಗ ಕೃಷ್ಣ ಪ್ರಜ್ಞೆಯದು ಅದು ನೇರವಾಗಿ ಭಗವಾನ್ ಸಾಕ್ಷಾತ್ಕಾರ. ಸೊ ಹಾಗಾಗಿ ಭಗವಾನ್ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ಹೇಗೆ ಅಂತಂದ್ರೆ, ನಾವು 10ನೆಯ ಒಂದು ಮಂತ್ರವನ್ನ ನಾವು ಅದರಲ್ಲಿ ನಿನ್ನೆಯ ದಿವಸ ನೋಡಿದ್ದೇವೆ. ಭಾಗವತದ ಅಷ್ಟಾದಶ ತತ್ವ, 18 ತತ್ವಗಳು. ಸೊ ಅದನ್ನ ನಾವು ಅನುಸರಿಸಿದಾಗ, ಜ್ಞಾನ ಸಂಸ್ಕಾರವನ್ನು ನಾವು ಬೆಳೆಸಿದಾಗ ಆಗ ಭಗವಂತನನ್ನು ನಾವು ತಿಳ್ಕೊಳ್ಳಕ್ಕೆ ಸಾಧ್ಯ. ಭಗವಾನ್ ಸಾಕ್ಷಾತ್ಕಾರ, ಪರಮ ಸತ್ಯನನ್ನು ಅರಿಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಇದರ ಉದ್ದೇಶ, ಈ ಜ್ಞಾನ ಸಂಸ್ಕಾರದ ಉದ್ದೇಶ ಅಷ್ಟಾದಶ ತತ್ವ, 18 ವಿಚಾರಗಳು, ಭಗವದ್ಗೀತೆ 8ರಿಂದ 12. ಇದನ್ನು ನಿನ್ನೆ 18 ವಿಚಾರಗಳಲ್ಲಿ ಶ್ರೀಲ ಪ್ರಭುಪಾದ ತಿಳಿಸಿದ್ದಾರೆ. ಅದರ ಉದ್ದೇಶ ಏನು? ಮೈಚ ಅನನ್ಯ ಯೋಗೇನ ಭಕ್ತಿ ಯೋಗೇನ ಸೇವತೆ. ನನ್ನನ್ನ ಅನನ್ಯ ಭಕ್ತಿ ಯೋಗದಿಂದ ನನ್ನನ್ನು ಸೇವನೆ ಮಾಡಬೇಕು, ಸೇವೆ ಮಾಡಬೇಕು. ಸೊ ಅದು ಕೊನೆಯ ವಿಚಾರ. ಆ ಕೊನೆಯ ವಿಚಾರಕ್ಕೆ ಬರಬೇಕಾದ್ರೆ ನಾವು ಜ್ಞಾನ ಸಂಸ್ಕಾರದ ಅಷ್ಟು ತತ್ವಗಳನ್ನು ಬೆಳೆಸ್ಕೊಳ್ಳಬೇಕು. ಅದು ಎಲ್ಲಿಂದ ಶುರುವಾಗುತ್ತೆ? ಅಮಾನಿತ್ವಂ, ನಮ್ರತೆಯಿಂದ ಪ್ರಾರಂಭವಾಗಿ ಭಗವಂತನ ಭಕ್ತಿ ಸೇವೆಯಲ್ಲಿ ಅದು ಕೊನೆಗೊಳ್ಳುತ್ತೆ. ಸೊ ಹಾಗಾಗಿ ಭಕ್ತಿ ಸೇವೆ ಕಲಿಬೇಕು ಅಂತ ನಮಗೆ ಉದ್ದೇಶ. ಈ ಮಂತ್ರ ನಮ್ಗೆ ಹೇಳುತ್ತೆ, ನಾವು ಭಕ್ತಿ ಸೇವೆಯನ್ನ ಕಲಿಬೇಕು. ಅದನ್ನ ಶ್ರೀಲ ಪ್ರಭುಪಾದರು ಇದರ ಬಗ್ಗೆ, ಭಕ್ತಿ ಸೇವೆಯ ಬಗ್ಗೆ ಮುಂದೆ ನಾವು ಅಧ್ಯಯನ ಮಾಡಲಿದ್ದೇವೆ. ಭಕ್ತಿ ರಸಾಮೃತ ಸಿಂಧು ಎಂಬ ಕೃತಿ, ಅದರಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಸೊ ಹಾಗಾಗಿ ಶ್ರೀಮದ್ ಭಾಗವತದ ಕೋಟನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ತಸ್ಮಾದೇಕೇನ ಮನಸಾ ಭಗವಾನ್ ಸಾತ್ವತಾಂ ಪತಿಃ ಶ್ರೋತವ್ಯಃ ಕೀರ್ತಿತವ್ಯಶ್ಚ ಧ್ಯೇಯಃ ಪೂಜ್ಯಶ್ಚ ನಿತ್ಯದ. ಹಾಗಾಗಿ ಭಗವಂತನನ್ನು ಭಕ್ತರು
ನಾವು ಭಕ್ತಿ ಮಾರ್ಗಕ್ಕೆ ಬರಬೇಕು. ಸದಾ ಭಗವಂತನನ್ನು ನಾವು ಏನು ಮಾಡಬೇಕು, ಸ್ಮರಿಸಬೇಕು, ಭಗವಂತನನ್ನ ಸ್ಮರಣೆ ಮಾಡಬೇಕು, ಭಗವಂತನ ಧ್ಯಾನವನ್ನು ಮಾಡಬೇಕು, ಸ್ತುತಿಯನ್ನು ಮಾಡಬೇಕು, ಪೂಜೆಯನ್ನು ಮಾಡಬೇಕು. ಸೊ ಅದರಿಂದ ಭಗವಂತನನ್ನು ಹೊಗಳುವುದು, ಸ್ತುತಿಸುವುದು, ಹಾಡುವುದು, ಪೂಜೆ ಮಾಡುವುದು, ಭಗವಂತನ ಸ್ಮರಣೆಯಲ್ಲಿ ಇರುವುದು, ಇದನ್ನು ಮಾಡಬೇಕು ಅಂತ 1ನೇ ಸ್ಕಂದ ಭಾಗವತ 2ನೇ ಅಧ್ಯಾಯದಲ್ಲಿ ಹೇಳಲಾಗಿದೆ. ಸೊ ಹಾಗಾಗಿ ಇದರ ಭಾಗವತದಲ್ಲಿ ಕೂಡ ಇದನ್ನು ಹೇಳಿದ್ದಾರೆ. ಮತ್ತೆ ಭಕ್ತಿ ರಸಾಮೃತ ಸಿಂಧುವಿನಲ್ಲೂ ಕೂಡ ಹೇಳಿದ್ದಾರೆ. ಆದ್ದರಿಂದ ಇದು ಧರ್ಮ ಅರ್ಥ ಕಾಮಗಳ ಗುರಿ ಭಗವಂತನ ಭಕ್ತಿ ಸೇವೆ ಆಗಬೇಕು. ನಾವೇನು ಕೆಲಸ ಮಾಡ್ತೇವೆ, ನಾವೇನು ಜೀವನವನ್ನ ಮಾಡ್ಕೊಳ್ಳಿಕ್ಕೆ, ಹಣ ಸಂಪಾದನೆ ಮಾಡ್ಕೊಳ್ತೇವೆ ಜೀವನ ನಡೆಸಲಿಕ್ಕೆ, ಅಥವಾ ನಮ್ಮ ಬಯಕೆಗಳು, ಎಲ್ಲವೂ ಕೂಡ ನಮಗೆ ಭಕ್ತಿ ಸೇವೆಯಲ್ಲಿ ಅದು ಎಂಡ್ ಆಗಬೇಕು. ಆ ಭಕ್ತಿ ಸೇವೆಯನ್ನ ನಾವು ಗುರಿ ಇಟ್ಕೋಬೇಕು. ಕೃಷ್ಣನೇ ಗುರಿ. ಸೊ ಆ ಭಗವಂತನ ಭಕ್ತಿ ಸೇವೆಯನ್ನು ಗುರಿಯಾಗಿ ಇಟ್ಕೊಳ್ಳದೆ ಹೋದ್ರೆ, ನಾವು ಈ ಧರ್ಮಾರ್ಥ ಕಾಮಗಳು ಮಾಡ್ಕೊಂಡ್ರೆ ನಮ್ಗೇನಾಗುತ್ತೆ, ಅದು ಅವಿದ್ಯೆ, ಅದು ಭೌತಿಕ. ಸೊ ಆ ಭೌತಿಕದಿಂದ ನಾನಾ ರೀತಿಯ ನಾವು ಕಷ್ಟಗಳನ್ನ ಭೋಗಿಸಬೇಕಾಗತ್ತೆ. ಸೊ ಅದೆಲ್ಲ ತ್ರಿವಿಧ ತಾಪತ್ರಯಗಳು, ಜನ್ಮ ಮೃತ್ಯು ಜರಾ ವ್ಯಾಧಿ, ಇದನ್ನೆಲ್ಲ ನಾವು ಯಾಕೆ ಅನುಭವಿಸ್ಬೇಕು? ಬೇಡ, ನಾವು ಭಕ್ತಿ ಸೇವೆಯಲ್ಲಿ ತೊಡಗಬೇಕು ಅಂತ ನಮಗೆ ಭಾಗವತಂ ಹೇಳುತ್ತೆ. ಈಶೋಪನಿಷತ್ತು ಎಚ್ಚರಿಕೆ ಪಡುತ್ತೆ ನಮಗೆ. ಏನಂತಂದ್ರೆ, ಈ ರೀತಿ ಮಾಡಬೇಡಿ, ವಿದ್ಯೆಯ ಸಂಸ್ಕಾರವನ್ನು ಬೆಳೆಸ್ಕೊಳ್ಳಿ. ಮತ್ತೆ ಆ ಭಗವಂತ ಅಲೌಕಿಕವಾದಿಗಳ ಪ್ರಭು, ಭಕ್ತರ ಪ್ರಭು, ಎಲ್ಲರ ಪ್ರಭು, ಆ ಭಗವಂತನನ್ನ ಅಚಲ ಮನಸ್ಸಿನಿಂದ ಸದಾ ಭಜಿಸಿ ಜಪಿಸಿ ಶ್ರವಣ ಮಾಡಬೇಕು. ಅಚಲ ಮನಸ್ಸು, ಒಂದೇ ರೀತಿಯಾದ ಮನಸ್ಸಿನಿಂದ ಆಚೀಚೆಗೆ ಅಲುಗಾಡಬಾರ್ದು, ಮನಸ್ಸು ಫಿಕ್ಸ್ ಆಗಬೇಕು. ಸವೈ ಮನಃ ಕೃಷ್ಣ ಪದಾರವಿಂದಯೋ, ಆ ಭಗವಂತನಲ್ಲಿ ಅಚಲವಾದ ಮನಸ್ಸಿನಿಂದ ಅವನನ್ನು ಜಪ ಮಾಡಬೇಕು, ಹರೇ ಕೃಷ್ಣ ಮಹಾಮಂತ್ರ ಹೇಳಬೇಕು, ಮತ್ತೆ ಅದನ್ನು ನಾವು ಕೇಳಬೇಕು. ಹಾಗೆಯೇ ಭಗವಂತನ ಹಾಡಿದ ಭಗವದ್ಗೀತೆ, ಭಕ್ತರಿಂದ ಕಥೆಯಿಂದ ತುಂಬಿದ ಶ್ರೀಮದ್ ಭಾಗವತ ಶ್ರವಣ ಕೀರ್ತನ, ಇವುಗಳನ್ನ ನಾವು ಸದಾ ಮಾಡ್ತಾ ಇರಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ. ಇವತ್ತಿನ ಒಂದು ಪಾಠದಲ್ಲಿ ನಾವು ಏನು ಕಲಿತಿದ್ದೇವೆ ಅಂದರೆ, ಭಗವಂತನ ಅಂದರೆ ದಿವ್ಯ ಜ್ಞಾನವನ್ನು ನಾವು ಪಡ್ಕೊಳ್ಬೇಕು. ಆ ದಿವ್ಯ ಜ್ಞಾನವನ್ನು ಪಡ್ಕೊಳ್ಬೇಕಾದ್ರೆ ನಮಗೆ ಭೌತಿಕವಾಗಿ ನಾವು ದೇಹ ಮತ್ತು ಆತ್ಮ ಇವೆರಡನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಬೇಕು. ದೇಹ ಮತ್ತು ಆತ್ಮವನ್ನ ಸುಸ್ಥಿತಿಯಲ್ಲಿ ಇಡಬೇಕಾದರೆ ನಮಗೆ ನಾವು ಭೌತಿಕವಾದ ಜ್ಞಾನವನ್ನು ಕೂಡ ಇಟ್ಕೊಳ್ಬೇಕು. ಸೊ ಹಾಗಾಗಿ ನಾವು ಸಮುದ್ರ, ಐಹಿಕ ಸಮುದ್ರ, ಇದು ಐಹಿಕ ಜೀವನ ಅಂದ್ರೆ ಸಮುದ್ರದ ಹಾಗೆ. ಸೊ ಅದನ್ನ ದಾಟಬೇಕು ಅಂತಂದ್ರೆ ನಾವು ದೋಣಿ ನಡೆಸುವುದನ್ನು ಕೂಡ ಕಲ್ತಿರಬೇಕು. ಆಮೇಲೆ ತೀರ ಯಾವುದು ಅಂತ ಗೊತ್ತಿರಬೇಕು. ಸೊ ಹಾಗಾಗಿ ನಮಗೆ ಭೌತಿಕ ಜೀವನದ ಭೌತಿಕ ವಿದ್ಯೆಯು ಕೂಡ ನಮಗೆ ಬೇಕು. ಆದರೆ ದೇಹ ಮತ್ತು ಮನಸ್ಸನ್ನು ಸುಸ್ಥಿತಿಯಲ್ಲಿ ಇಡುವ ಅಷ್ಟಕ್ಕೆ ಮಾತ್ರ, ಇಂದ್ರಿಯ ಭೋಗಕ್ಕೆ ಅಲ್ಲ. ಇದರಿಂದ ನಾವು ಭಗವಂತನ ಲೋಕವನ್ನ ಪಡ್ಕೊಳ್ಬಹುದು. ಹರೇ ಕೃಷ್ಣ. ಎಲ್ಲರಿಗೂ ಕೂಡ ಧನ್ಯವಾದಗಳು. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಗೌರನಿತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಈಶೋಪನಿಷತ್ ಕಿ ಜೈ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು.